ಮೊಬೈಲ್ ಬೇರೆ ಸರ್ ಆಗಿರುವಂತ ಶ್ರೀಯುತ ನವೀನ್ ಕುಮಾರ್ ಅವರು ಮೆರವಣಿಗೆ ಸಮ್ಮೇಳನದ ದಿವ್ಯ ಮೆರವಣಿಗೆಯಲ್ಲಿ ನಾವೆಲ್ಲರೂ ಪಾಲು ಪಡೆದಿದ್ದೇವೆ. ಈ ಮೆರವಣಿಗೆಯಲ್ಲಿ ಸಮ್ಮೇಳನ ಶ್ರೀ ಗೀತಾ ಸುರತ್ಕಲ್ ಇವರನ್ನ ಕೂಡಿಕೊಂಡು ಪುಣ್ಯಾತಿ ಗಣ್ಯರು ಅಧ್ಯಕ್ಷರಾದ ಕನ್ನಡ ಸಾಹಿತ್ಯ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ಶ್ರೀಮತಿ ಲೌಕಿ ರಮೇಶ್ ಇವರನ್ನೆಲ್ಲವನ್ನ ಕೂಡಿಕೊಂಡು ಇದೀಗ ಈ ದಿವ್ಯ ಮೆರವಣಿಗೆ ಶ್ರೀ ಕ್ಷೇತ್ರದಿಂದ ಹೊರಟಿದೆ. ಮೆರವಣಿಗೆಯನ್ನು ಚಾಲನೆ ನೀಡಲಿಕ್ಕಿದ್ದಾರೆ ಶ್ರೀ ಕ್ಷೇತ್ರದ ಆಡಳಿತಾಧಿಕಾರಿಗಳು ಕಲಶಭೂತರಾಗಿ ಮೆರವಣಿಗೆಯನ್ನು ಕೆಳಗಂಡಿದ್ದಾರೆ. ಜೊತೆಯಲ್ಲಿ ವಿದ್ಯಾರ್ಥಿಗಳಿಂದ ಕುಣಿತ ಭಜನೆ ಚಿಂದೇನಾದ ವಾದ್ಯ ಘೋಷಗಳು ಈ ಮೆರವಣಿಗೆಗೆ ಮೆರುಗಣ್ಣ. ಕನ್ನಡಾಂಬೆಯ ಮೆರವಣಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೆರವಣಿಗೆ ಬಹುಶಃ ರಾಜ್ಯಮಟ್ಟದಲ್ಲಿ ಆರಂಭಗೊಂಡಂಥ ಕನ್ನಡ ಸಾಹಿತ್ಯ ಪರಿಷತ್ತು ಇಂದಿಗೆ 110 ವರ್ಷಗಳನ್ನು ಪೂರೈಸಿ ರಾಜ್ಯಾದ್ಯಂತ ಹಲವಾರು ಘಟಕಗಳು
ಸಾಹಿತ್ಯ ಪರಿಷತ್ತಿನ ಶ್ರೀಮತಿ ಗಣೇಶ್ ಇವರನ್ನೆಲ್ಲ ಒಳಗೊಂಡಂತಹ ಸಾಹಿತ್ಯ ಮತ್ತು ಕನ್ನಡದ ಈ ಮೆರವಣಿಗೆ, ಕನ್ನಡಾಂಬೆಯ ಮೆರವಣಿಗೆ, ಅಧ್ಯಕ್ಷರನ್ನ ಸ್ವಾಗತಿಸುವ ಮೆರವಣಿಗೆ ಈಗ ತಾನೇ ಶ್ರೀ ಕ್ಷೇತ್ರ ಗಣೇಶ್ಪುರದ ಮಹಾಗಣಪತಿ ದೇವಸ್ಥಾನದಿಂದ ಪ್ರಾರ್ಥನೆ ಸಲ್ಲಿಸಿ ಅಲ್ಲಿನ ಆಡಳಿತಾಧಿಕಾರಿ ಉಪ ತಹಸೀಲ್ದಾರು ಆಗಿರುವಂತಹ ಶ್ರೀಯುತ ನವೀನ್ ಕುಮಾರ್ ಅವರ ಚಾಲನೆ ಸಮ್ಮೇಳನ ನಡೆಯುವಂತಹ ಬ್ರಹ್ಮಶ್ರೀ ನಾರಾಯಣಗುರು ಶಿಕ್ಷಣ ಸಂಸ್ಥೆಯ ಬಳಿಗೆ ಸಾಗುತ್ತಾ ಇದೆ. ನಾವೆಲ್ಲರೂ ಈ ಮೆರವಣಿಗೆಯಲ್ಲಿ ಸಾಕ್ಷೀಭೂತರಾಗಿದ್ದೇವೆ. ಕರ್ನಾಟಕ ರಾಜ್ಯಾದ್ಯಂತ ಕನ್ನಡವನ್ನು ಬಲಪಡಿಸಬೇಕು, ಆ ಮೂಲಕ ಸಾಹಿತ್ಯ ಸಂಸ್ಕೃತಿಯನ್ನು ಬೆಳೆಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕನ್ನಡದ ಏಕೀಕರಣಕ್ಕಾಗಿ ಹೋರಾಡಿದಂಥ ಕಂಡು ಆ ಮೂಲಕ ಜಿಲ್ಲಾ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ. ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸುವವರು ಸಮ್ಮೇಳನ ಅಧ್ಯಕ್ಷರಾಗಿರುವಂತಹ ಶ್ರೀ ಗೀತಾ ಸುರತ್ಕಲ್ ಇವರ ಸ್ವಾಗತ ಮೆರವಣಿಗೆ ಈಗ ತಾನೇ ಸಮ್ಮೇಳನ ನಡೆಯುವಂತಹ ನಾರಾಯಣಗುರು ಶಿಕ್ಷಣ ಸಂಸ್ಥೆಯ ಸಭಾಂಗಣದತ್ತ ಬಂದು ಸೇರಿದೆ. ಇದರ ಜೊತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಶ್ರೀನಾಥ್ರವರು, ಮಂಗಳೂರು ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀ ಮಂಜುನಾಥ್ ಎಸ್ ರೇವಣ್ಕರ್ ಅವರು, ಹಾಗೇನೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂತಹ ದಯಕರ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೇನೆ ಆ ಬಳಿಕ ಪುಸ್ತಕ ಮಳಿಗೆ ಉದ್ಘಾಟನೆ ನಾವು ಧ್ವಜಾರೋಹಣದ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದೇವೆ. ಇದರ ಪ್ರಥಮವಾಗಿ ಈ ರಾಷ್ಟ್ರಧ್ವಜವನ್ನು
ಧ್ವಜಾರೋಹಣ ಮಾಡಲಿಕ್ಕಿರುವವರು ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಪಿ ದಯಾಕರ್ ಅವರು. ತಾವು ದಯವಿಟ್ಟು ಈ ಧ್ವಜಾರೋಹಣ ನಡೆಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ಹೇಳ್ತಾ ಇದ್ದೇವೆ. ಸಲ್ಯೂಟ್. ಆರ್ಡರ್. ಹಾಗೆಯೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಧ್ವಜಾರೋಹಣವನ್ನು ನಡೆಸಿಕೊಳ್ಳಲು ಇರುವವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ ಪಿ ಶ್ರೀನಾಥ್ರವರು ಕನ್ನಡ ಧ್ವಜಾರೋಹಣಗೊಳಿಸುವುದರ ಮೂಲಕ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ನಮ್ಮಲ್ಲಿ ಕರ್ನಾಟಕ ರಾಜ್ಯದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂತಹ ಧರ್ಮದರ್ಶಿ ಹರಿಕೃಷ್ಣಪ್ಪನವರವರ ಉಪಸ್ಥಿತಿಯಲ್ಲಿ ಈಗ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀನಾಥ್ ಅವರಿಂದ ಕನ್ನಡ ಭುವನೇಶ್ವರಿಯ ಮೆರವಣಿಗೆ ಬಂದು ಈಗ ಕನ್ನಡ ಧ್ವಜದ ಆರೋಹಣ. ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀ ಮಂಜುನಾಥ್ ಎಸ್ ರೇವಣ್ಕರ್ ಅವರು ನಮ್ಮ ಕನ್ನಡ ಧ್ವಜಾರೋಹಣವನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕರ್ನಾಟಕ ಕಂಡ ಓರ್ವ ಪ್ರಸಿದ್ಧ ತರಬೇತಿಯನ್ನು ಪಡೆದಂತಹ ರಂಗ ಕಲಾವಿದೆ ಗೀತಾ ಸುರತ್ಕಲ್ ಅವರ ಅಧ್ಯಕ್ಷತೆಯಲ್ಲಿ ಸರ್ವಾಧ್ಯಕ್ಷತೆಯಲ್ಲಿ ನಡೆಯುವಂತಹ ಹೋಬಳಿ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೀಗ ಮೆರವಣಿಗೆಯ ಮೂಲಕ ಗಣೇಶಪುರದ ಗಣಪತಿ ದೇವಸ್ಥಾನದಿಂದ ಬ್ರಹ್ಮಶ್ರೀ ನಾರಾಯಣಗುರು ಸಮೂಹ ಶಿಕ್ಷಣ ಸಂಸ್ಥೆಗಳ ಆವರಣಕ್ಕೆ ಬಂದು ನಮ್ಮ ರಾಷ್ಟ್ರ ಧ್ವಜವನ್ನ ಅರಳಿಸಿ ಕನ್ನಡ ಧ್ವಜವನ್ನ ಅರಳಿಸಿ ಇದೀಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಧರ್ಮದರ್ಶಿ ಹರಿಕೃಷ್ಣಪ್ಪನವರವರ ನೇತೃತ್ವದಲ್ಲಿ ಹೋಬಳಿ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಪಿ ದಯಾಕರ್ ಅವರ ನೇತೃತ್ವದಲ್ಲಿ ಹೋಬಳಿ ಸಾಹಿತ್ಯ ಅಧ್ಯಕ್ಷೆಯಾಗಿರುವಂತಹ ಗುಣವತಿ ರಮೇಶ್ ಅವರ ಮುಂದಾಳತ್ವದಲ್ಲಿ ಸಾಗಿ ಬಂದಂತಹ ಮೆರವಣಿಗೆ ಗೀತಾ ಸುರತ್ಕಲ್ ಅವರ ನೇತೃತ್ವದಲ್ಲಿ ಇಡೀ ದಿನ ಇವತ್ತು ಕನ್ನಡದ ಹಬ್ಬವನ್ನ ಕನ್ನಡದ ಸಂಭ್ರಮವನ್ನ ಈ ಪುಣ್ಯದ ಮಣ್ಣಿನಲ್ಲಿ ನೆರವೇರಿಸಲಿಕ್ಕಿದೆ. ಆತ್ಮೀಯರೇ, ಇವತ್ತು ಈಗ ತಾನೇ ಧ್ವಜಾರೋಹಣ ನಡೆಸಿದಂಥ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಧ್ವಜಾರೋಹಣ ನೆರವೇರಿಸಿಕೊಟ್ಟಂಥ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಪಿ ಎಂ ಪಿ ಶ್ರೀನಾಥ್ ಅವರಿಗೆ ಕೂಡ ಧನ್ಯವಾದಗಳು. ಹಾಗೆಯೇ ಕನ್ನಡದ ಧ್ವಜಾರೋಹಣ ನಡೆಸಿಕೊಟ್ಟಂತಹ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀ ಮಂಜುನಾಥ್
ಆಸನಗಳನ್ನು ಸ್ವೀಕರಿಸಬೇಕು. ಎಲ್ಲರೂ ಬಂದು ಸಭಾಂಗಣವನ್ನು ತುಂಬಬೇಕು ಎಂದು ಪ್ರೀತಿಯಿಂದ ಇನ್ನೊಮ್ಮೆ ಕೇಳಿಕೊಳ್ತಾ ಇದ್ದೇನೆ. ಇಂದು ದಿನಾಂಕ 11/12/2025 ಗುರುವಾರ ಕಾಟಿಪಳ್ಳದ ಶ್ರೀ ನಾರಾಯಣಗುರು ಶಿಕ್ಷಣ ಸಂಸ್ಥೆಯ ವಠಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ಮಂಗಳೂರು ತಾಲೂಕು ಘಟಕಗಳ ಆಶ್ರಯದಲ್ಲಿ ಸುರತ್ಕಲ್ ಹೋಬಳಿ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಇಂದು ಇಡೀ ದಿವಸ ಈ ಒಂದು ಆವರಣದಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವವರು ನಮ್ಮ ಸುರತ್ಕಲ್ಲಿನ ಹೆಮ್ಮೆಯ ಸಾಹಿತಿ, ರಂಗಕರ್ಮಿ, ಚಲನಚಿತ್ರ ಕಲಾವಿದೆ, ನಮ್ಮೆಲ್ಲರ ಪ್ರೀತಿಯ ಗೀತಾ ಸುರತ್ಕಲ್. ಇವರು ಈಗಾಗಲೇ ಇಲ್ಲಿ ಉಪಸ್ಥಿತರಿದ್ದಾರೆ. ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆ, ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ರಾಜ್ಯಾಧ್ಯಕ್ಷರು, ಕರ್ಮಯೋಗಿ ಡಾಕ್ಟರ್ ಹರಿಕೃಷ್ಣ ಪುನರೂರು ಅವರು ಈಗಾಗಲೇ ನಮ್ಮನ್ನು ಸೇರಿಕೊಂಡಿದ್ದಾರೆ. ಅದರ ಜೊತೆ ನಮ್ಮ ಈ ಒಂದು ಕಾಟಿಪಳ್ಳದ ಶ್ರೀ ನಾರಾಯಣಗುರು ಶಿಕ್ಷಣ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಇವರೆಲ್ಲರೂ ನಮ್ಮ ಜೊತೆ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ MP ಶ್ರೀನಾಥ್ ಇವರು ನಮ್ಮೊಡನಿದ್ದಾರೆ. ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ S ರೇವಣ್ಕರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬಂಧುಗಳೇ, ಇದೀಗ ಈ ಒಂದು ಸಮ್ಮೇಳನದ ವೇದಿಕೆಯ ಈ ಒಂದು ಆವರಣದಲ್ಲಿ ಪುಸ್ತಕ ಪ್ರದರ್ಶನದ ಉದ್ಘಾಟನೆ ಇದೀಗ ನಡೆಯುತ್ತಾ ಇದೆ. ಇದನ್ನು ಶ್ರೀ ಧರ್ಮೇಂದ್ರ ಗಣೇಶ್ಪುರ ಇವರು ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸರಸ್ವತಿಯ ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಧರ್ಮೇಂದ್ರ ಗಣೇಶ್ಪುರ ಇವರು ಇಂದಿನ ಪುಸ್ತಕ ಪ್ರದರ್ಶನದ ಉದ್ಘಾಟನೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಅದೇ ರೀತಿ ಸುರತ್ಕಲ್ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಮತಿ ಗುಣಮತಿ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಇವರ ಒಂದು ಮುಂದಾಳತ್ವದಲ್ಲಿ ಈ ಸಾಹಿತ್ಯ ಸಮ್ಮೇಳನ ಇಂದು ಇಲ್ಲಿ ನಡೆಯುತ್ತಾ ಇದೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರವರು ನಮ್ಮೊಂದಿಗೆ ಇದ್ದಾರೆ, ಅಥವಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ. ಇನ್ನುಳಿದಂತೆ ಸುರತ್ಕಲ್ ಮಂಗಳೂರು ಉದ್ಘಾಟನಾ ಸಮಾರಂಭ ಆದಷ್ಟು ಬೇಗ
ಪ್ರಾರಂಭವಾಗುವುದಕ್ಕೆ ತಾವೆಲ್ಲರೂ ಅನುವು ಮಾಡಿಕೊಡಬೇಕು. ಎಲ್ಲರೂ ತಮ್ಮ ತಮ್ಮ ಮುಗಿಸಿ ಆಸೀನರಾಗಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಮಂಗಳೂರು ತಾಲೂಕು ಘಟಕಗಳ ವತಿಯಿಂದ ನಡೆಯುತ್ತಿರುವ ಸುರತ್ಕಲ್ ಹೋಬಳಿ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭ ಇದೀಗ ಪ್ರಾರಂಭಗೊಳ್ಳಲಿದೆ. ಈ ಒಂದು ಸಮಾರಂಭದಲ್ಲಿ ಸಮಾವೇಶದ ಸರ್ವಾಧ್ಯಕ್ಷರಾದ ಗೀತಾ ಸುರತ್ಕಲ್ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ಕರ್ಮಯೋಗಿ ಡಾಕ್ಟರ್ ಹರಿಕೃಷ್ಣ ಪುನರೂರು ಇವರು, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ MP ಶ್ರೀನಾಥ್ ಅವರು, ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀ ಮಂಜುನಾಥ ರೇವಣ್ಕರ್ ಅವರು, ಸುರತ್ಕಲ್ ಹೋಬಳಿ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಗುಣವತಿ ರಮೇಶ್ ಅವರು, ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರರವರು, ಶ್ರೀ ಪ್ರಭಾಕರ ನೀರುಮಾರ್ಗರವರು, ಶ್ರೀಮತಿ ಶಕುಂತಳಾ ಭಟ್ಟರವರು, ಶ್ರೀಮತಿ ಶಶಿಲೇಖಾ ಬಿ ಇವರು, ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಇವರು, ಶ್ರೀ ಮಹಾಬಲ ಪೂಜಾರಿ ಕಡಂಬೋಡಿ, ಶ್ರೀ ಉಮೇಶ್ ಕರ್ಕೇರ, ಶ್ರೀ ವಿನಯ್ ಆಚಾರ್ಯ ಎಚ್ ಇವರೆಲ್ಲ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇವರನ್ನು ಸುರತ್ಕಲ್ ಹೋಬಳಿ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಗುಣವತಿ ರಮೇಶ್ ಇವರು ಮತ್ತು ಉಳಿದ ಪದಾಧಿಕಾರಿಗಳು ವೇದಿಕೆಗೆ ಕರೆತಂದು ಆಸನಗಳನ್ನು ಅನುವು ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ
ಕನ್ನಡ ನಾಡಗೀತೆ ಶ್ರೀ ನಾರಾಯಣ ಗುರು ಶಿಕ್ಷಣ ಸಂಸ್ಥೆ ಕಾಟಿಪಳ್ಳ ಇದರ ವಿದ್ಯಾರ್ಥಿಗಳಿಂದ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವ ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನೀರು ನನ್ನ ಕಷಾಯ ಕಷಾಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನನವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಕ ಹೊಯ್ಸಳರಾಡಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಹಾಗೆ ಮುಂದುವರಿಯುತ್ತಾ ಮಕ್ಕಳು ವಿದ್ಯಾರ್ಥಿಗಳು ಅಲ್ಲೇ ನಿಲ್ಲಿ, ಬೇರೆಯವರು ಬಿಡ್ತಾರಾ? ಈಗ ರೈತ ಗೀತೆ. ಈಗ ಎಲ್ಲ ಕೂತ್ಕೊಳ್ಬೋದು. ರೈತ ಗೀತೆ ಶ್ರೀ ನಾರಾಯಣ ಗುರು ಶಿಕ್ಷಣ ಸಂಸ್ಥೆ ಕಾಟಿಪಳ್ಳ ಇದರ ವಿದ್ಯಾರ್ಥಿಗಳಿಂದ. ಹಿಡಿದ ಒಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಓ ನೇಗಿಲ ಹಿಡಿದ ಒಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವಯ್ಯ ಪರ ಸಾಧನವು, ಕಷ್ಟದಳನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಭೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಓ ಲೋಕದಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ಓ ಲೋಕದಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲಿ ಹಾರಲಿ ಗದ್ದುಗೆ ಮುಕುಟಗಳು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲಿ ಹಾರಲಿ ಗದ್ದುಗೆ ಮುಕುಟಗಳು,
ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಓ ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಓ ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನು ಗೌರವ ಕಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಓ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಓ ನಾಡಗೀತೆ ಮತ್ತು ರೈತಗೀತೆ ಇವೆರಡನ್ನು ಅತ್ಯಂತ ಸುಶ್ರಾವ್ಯವಾಗಿ ಹಾಡಿದ ಈ ಶಾಲೆಯ, ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಹಾಗೆ ಮುಂದುವರಿಯುತ್ತಾ ಇದೀಗ ಈ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತಾಡಿ ಬಂದ ಅತಿಥಿಗಳನ್ನು ಪ್ರೀತಿ, ಗೌರವ, ಆದರಗಳಿಂದ ಸ್ವಾಗತಿಸಬೇಕಾಗಿ ಸುರತ್ಕಲ್ ಹೋಬಳಿ ಮಟ್ಟದ ಅಧ್ಯಕ್ಷರಾದ ಶ್ರೀಮತಿ ಗುಣವತಿ ರಮೇಶ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರದ ಮಹಾಗಣಪತಿಯನ್ನು ಮನಸ ಸ್ಮರಿಸುತ್ತಾ, ಹಾಗೆಯೇ ಈ ಸಂಸ್ಥೆಯ ಸ್ಥಾಪಕರಾದ ಸಾಧು ಪೂಜಾರಿಯವರನ್ನು ಸ್ಮರಿಸುತ್ತಾ, ಈ ದಿನ ನಿಜವಾಗಿಯೂ ಬಹಳ ಸಂತೋಷದ ದಿನ. ನಮ್ಮ ಈ ಕಾಟಿಪಳ್ಳದಲ್ಲಿ ಕಳೆದ ಒಂದು ವಾರದಿಂದ ಒಂದು ಸಂತೋಷ ಅಂತ ಹೇಳಿದರೆ, ಪ್ರತಿದಿನವೂ ಇಲ್ಲಿ ಹಬ್ಬ. ಮೊದಲು ಊರಿನವರಿಗೆ ಕೋಲದ ಗಮ್ಮತ್ತು, 2-3 ದಿನ ಈ ಪರಿಸರದಲ್ಲಿ ಎಲ್ಲರ ಮನೆಯಲ್ಲಿಯೂ ಸಂಬಂಧಿಕರು ಮನೆಯಲ್ಲಿ ಊಟ, ಈ ರೀತಿಯ ಗಮ್ಮತ್ತು. ಅದು ಕಳೆದ ಕೂಡಲೇ 8ನೇ ತಾರೀಕಿಗೆ ನಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವದ ಸಂದರ್ಭ. 8ನೇ ತಾರೀಕು, 9ನೇ ತಾರೀಕು, ನಿನ್ನೆ 10ನೇ ತಾರೀಕು 11 ಗಂಟೆ ತನಕ ಸಹ ನಾವು ಇಲ್ಲೇ ಇದ್ದೆವು. ಎಲ್ಲ ಮಕ್ಕಳು, ಶಾಲಾ ಆಡಳಿತ ಮಂಡಳಿಯವರು, ಹೆತ್ತವರು ಎಲ್ಲರಿಗೂ ಸಂಭ್ರಮವೋ ಸಂಭ್ರಮ. ಅದರ ಜೊತೆಗೆ ಇವತ್ತು ಈ ಸಂಭ್ರಮಕ್ಕೆ ಇನ್ನೊಂದು ಗರಿಯನ್ನು ಕೊಟ್ಟಿರುವುದು ನಮ್ಮ ಈ ಹೋಬಳಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡ್ತಾ ಇದ್ದೇನೆ. ನನಗೆ ಹೋಬಳಿಯ ಈ ಒಂದು ಅಧ್ಯಕ್ಷ ಸ್ಥಾನ ಎಂಬುದು ಬಯಸದೇ ಬಂದ ಭಾಗ್ಯ, ನನ್ನ ಪಾಲಿಗೆ ಬಂದಂತಹ ಒಂದು ಭಾಗ್ಯ ಅಂತ ನಾನು ಅಂದುಕೊಂಡಿದ್ದೇನೆ. 2 ವರ್ಷಗಳ ಹತ್ರ ಆಗ್ತಾ ಬಂತು. ಈ ಒಂದು ಹೋಬಳಿಯ ಅಧ್ಯಕ್ಷ ಸ್ಥಾನ ನನಗೆ ಸಿಕ್ಕಿದಾಗ ತುಂಬ ಸಂತೋಷಪಟ್ಟವರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮತ್ತು ನಮ್ಮ ಇಲ್ಲಿಯ ಆಡಳಿತ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಅವರು. ಹಾಗೆಯೇ ಬಹಳಷ್ಟು ಕಾರ್ಯಕ್ರಮಗಳನ್ನು
ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ಶಾಲೆಯಲ್ಲಿ ಮಾಡ್ತಾ ಬಂದಿದ್ದೇವೆ. ಇದಕ್ಕೆ ಪೂರ್ಣ ಸಹಕಾರವನ್ನು ಕೊಟ್ಟವರು ನಮ್ಮ ಈ ಶಿಕ್ಷಣ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸಮ್ಮೇಳನ ನಡೆಯಬೇಕು ಎಂಬ ಏನು ನನ್ನ ಕನಸಾಗಿರಲಿಲ್ಲ, ಆದರೆ ಇದು ನಡೆಯಬೇಕು ಎಂಬುದು ನಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದವರು ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್. ಹಾಗೆ ಈ ವಿಷಯವನ್ನು ನಾವು ನಮ್ಮ ಆಡಳಿತ ಮಂಡಳಿಯಲ್ಲಿ ಪ್ರಸ್ತಾವಿಸಿದಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡವರು ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ದಯಾಕರ್ ಸರ್ ಮತ್ತು ಅವರ ಪೂರ್ಣ ಸಹಕಾರದೊಂದಿಗೆ ಇವತ್ತು ಇದೇ ಸಭಾಂಗಣದಲ್ಲಿ ಶಾಲೆಯ ವಾರ್ಷಿಕೋತ್ಸವ ಮತ್ತು ಈ ಹಬ್ಬವನ್ನು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಬೇಕು ಅಂತ ನಾವು ತೀರ್ಮಾನ ಮಾಡಿದ ಹಾಗೆ ಬಹಳ ಸುಂದರವಾದ ಮೆರವಣಿಗೆಯೊಂದಿಗೆ ಈ ಒಂದು ಸಭಾಂಗಣವನ್ನು ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಅದರ ಜೊತೆಗೆ ನನಗೆ ಪೂರ್ಣವಾದ ಸಹಕಾರವನ್ನು ಪ್ರತಿದಿನವೂ ಕೊಡ್ತಾ ಬಂದವರು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ MP ಶ್ರೀನಾಥ್ರವರು. ಪ್ರತಿದಿನ ಎಂಬಂತೆ ನನಗೆ ಕರೆ ಮಾಡಿ ಎಲ್ಲ ವಿಚಾರಗಳನ್ನು ಕೇಳುವುದರ ಜೊತೆಗೆ ನನಗೆ ಪೂರ್ಣವಾದ ಸಹಕಾರವನ್ನು ಅವರು ನೀಡ್ತಾ ಬಂದಿದ್ದಾರೆ. ಬಹುಶಃ ಇವತ್ತು ನಾನು ಬರುವುದಕ್ಕಿಂತ ಮೊದಲು 6:30-7 ಗಂಟೆಯ ಒಳಗೆ ಅವರು ಈ ಸ್ಥಳವನ್ನು ಸೇರಿದ್ದಾರೆ ಅಂತ ಹೇಳೋದು ಅವರಿಗೆ ಇದರ ಮೇಲಿರುವಂತಹ ನಮ್ಮ ಮೇಲಿರುವಂತಹ ಹೋಬಳಿ ಅಧ್ಯಕ್ಷ ಈ ಕಾರ್ಯಕ್ರಮದ ಬಗ್ಗೆ ಇರುವಂತಹ ಕಾಳಜಿಯನ್ನು ಸೂಚಿಸ್ತಾ ಇದೆ. ಬಹುಶಃ ಈ ಒಂದು ಇದೆಲ್ಲ ಆಗುವಾಗ ಅಧ್ಯಕ್ಷರು ಯಾರಾಗಬೇಕು ಎಂಬ ಪ್ರಶ್ನೆ ನಮ್ಮ ಪರಿಸರದವರೇ ಆಗಬೇಕು, ಅವರಿಗೊಂದು ಅವಕಾಶ, ನಮ್ಮೆಲ್ಲರಿಗೂ ಒಂದು ಅವಕಾಶ ಎಂಬ ದೃಷ್ಟಿಯಲ್ಲಿ ನಮಗೆ ಬಹಳ ಹತ್ತಿರವಾಗಿ ಬಹಳ ಪ್ರೀತಿಯಿಂದ ಕಂಡವರು ನಮ್ಮ ಗೀತಾ ಸುರತ್ಕಲ್ ಮೇಡಮ್. ಅವರನ್ನು ಸಮ್ಮೇಳನದ ಅಧ್ಯಕ್ಷರಾಗಬೇಕು ಅಂತ ಕೇಳಿಕೊಂಡಾಗ ನಾನು ಯಾಕೆ ಅಂತ ಒಂದು ಮಾತು ಬಂದಿದೆ ಅವರನ್ನ, ಆದರೆ ಅಲ್ಲ ಅದು ನೀವೇ ಆಗಬೇಕು ಅಂತ ನಾವು ಕೇಳಿಕೊಂಡಾಗ ಅವರು ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಅವರು ಹೆಚ್ಚಿನ ಸಮಯ ಬ್ಯಾಂಗ್ಳೂರಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿರುವವರು, ಆದರೂ ಕೂಡ ನಮ್ಮ ಮೇಲಿನ ಪ್ರೀತಿಯಿಂದ ಬಹಳ ಆತ್ಮೀಯವಾಗಿ ಇದನ್ನು ಒಪ್ಪಿಕೊಂಡು ಇವತ್ತು ನಮ್ಮ ಜೊತೆಗೆ ರಾರಾಜಿಸ್ತಾ ಇದ್ದಾರೆ ವೇದಿಕೆಯಲ್ಲಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಾವು ಅವ್ರಿಗೆ ಹೇಳಿದೆವು ಅದು ಬೇಡ ಇದು ಬೇಡ ಅಂತ ಅವರು ಹೇಳ್ತಾರೆ, ಅದಕ್ಕೆ ನಾವು ಹೇಳಿದ್ವಿ ಇವತ್ತೊಂದು ದಿನ ನಾವು ಹೇಳಿದಾಗೆ ಕೇಳಬೇಕು ಮೇಡಮ್ ಅಂತ ನಾವು ಅವರಲ್ಲಿ ವಿನಂತಿಸ್ಕೊಂಡಿದ್ದೇವೆ. ಅಂದರೆ ಅವರು ಪೇಟ ಬೇಡ, ಯಾಕೆ ಪೇಟ ಅಂತ ಹೇಳ್ತಾ ಇದ್ರು, ಆದರೆ ಇಲ್ಲ ಮೇಡಮ್ ನೀವು ಇಡಬೇಕು ಅಂತ ನಾವು ಇಟ್ಟಿದ್ದೇವೆ. ತುಂಬ ವಂದನೆಗಳು ಮೇಡಮ್. ಎಸ್, ಈಗ ಈ ಒಂದು ಅದರ ಜೊತೆಗೆ ಈ ದಿನ ಈ ನಮ್ಮ ಮೆರವಣಿಗೆಗೆ ಚಾಲನೆಯನ್ನು ನವೀನ್ ಕುಮಾರ್ ಶ್ರೀ ಕ್ಷೇತ್ರ ಗಣೇಶಪುರ ಶ್ರೀ ಮಹಾಗಣಪತಿ ದೇವಸ್ಥಾನ ಇದರ ಆಡಳಿತ ಅಧಿಕಾರಿಯವರು ನೀಡಿದ್ದಾರೆ. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ನಾನು ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಒಂದು ಪುಸ್ತಕ ಮಳಿಗೆಯನ್ನು ಈವಾಗಲೇ ಧರ್ಮೇಂದ್ರ ಅವರು ಉದ್ಘಾಟಿಸಿದ್ದಾರೆ, ಅವರಿಗೂ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಉದ್ಘಾಟನಾ ಸಮಾರಂಭದಲ್ಲಿ ಆಶಯ ನುಡಿಯನ್ನು ಆಡಲಿಕ್ಕಿರುವವರು ಡಾಕ್ಟರ್ MP ಶ್ರೀನಾಥ್ರು, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು. ಅವರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಗೌರವ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವಿನಯ ಆಚಾರ್ H ಇವರು ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಪ್ರೀತಿಯ ಸ್ವಾಗತವನ್ನು ಕೋರಿದ್ದಾರೆ. ಹೀಗೆ ನಮ್ಮ ಜೊತೆ ಇರುವವರು ಶ್ರೀ ಮಂಜುನಾಥ S ರೇವಣ್ಕರ್, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ. ಇವರನ್ನೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. MP
ಈ ಸಮ್ಮೇಳನದ ಉದ್ಘಾಟನೆಯನ್ನ ಮಾಡಲಿಕ್ಕಿರುವವರು ಕರ್ಮಯೋಗಿ ಡಾಕ್ಟರ್ ಹರಿಕೃಷ್ಣ ಪುನರೂರು, ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಾಹಿತ್ಯ ಪರಿಷತ್ತು. ಇವರು ಬಹಳಷ್ಟು ಕಾಲ ಈ ಕರ್ನಾಟಕ ರಾಜ್ಯ ಸಾಹಿತ್ಯ ಪರಿಷತ್ತು ಮತ್ತು ಮಂಗಳೂರಿನಲ್ಲಿ ನಾವೆಲ್ಲರೂ ಕನ್ನಡ ಸಾಹಿತ್ಯ ಬಗ್ಗೆ ತಿಳ್ಕೊಂಡವರು ಅಂತ ಹೇಳಿದರೆ ಅದಕ್ಕೆ ಕಾರಣ ನಮ್ಮ ಡಾಕ್ಟರ್ ಹರಿಕೃಷ್ಣ ಪುನರೂರು ಅವರು. ಇವತ್ತು ಕೂಡ ಲಯನಾಗಿ ಹಾಗೆಯೇ ಅವರು ಈ ಒಂದು ಕನ್ನಡ ಸಾಹಿತ್ಯದ ಬಗ್ಗೆ ಇವತ್ತಿಗೂ ಇಟ್ಟಿರುವಂತಹ ಒಲವನ್ನು ಕಂಡ್ರೆ ತುಂಬ ಸಂತೋಷ ಆಗ್ತದೆ. ಸರಿಯಾದ ಸಮಯಕ್ಕೆ ಬಂದು ನಮ್ಮ ಜೊತೆಗೆ ಸಹಕರಿಸಿದ್ದೀರಾ ಸರ್, ನಿಮಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಡಾಕ್ಟರ್ MP ಶ್ರೀನಾಥ್ ರವರು ಸ್ಮರಣಿಕೆಯನ್ನು ನೀಡುವ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಕೃತಿಯನ್ನು ಬಿಡುಗಡೆಯನ್ನು ಮಾಡಲಿಕ್ಕೆ ಇದ್ದವರು ಪ್ರದೀಪ್ ಕುಮಾರ್ ಕಲ್ಕೂರ. ಕಾರಣಾಂತರಗಳಿಂದ ಅವರಿಗೆ ಬೇರೆ ಕಡೆ ಹೋಗಲಿಕ್ಕೆ ಇರುವುದರಿಂದ, ಅವರು ಮಂಗಳೂರಲ್ಲಿ ಇರದೇ ಇರುವುದರಿಂದ ಬರಲಿಕ್ಕೆ ಆಗಲಿಲ್ಲ ಅಂತ ತಿಳಿಸಿದ್ದಾರೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಭರತ್ವಾಯಿ ಶೆಟ್ಟಿ ಬರಬೇಕಾಗಿತ್ತು, ಆದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಅವರು ಅಧಿವೇಶನದಲ್ಲಿ ಭಾಗವಹಿಸ್ತಾ ಇರುವುದರಿಂದ ಅವರು ಶುಭವನ್ನು ಕೋರಿದ್ದಾರೆ. ಮತ್ತು ನಾನು ಅವರಲ್ಲಿ ಒಂದು ವಿನಂತಿಸಿದ್ದೆ, ಈ ರೋಡ್ ಸ್ವಲ್ಪ ರಿಪೇರಿ ಆಗಬೇಕು ಅಂತ. ಸ್ವಲ್ಪ ಮಾಡಿದ್ದಾರೆ, ಇನ್ನು ಡಾಮರ್ ಹಾಕುವಂತಹ ಕೆಲಸವನ್ನು ಮುಂದುವರಿಸ್ತೇನೆ ಎಂಬ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ಸ್ವಾಗತ ಮತ್ತು ಅವರ ಕೆಲಸಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಜೇಮ್ಸ್ ಕುಟಿನೋ ಇವರು ಕೂಡ ತುರ್ತು ಕೆಲಸದ ಇರುವ ಕಾರಣ ಬರಲಿಕ್ಕೆ ಬೆಳಗ್ಗೆ ಸಾಧ್ಯ ಇಲ್ಲ, ನಾನು ಯಾವಾಗಲಾದರೂ ಬಂದು ಸೇರಿಕೊಳ್ತೇನೆ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ನಾನು ಶಿಕ್ಷಣ ಇಲಾಖೆಯ ಪರ್ಮಿಷನ್ ಕೂಡ ನಮಗೆ ಖಂಡಿತ ಬೇಕಾಗ್ತದೆ, ನಾನು ಅವರಲ್ಲಿ ಕೇಳಿದ್ದೆ. ಆದ್ದರಿಂದ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಪ್ರದೀಪ್ ಕುಮಾರ್ ಕಲ್ಕೂರರ ಬದಲಿಗೆ ಕೃತಿಯ ಬಿಡುಗಡೆಯನ್ನು ಶ್ರೀ ಪ್ರಭಾಕರ್ ನೀರ್ಮಾರ್ಗ ಇವರು ಮಾಡಿಕೊಡಬೇಕು ಅಂತ ಅವರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಹಾಗೆ ಇವರು ಮಾಜಿ ಉಪ ಕುಲಸಚಿವರು, ಮಂಗಳೂರು ವಿಶ್ವವಿದ್ಯಾನಿಲಯ. ಇವರನ್ನು ನಾನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಶಕುಂತಲಾ ಭಟ್ ಹಿರಿಯ ಸಾಹಿತ್ಯ ಅವರು ಅನಾರೋಗ್ಯದ ಕಾರಣ ಬರಲಿಕ್ಕಾಗುವುದಿಲ್ಲ ಅಂತ ತಿಳಿಸಿರುತ್ತಾರೆ. ಹಾಗೆಯೇ ಇವತ್ತು ಒಂದು ಸಣ್ಣ ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ ಇದ್ದೇವೆ. ಅದರ ಬಗ್ಗೆ ಮುನ್ನುಡಿಯನ್ನು ಬರೆದವರು ನನ್ನ ಆತ್ಮೀಯ ಅಕ್ಕ ಅಂತ ಹೇಳ್ಬೋದು, ಶಶಿಲೇಖಾ ಬಿ, ಸಾಹಿತಿ ಮತ್ತು ನಿವೃತ್ತ ಪ್ರಾಂಶುಪಾಲರು. ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ, ಸಾಹಿತಿ ಮತ್ತು ಇವರು ಕನ್ನಡ ಲೆಕ್ಚರರ್, ಅದು ಕೂಡ ನನ್ನ ಕಾಲೇಜಲ್ಲಿ ಬೆಸೆಂಟ್ ವಿಮೆನ್ಸ್ ಕಾಲೇಜಿನ ಲೆಕ್ಚರರ್. ಆದ್ದರಿಂದ ನನಗೆ ನನ್ನ ಗುರುಗಳ ಎದುರಲ್ಲಿ ಈ ಕನ್ನಡದ ಬಗ್ಗೆ ಮಾತಾಡಲಿಕ್ಕೆ ತುಂಬ ಹೆಮ್ಮೆ ಅಂತ ಅನಿಸ್ತಾ ಉಂಟು. ತುಂಬ ಸಂತೋಷವನ್ನು ಪಡ್ತಾ ನಾನು ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಉಮೇಶ್ ಕರ್ಕೇರ ಸರ್, ಎಸ್, ಓಕೆ, ನಮ್ಮ ನಾರಾಯಣಗುರು ಅನುದಾನಿತ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು, ನಮ್ಮನ್ನೆಲ್ಲ ಕಾರ್ಯಕ್ರಮಗಳಲ್ಲಿ ಪ್ರೋತ್ಸಾಹಿಸುತ್ತಾ ಬಂದವರು. ಇವತ್ತು ಕೂಡ ಮೊನ್ನೆಯಿಂದ ನಮ್ಮ ಜೊತೆಗೆ ಇದ್ದು ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಸನತ್ ಕುಮಾರ್ ಜೈನ್ ಅವರಿದ್ದಾರೆ. ಎಸ್, ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಅವರೇ ಆಗಿರುವಂತಹ ಬಹುಶಃ ನಮ್ಮ ಆತ್ಮೀಯರನ್ನು ಯಾವಾಗಲೂ ಹಾಗೆ ಅಲ್ವಾ, ಹಾಗೆ
ಶ್ರೀ ಪಿ ದಯಾಕರ್ ಅಧ್ಯಕ್ಷರು, ಶ್ರೀ ನಾರಾಯಣ ಗುರು ಸಮೂಹ ಶಿಕ್ಷಣ ಸಂಸ್ಥೆ ಕಾಟಿಪಳ. ಈ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ನಮಗೆ ಪೂರ್ಣವಾದ ಸಹಕಾರವನ್ನ ಮತ್ತು ಪ್ರೋತ್ಸಾಹವನ್ನ ನೀಡುತ್ತಾ ಬಂದವರು. ನಾನು ಅವರನ್ನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಇವರನ್ನು ಅರಿಯದವರು ಅಥವಾ ಬಲ್ಲದವರು ಯಾರೂ ಇಲ್ಲ. ಅವರು ವೇದಿಕೆಯಲ್ಲಿ ಮೈಕ್ ಮುಂದೆ ನಿಲ್ತಾರೆ ಅಂತ ಹೇಳಿದರೆ ನಮಗೆಲ್ಲ ಸಂತೋಷ. ಬಹುಶಃ ನಮ್ಮ ಶಾಲೆಯ ಮಕ್ಕಳಿಗೂ ಕೂಡ ತುಂಬ ಸಂತೋಷ ಅವರ ಮಾತುಗಳನ್ನು ಕೇಳುವುದು ಅಂತ ಹೇಳಿದರೆ. ಅಂಥ ಒಳ್ಳೆಯ ವಾಗ್ಮಿ ಅವರು, ತುಳು ವಿದ್ವಾಂಸರು ಅವರು. ಬಹುಶಃ ನಾನು ತುಂಬ ಹೆಮ್ಮೆಯಿಂದ ಗೌರವದಿಂದ ಅವರನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ದಿನ ನಮ್ಮ ಪುಸ್ತಕ ಮಳಿಗೆಯನ್ನು ಉದ್ಘಾಟಿಸಿರುವಂತಹ ಧರ್ಮೇಂದ್ರ ಗಣೇಶಪುರ ಇವರು ಕೂಡ ನಮ್ಮ ಸಂಸ್ಥೆಯ ಬಗ್ಗೆ ಒಳ್ಳೆಯ ಅಭಿಮಾನವನ್ನು ಇಟ್ಕೊಂಡವರು. ನಾವು ಕರೆದೊಡನೆ ಇವತ್ತು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ವಿನಯ ಆಚಾರ್ ಎಚ್ ಗೌರವ ಕಾರ್ಯದರ್ಶಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿ ಬಹಳಷ್ಟು ಜನ ನಮ್ಮ ಆತ್ಮೀಯರು ಆಹ್ವಾನಿತರು ಇದ್ದಾರೆ. ಹಾಗೆಯೇ ವೇದಿಕೆಯಲ್ಲಿ ನಮ್ಮ ಆಡಳಿತ ಮಂಡಳಿಯ ಟ್ರಸ್ಟಿ ಆಗಿರುವಂತಹ ಅರುಣ್ ಕುಮಾರ್ ಇವರಿದ್ದಾರೆ. ಅವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಇನ್ನೋರ್ವ ಟ್ರಸ್ಟಿ, ಹಿರಿಯ ಟ್ರಸ್ಟಿ ಆಗಿರುವಂತಹ ಭೋಜ ಅಂಚನ್ ಮಧ್ಯ ಇವರಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕನ್ನಡ ಅಭಿಮಾನಿಗಳು, ಸಾಹಿತ್ಯ ಬರೆಯುತ್ತಾ ಇರುವಂತಹ ಬಹಳಷ್ಟು ಜನ ನಮ್ಮ ಮುಂದೆ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಮೆರವಣಿಗೆಯನ್ನು ಸಕ್ಸಸ್ ಮಾಡಿ ಕೊಟ್ಟಿದ್ದೀರಾ. ಮಕ್ಕಳಿಗೆ ನಿಮಗೆ ಪ್ರೀತಿಯ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಎಲ್ಲ ಶಿಕ್ಷಕ ವೃಂದದವರು ಕಳೆದ 4 ದಿನಗಳಿಂದ ನಮ್ಮ ಜೊತೆಗೆ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಶಾಲಾ ವಾರ್ಷಿಕೋತ್ಸವ ನಡೆದ ಮರುದಿನ ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿಕ್ಕೆ ಟೈಮ್ ಇರ್ತದೆ. ಆದರೆ ಇವತ್ತು ಈ ಸಂಭ್ರಮದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ನಿಮಗೆಲ್ಲ ನಾನು ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹುಶಃ ನಾನು ನಮ್ಮ ಪ್ರೊಫೆಸರ್ ಕೃಷ್ಣಮೂರ್ತಿ ಇವರನ್ನು ತುಂಬ ನೆನಪಿಸಿಕೊಳ್ಬೇಕು. ಎಲ್ಲ ಕೆಲಸಗಳಿಗೆ ಕರೆದಾಗ ಒಂದು ಕಾಲ್ ಮಾಡಿದ್ರಾಯ್ತು, ಆಯಿತು ಮೇಡಮ್ ನಾನು ಎಲ್ಲಿ ಬರಬೇಕು ಅಂತ ಕೇಳ್ತಾ ಇರುವವರು ಪ್ರೊಫೆಸರ್ ಕೃಷ್ಣಮೂರ್ತಿ, ನಮ್ಮ ನಿವೃತ್ತ ಪ್ರಾಂಶುಪಾಲರು ಗೋವಿಂದದಾಸ ಕಾಲೇಜ್. ಹಾಗೆ ನನಗೆ ತುಂಬ ಸಹಕಾರವನ್ನು ನೀಡಿರುವಂತಹ ಪ್ರೊಫೆಸರ್ ಕೃಷ್ಣಮೂರ್ತಿ ಸರ್ ಇವರಿಗೆ ನಾನು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಇರುವಂತಹ ಎಲ್ಲ ಶ್ರೀಮತಿ ಸುನಂದ ಆಗಿರ್ಬೋದು, ವೀಣಾ ಶೆಟ್ಟಿ ಆಗಿರಬಹುದು, ಶ್ರೀಮತಿ ಭವ್ಯ, ಇಂದಿರಾ ಮೇಡಮ್, ಸೌಮ್ಯ ಶೆಟ್ಟಿ, ಧನುರಾಜ್ ಅತ್ತಾವರ ಅವರ ಸುಗಮ ಸಂಗೀತ ಕಾರ್ಯಕ್ರಮ ಇವತ್ತು ನಡೆಯಲಿಕ್ಕಿದೆ. ಕವಿಗೋಷ್ಠಿ ನಡೆಯಲಿಕ್ಕಿದೆ. ರಘು ಇಟ್ಕಿದು ಅವರೆಲ್ಲ ಬಂದಿದ್ದಾರೆ. ಎಲ್ಲ ಕವಿಗಳಿಗೆ ಹಾಗೆಯೇ ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ನನ್ನ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. ಸಮ್ಮೇಳನಕ್ಕೆ ಆಗಮಿಸಿದ
ಪ್ರತಿಯೊಬ್ಬರನ್ನೂ ಅತ್ಯಂತ ಪ್ರೀತಿ ಆದರ ಅಭಿಮಾನಗಳಿಂದ ಸ್ವಾಗತಿಸಿದ ನಮ್ಮ ಸುರತ್ಕಲ್ ಹೋಬಳಿ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಮತಿ ಗುಣವತಿ ರಮೇಶ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಒಂದು ಹಾರ್ದಿಕವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅದರ ಜೊತೆ ಮೇಡಮ್ ತಮ್ಮ ನಾಯಕತ್ವದಲ್ಲಿ ಈ ಒಂದು ನಮ್ಮ ಸಂಸ್ಥೆ ಏನಿದೆ, ಈ ಸಂಘಟನೆ ಏನಿದೆ, ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಇದೆ ಎನ್ನುವ ಭರವಸೆಯನ್ನು ನಾವೆಲ್ಲರೂ ಸೇರಿಕೊಂಡು ನಿಮಗೆ ಈ ಒಂದು ಕ್ಷಣದಲ್ಲಿ ಕೊಡ್ತಾ ಇದ್ದೇವೆ. ಈಗ ಮುಂದುವರಿಯುತ್ತಾ ಕನ್ನಡ ಭುವನೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡುವ ಒಂದು ಅಮೂಲ್ಯ ಕ್ಷಣ. ಅದರಲ್ಲಿ ಎಲ್ಲ ಅತಿಥಿಗಳು ಸೇರಿಕೊಳ್ಳಬೇಕು. ತದನಂತರ ಈ ಒಂದು ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಯನ್ನು ನಮ್ಮ ಹಿರಿಯ ಮುತ್ಸದ್ದಿ, ನಿಮ್ಮೆಲ್ಲರ ಪ್ರೀತಿಯ ಗೌರವದ ಕರ್ಮಯೋಗಿ ಶ್ರೀ ಹರಿಕೃಷ್ಣ ಪುನರೂರು ಇವರು ನಡೆಸಿಕೊಡಲಿಕ್ಕಿದ್ದಾರೆ. ಆದಮೇಲೆ ಮತ್ತೆ ಉದ್ಘಾಟನೆ ಮತ್ತೆ ಆಶಯ ನೋಡಿ ಈಗಂತ शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिः परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छामि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य तिष्ठे गृहे दीपः तस्य नास्ति दरिद्रता शुभं कुरु त्वं कल्याणम् आरोग्यं धनसम्पदः शुभं कुरु ಎಲ್ಲರಿಗೂ ಧನ್ಯವಾದಗಳು. ಇದೀಗ ಆಶಯ ನುಡಿಯೊಂದಿಗೆ ನಮ್ಮೆದುರು ಬರಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ MP ಶ್ರೀನಾಥ್ ಇವರು. ಎಲ್ರಿಗೂ ನಮಸ್ಕಾರ. ಮಹಾಗಣಪತಿಯನ್ನು ಸ್ಮರಿಸುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಸುರತ್ಕಲ್ ಹೋಬಳಿ ಘಟಕ ಇದರ
ಸುರತ್ಕಲ್ ಹೋಬಳಿ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ಗೀತಾ ಸುರತ್ಕಲ್ ಅವರೇ. ಈ ಸಮ್ಮೇಳನವನ್ನು ಉದ್ಘಾಟಿಸಿದ ಕರ್ಮಯೋಗಿ ಡಾಕ್ಟರ್ ಹರಿಕೃಷ್ಣ ಪುನರೂರ್ ಅವರೇ, ಈ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಪಿ ದಯಾಕರ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸಾಹಿತಿಗಳೇ, ಶಿಕ್ಷಕರೇ, ವೇದಿಕೆಯ ಮುಂಭಾಗದಲ್ಲಿರುವ ಸಾಹಿತಿಗಳೇ, ಸಾಹಿತ್ಯ ಬಂಧುಗಳೇ, ವಿದ್ಯಾರ್ಥಿಗಳೇ, ಪೋಷಕರೇ, 110 ವರ್ಷಗಳ ಇತಿಹಾಸ ಇರುವ ಕನ್ನಡ ಸಾಹಿತ್ಯ ಪರಿಷತ್ತು 31 ಜಿಲ್ಲೆ 4 ಗಡಿನಾಡ ಘಟಕ 31 ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಹೋಬಳಿಗಳು, ಗ್ರಾಮ ಮಟ್ಟದಲ್ಲಿ ಗ್ರಾಮದಲ್ಲಿ ಸಾಹಿತ್ಯ ಸಂಘಟನೆಗಳು, ವಿದೇಶದಲ್ಲಿ ಕನ್ನಡ ಸಂಘಟನೆಗಳು ತಮ್ಮ ಚಟುವಟಿಕೆಯನ್ನು ಮಾಡ್ತಾ ಬರ್ತಾ ಇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಸಾಹಿತ್ಯ ಪರಿಷತ್ತಿಗೆ 5 ದಶಕಗಳಿಗಿಂತಲೂ ಹೆಚ್ಚು ಇತಿಹಾಸ ಇವೆ. ಈ ಸಾಹಿತ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯದ ರಥವನ್ನು ಮುನ್ನಡೆಸಿದವರು ಹಿರಿಯರಾದ ಕರ್ಮಯೋಗಿ ಡಾಕ್ಟರ್ ಹರಿಕೃಷ್ಣ ಪುನರೂರ್ ಅವರು. ಅವರ ಕಾಲದಲ್ಲಿ 10ಕ್ಕಿಂತಲೂ ಹೆಚ್ಚು ಹೋಬಳಿ ಸಮ್ಮೇಳನಗಳು ಆಗಿವೆ. ಕಳೆದ 1 ತಿಂಗಳ ಹಿಂದೆ ನಮ್ಮ ಸುಳ್ಯದಲ್ಲಿ ಹೋಬಳಿ ಸಮ್ಮೇಳನ ಆಯಿತು. ಈ ಒಂದು ಆಡಳಿತ ವರ್ಷದ 2ನೇ ಹೋಬಳಿ ಸಮ್ಮೇಳನ ಈ ಸುರತ್ಕಲ್ ಹೋಬಳಿ ಸಮ್ಮೇಳನ ಆಗ್ತಾ ಇದೆ. ಇಲ್ಲಿ ಆಗಬೇಕಾದ್ರೆ ಇದಕ್ಕೆ ಬೀಜ ಬಿತ್ತಿದವರು ಡಾಕ್ಟರ್ ಗಣೇಶಾಮಿನಿ ಸಂಕಮಾರ್ ಅವರು. 4 ತಿಂಗಳ ಹಿಂದೆ ಈ ಒಂದು ಸಂಸ್ಥೆಯಲ್ಲಿ ಹೋಬಳಿ ಸಮ್ಮೇಳನವನ್ನು ಮಾಡಬೇಕು ಅಂತೇಳಿ ನಮ್ಮಲ್ಲಿ ಕೇಳಿಕೊಂಡ್ರು. ಆ ಪ್ರಕಾರ ಇಲ್ಲಿ ಹೋಬಳಿ ಸಮ್ಮೇಳನ ಇದೀಗ ಆರಂಭ ಆಗಿದೆ. ಜಿಲ್ಲಾ ಸಮ್ಮೇಳನ, ತಾಲೂಕು ಸಮ್ಮೇಳನ, ಹೋಬಳಿ ಸಮ್ಮೇಳನ ಅಥವಾ ರಾಜ್ಯ ಸಮ್ಮೇಳನ ಇರ್ಬೋದು. ರಾಜ್ಯದಲ್ಲಿ ಎಲ್ರಿಗೂ ಅವಕಾಶ ಸಾಹಿತಿಗಳಿಗೆ ಕೊಡಲಿಕ್ಕೆ ಆಗೋದಿಲ್ಲ ಅಥವಾ ಜಿಲ್ಲೆಯಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ನಾವು ಹೋಬಳಿ ಸಮ್ಮೇಳನಗಳನ್ನು, ಗ್ರಾಮ ಸಮ್ಮೇಳನಗಳನ್ನು ನಾವು ಆಯೋಜನೆ ಮಾಡ್ತಾ ಬರ್ತಾ ಇದ್ದೇವೆ. ಪ್ರತಿಯೊಂದು ಸಮ್ಮೇಳನಗಳಲ್ಲಿ ಕೂಡ ಒಂದೊಂದು ಆಶಯವನ್ನು ಇಟ್ಟುಕೊಂಡು ನಾವು ಸಮ್ಮೇಳನ ಮಾಡ್ತೇವೆ. ಕನ್ನಡ, ಕನ್ನಡಿಗ, ಕರ್ನಾಟಕ ಈ ಒಂದು ಆಶಯ ಕಳೆದ ವರ್ಷ ನಾವು ಇಟ್ಟುಕೊಂಡಿದ್ದೆವು. ಅದೇ ರೀತಿ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಈ ಆಶಯವನ್ನು ನಾವು ಇಟ್ಟುಕೊಂಡಿದ್ದೆವು. ಸಾಹಿತ್ಯ ಸಾಮರಸ್ಯದ ಕಡೆಗೆ ಈ ಆಶಯವನ್ನು ನಾವು ಇಟ್ಟುಕೊಂಡಿದ್ದೆವು. ಸಾಹಿತ್ಯ ಜನಸಾಮಾನ್ಯರ ಕಡೆಗೆ, ಸಾಹಿತ್ಯ ಅನ್ನದ ಭಾಷೆ, ಸಾಹಿತ್ಯ ಹಿರಿಯರ ಕಡೆಗೆ, ಸಾಹಿತ್ಯ ವಿದ್ಯಾರ್ಥಿಗಳ ಕಡೆಗೆ ಅಂಥ ಒಂದು ಆಶಯವನ್ನು ಇಟ್ಟುಕೊಂಡು ನಾವು ಸಾಹಿತ್ಯ ಸಮ್ಮೇಳನಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ನಾಡು ನುಡಿಯ ಆರಾಧನೆ ಈ ಮೂಲಕ ನಾವು ಸಮ್ಮೇಳನಗಳನ್ನು ಮಾಡ್ತೇವೆ. ಒಂದು ರೀತಿ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತೇವೆ. ಸಾಹಿತ್ಯದಲ್ಲಿ ಜೀವನೋತ್ಸವ ಇದು ಕೂಡ ಬಹಳ ಮುಖ್ಯ ಆಗ್ತದೆ. ಈಗಾಗಲೇ ನಾವು ಕಳೆದ 3 ವರ್ಷಗಳ ಈ ಒಂದು ಅವಧಿಯಲ್ಲಿ 450ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಸಾಹಿತ್ಯವನ್ನು ಮನೆ ಮನೆಗೆ ತಲುಪಿಸುವ ಕೆಲಸವನ್ನು ನಾವು ಮಾಡಿದ್ದೇವೆ. ಅದರಲ್ಲಿ ಈಗಾಗಲೇ 11 ತಾಲೂಕು ಸಾಹಿತ್ಯ ಸಮ್ಮೇಳನ, 3
ಜಿಲ್ಲಾ ಸಾಹಿತ್ಯ ಸಮ್ಮೇಳನ, 2 ಹೋಬಳಿ ಸಮ್ಮೇಳನ. ಈ ಒಂದು ಆಡಳಿತ ವರ್ಷದಲ್ಲಿ ಈಗಾಗಲೇ 4 ಸಾಹಿತ್ಯ ಸಮ್ಮೇಳನಗಳು ಇನ್ನು ಕೆಲವೇ ತಿಂಗಳುಗಳಲ್ಲಿ, ಇದೇ ಬರುವ ಮುಂದಿನ ತಿಂಗಳಿನಲ್ಲಿ ನಡೆಯಲಿಕ್ಕಿದೆ. ಈಗಾಗಲೇ 28 ತಾರೀಕಿಗೆ ಬೆಳ್ತಂಗಡಿ ಹೋಬಳಿ ಸಮ್ಮೇಳನ ಕೊಯ್ಯೂರಿನಲ್ಲಿ ನಡೆಯಲಿಕ್ಕಿದೆ. 30ನೇ ತಾರೀಕು ಸುಳ್ಯ ತಾಲೂಕು ಸಮ್ಮೇಳನ ಕುಕ್ಕುಜಡ್ಕದಲ್ಲಿ ನಡೆಯಲಿಕ್ಕಿದೆ. ಈ ರೀತಿ ಸಾಹಿತಿಗಳನ್ನು ಗುರುತಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ವಿದ್ಯಾರ್ಥಿಗಳನ್ನು ಗುರುತಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಹಿರಿಯರು ಮಾರ್ಗದರ್ಶನ ನಮ್ಮ ಯುವಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಿಗಬೇಕು ಎನ್ನುವ ಕಾರಣಕ್ಕಾಗಿ ಇವತ್ತು ಅಂಥ ಕಾರ್ಯಕ್ರಮವನ್ನು ಈ ಒಂದು ಹೋಬಳಿ ಸಮ್ಮೇಳನದಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ಹಿರಿಯರು ಅವರ ಅನುಭವದ ಮಾತುಗಳು ನಮ್ಮ ಯುವಜನರಿಗೆ ಸಿಗಬೇಕು, ನಮ್ಮ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಸಿಗಬೇಕು ಎನ್ನುವ ಕಾರಣಕ್ಕಾಗಿ ಅಂಥ ಕಾರ್ಯಕ್ರಮವನ್ನು ನಾವು ಜೋಡಿಸಿಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ಇವತ್ತು ಇಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಈ ವೇದಿಕೆಗೆ ಬರಲಿಕ್ಕೆ ಇದ್ದಾರೆ. ಅಂಥ ಒಂದು ಸಮ್ಮೇಳನ ಅಂತ ಹೇಳಿದ ತಕ್ಷಣ ನಮಗೆ ನೆನಪಿಗೆ ಬರುವಂಥದ್ದು ಒಂದು ರೀತಿಯ ಹಬ್ಬದ ವಾತಾವರಣ, ಒಂದು ಜಾತ್ರೆಯ ಸ್ವರೂಪ. ಅಂಥ ಒಂದು ಸಂಭ್ರಮ ನಾವು ಇವತ್ತು ಇಲ್ಲಿ ನೋಡ್ತಾ ಇದ್ದೇವೆ. ನಾನು 2 ದಿನಗಳ ಹಿಂದೆ ಇದೇ ವೇದಿಕೆಯಲ್ಲಿ ಇಲ್ಲಿಯ ವಾರ್ಷಿಕೋತ್ಸವದಲ್ಲಿ ಕೂಡ ನಾನು ಮಾತನಾಡಿದ್ದೆ. ಇಲ್ಲಿ ಬಹಳ ಅದ್ಧೂರಿಯಾಗಿ ಇವತ್ತು ಮೆರವಣಿಗೆ ಕೂಡ ಇಲ್ಲಿಗೆ ಬಂದಿದೆ. ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿದ್ದಾರೆ. ಬಹಳ ನಮಗೆ ಒಂದು ಸಂತೋಷದ ವಿಷಯ ಏನು ಅಂತ ಹೇಳಿದರೆ, ಈ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ಗೀತಾ ಸುರತ್ಕಲ್. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅವರು ಹೊಸಬ್ರು, ಪರಿಚಯ ಇರ್ಬೋದು, ಆದರೆ ನಮಗೆ ಹೊಸಬ್ರು. ಅವರು ರಂಗಭೂಮಿ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ದಾರೆ. ಬಹುಶಃ ಇವತ್ತು ಇಡೀ ಜಿಲ್ಲೆಗೆ ಅವರ ಪರಿಚಯ ರಾಜ್ಯಕ್ಕೆ ಇದೆ, ಆದರೆ ಸಾಹಿತ್ಯದ ಮೂಲಕ ನಮ್ಮ ಈ ಸಾಹಿತ್ಯ ಬಳಗಕ್ಕೆ ವಿಶೇಷವಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಗೆ ಮತ್ತೊಂದು ಬಹಳ ಸಂತೋಷ ಸಂಗತಿ ಅಂದರೆ, ಕರ್ಮಯೋಗಿ ಡಾಕ್ಟರ್ ಹರಿಕೃಷ್ಣ ಪುನರೂರವರು ಯಾವುದೇ ಕಾರ್ಯಕ್ರಮ ಇರಲಿ, ಸಾಹಿತ್ಯದ ಕಾರ್ಯಕ್ರಮ ಇರಲಿ, ಧಾರ್ಮಿಕ ಕಾರ್ಯಕ್ರಮ ಇರಲಿ, ವಿದ್ಯಾರ್ಥಿ ಕಾರ್ಯಕ್ರಮ ಇರಲಿ, ಅದು ಸಣ್ಣದು ದೊಡ್ಡದು ಅಂತೇಳಿ ನೋಡುವುದಿಲ್ಲ. ಅವರು ಕಳೆದ ರಾಜ್ಯಾಧ್ಯಕ್ಷರಾಗಿರುವಾಗಲೂ ಕೂಡ ಅವರು ಒಂದು ಹೊಸ ಕ್ರಾಂತಿಯನ್ನು ಮಾಡಿದ್ದಾರೆ. ಪುಸ್ತಕವನ್ನು ಪ್ರಕಟಣೆ ಮಾಡುವುದರ ಮೂಲಕ ಅವರು ಮನೆ ಮನೆಗೆ ಪುಸ್ತಕವನ್ನು ತಲುಪಿಸುವಂಥ ಕೆಲಸ ಮಾಡಿದ್ದಾರೆ. ಅವರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಇವತ್ತು ಬಂದಿದ್ದೀರಿ. ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ನೀವು ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಒಂದು ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಬಂಧುಗಳೇ, ಒಂದು ಹೋಬಳಿ ಸಮ್ಮೇಳನ ಅಂತ ಹೇಳಿದಾಗ ಅದಕ್ಕೆ ಅದರದ್ದೇ ಆದ ಒಂದು ಸ್ವರೂಪ ಇರ್ತದೆ. ಒಂದು ದಿನದಲ್ಲಿ ಯಾವ ವಿಷಯಗಳನ್ನು ಅಲ್ಲಿ ಮಂಡನೆ ಮಾಡಬೇಕು, ಯಾವ ವಿಚಾರಗೋಷ್ಠಿಯಲ್ಲಿ ಇರಬೇಕು, ಎಲ್ಲವನ್ನು ನಾವು ಚರ್ಚಿಸಿ ಅಂಥ ವಿಷಯಗಳನ್ನು ನಾವು ಇಟ್ಟುಕೊಂಡಿದ್ದೇವೆ. ನಾನು ಒಂದು 2 ದಿನಗಳ ಹಿಂದೆ ಈ ಸುರತ್ಕಲ್ ಪರಿಸರದವರಿಗೆ, ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಿಗೆ ನಾನು ಫೋನಿನ ಮೂಲಕ ಸಂಪರ್ಕ ಕೂಡ ಮಾಡಿದ್ದೆ. ಭಾಳ ಒಳ್ಳೆಯ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಸರ್, ನೀವು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಆಗಿ ನಮಗೆ ನೀವು ಫೋನ್ ಮಾಡ್ತಾ ಇದ್ದೀರಿ, ಸಂಪರ್ಕ ಮಾಡ್ತಾ ಇದ್ದೀರಿ, ಭಾಳ ಸಂತೋಷ ಆಗಿದೆ ಎನ್ನುವ ಮಾತು ಹೇಳಿದ್ರಿ. ಅವರಿಗಿಂತ ಜಾಸ್ತಿ ಸಂತೋಷ ನನಗೆ ಆಗಿದೆ. ಯಾಕಂದರೆ ನೀವು ಅಂಥ ಒಂದು ಪ್ರೀತಿಯ ಮಾತುಗಳನ್ನು ನಿಮ್ಮಿಂದ ನಾವು ಕೇಳಿದಾಗ ನಮಗೆ ಭಾಳ ಸಂತೋಷ ಆಗಿದೆ. ಅದೇ ರೀತಿ ಕೆಲವರು ಬಂದಿದ್ದಾರೆ, ಇನ್ನೂ ಕೆಲವರು ಬರುವವರು ಇದ್ದಾರೆ. ಈ ಸುರತ್ಕಲ್ ಈ ಒಂದು ವಲಯದಲ್ಲಿ ನಮ್ಮ ತಾಲೂಕಿನಲ್ಲಿ, ಮಂಗಳೂರು ತಾಲೂಕಿನಲ್ಲಿ 3 ಹೋಬಳಿ ಇವೆ. ಒಂದು ಮಂಗಳೂರು ಹೋಬಳಿ, ಇನ್ನೊಂದು ಗುರುಪುರ, ಇನ್ನೊಂದು ಸುರತ್ಕಲ್. ಸುರತ್ಕಲ್ ಹೋಬಳಿಯವರು ಸಾಮಾನ್ಯವಾಗಿ ಇಲ್ಲಿ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಒಂದು 250 ಆಜೀವ ಸದಸ್ಯರಿದ್ದರಲ್ಲಿ ವಿನಯಾಚಾರ್ಯರ ಅವರಲ್ಲಿ ಬಾಯ್ಬಾಟೆ ಇದೆ, ಅದು ಲೆಕ್ಕಾಚಾರ.
ಯಾಕಂದರೆ ಹಿಂದೆ ನನ್ನನ್ನು ಮನೆಗೆ ಕೂಡ ಅವರು ಕರೆದುಕೊಂಡು ಹೋಗಿದ್ದಾರೆ. ಅಂಥ ಒಂದು ಎಲ್ಲರನ್ನೂ ಕೂಡ ನಮಗೆ ಸಂಪರ್ಕ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದರದ್ದೇ ಆದ ಒಂದು ಮಿತಿ ಇರ್ತದೆ. ನಮ್ಮಿಂದ ಸಾಧ್ಯ ಆದಷ್ಟು ಪತ್ರಿಕೆಗಳಲ್ಲಿ ವಾಟ್ಸಪ್ಪಿನ ಮೂಲಕ ನಾವು ಸಂಪರ್ಕ ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ನಮ್ಮ ದಕ್ಷಿಣ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮ ಆಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು ಡಾಕ್ಟರ್ MP ಶ್ರೀನಾಥ್ ಸರ್. ಈಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಕರ್ಮಯೋಗಿ ಡಾಕ್ಟರ್ ಹರಿಕೃಷ್ಣ ಪುನರೂರು ಇವರ ಉದ್ಘಾಟನಾ ಮಾತುಗಳಿಗಾಗಿ ನಾವು ಅವರನ್ನು ಈ ಒಂದು ವೇದಿಕೆಗೆ ಗೌರವಾದರಗಳಿಂದ ಸ್ವಾಗತಿಸ್ತಾ ಇದ್ದೇವೆ. ಕ್ಷೇತ್ರ ಸ್ವಾಮಿ ಗಣಪತಿಗೆ ಹಾಗೂ ಪೂಜನೀಯ ನಾರಾಯಣ ಗುರುಗಳಿಗೆ ವಂದಿಸುತ್ತಾ ಸಮ್ಮೇಳನದ ಅಧ್ಯಕ್ಷರಾದ ಗೀತಾ ರಮೇಶ್ರವರೇ, ಸುರತ್ಕಲ್ರವರೇ, ಜಿಲ್ಲೆಯ ಅಧ್ಯಕ್ಷರಾದ ಶ್ರೀನಾಥ್ರವರೇ, ತಾಲೂಕಿನ ಅಧ್ಯಕ್ಷರಾದ ರೇವಣ್ಕರ್ ಹೋಬಳಿ ಅಧ್ಯಕ್ಷರಾದ ಗುಣವತಿಯವರೇ, ಎಲ್ರಿಗೂ ವಂದಿಸುತ್ತೇನೆ. ಸಾಹಿತ್ಯ ಸಮ್ಮೇಳನ ಇಲ್ಲಿ ಆಗುವಾಗ ನನಗೆ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದರೆ, ಸಾಹಿತ್ಯ ಸಮ್ಮೇಳನದಲ್ಲಿ ದೊಡ್ಡವರಿಗೆ ಮಾತ್ರ ಅವಕಾಶ, ಜಿಲ್ಲಾ ಸಮ್ಮೇಳನ ಅದರಲ್ಲಿ ಅವಕಾಶ, ಬಾಕಿ ಸಾಹಿತಿಗಳನ್ನು ಗುರುತಿಸೋರಿಲ್ಲ. ಅದನ್ನು ಕಂಡು ನಾನು 12 ವರ್ಷ 2 ಜಿಲ್ಲೆಗೆ ಅಧ್ಯಕ್ಷನಾಗಿದ್ದೆ. ಆ ಸಮಯದಲ್ಲಿ ಜಿಲ್ಲಾ ಸಮ್ಮೇಳನವನ್ನು ಬಹಳ ಅದ್ದೂರಿಯಿಂದ 10-20 ಸಮ್ಮೇಳನ ಮಾಡಿದ್ದೇನೆ. ಮಾಡಿಬಿಟ್ಟು ಸಾಹಿತಿಗಳನ್ನು ಗುರುತಿಸುವಂಥ ಕೆಲಸ ಮಾಡಿದೆ. ಅಷ್ಟರಲ್ಲಿ ಬಾಕಿ ಸಾಹಿತಿಗಳನ್ನು ಗುರುತಿಸೋದು ಯಾರು? ಆದ್ದರಿಂದ ನಾನೇ ಇಡೀ ಕರ್ನಾಟಕದಲ್ಲಿ ತಾಲೂಕು ಮತ್ತು ಹೋಬಳಿ ಸಮ್ಮೇಳನ ಪ್ರಾರಂಭ ಮಾಡಿದ್ದು ನಾನೇ. ಮಾಡಿಬಿಟ್ಟು ಎಲ್ಲ ಸಾಹಿತಿಗಳಿಗೆ ಅವಕಾಶ ಕೊಡುವಂಥ ಕೆಲಸ ಮಾಡಿದ್ದೇನೆ. ಇಲ್ಲದಿದ್ದರೆ ಇಂಥ ಸಾಹಿತಿಗಳನ್ನು ಗುರುತಿಸುವವರು ಯಾರು? ಯಾಕಂದರೆ ಅವರು ಹಿರಿಯ ಸಾಹಿತಿಗಳು ಹೌದು, ಆದರೆ ಒಂದು ವೇದಿಕೆಯಲ್ಲಿ ಒಬ್ಬರೇ ಅಧ್ಯಕ್ಷನ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಸಮ್ಮೇಳನಗಳು ಹೆಚ್ಚಿಗೆ ಆದರೆ ಅಧ್ಯಕ್ಷರನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಪ್ರಾರಂಭ ಮಾಡಿದ ಇದು ಇವತ್ತು ಒಳ್ಳೆಯದು. ಇವತ್ತು ಜಿಲ್ಲಾ ಸಮ್ಮೇಳನದ ರೀತಿಯಲ್ಲಿ ಮಕ್ಕಳೆಲ್ಲ ಸೇರಿದ್ದಾರೆ, ಸಂತೋಷ ಆಗಿದೆ. ಕನ್ನಡವನ್ನು ಉಳಿಸುವಂಥ ಕೆಲಸ ಆಗಬೇಕು. ಇದು ನಮ್ಮ ಮಾತೃಭಾಷೆ, ತಾಯಿಯಾಗಿ ಅದಕ್ಕೆ ಗೌರವ ಕೊಡಬೇಕು. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ನಿರ್ಲಕ್ಷ್ಯ. ಶಾಲೆಗಳಲ್ಲಿ 23 ವರ್ಷದಿಂದ ಅಧ್ಯಾಪಕರ ನೇಮಕಾತಿ ಇಲ್ಲ. ಕನ್ನಡ ಶಾಲೆಗಳು ಮುಚ್ಚಿತಾ ಇದೆ. ವರ್ಷಕ್ಕೆ 2,000 ಇನ್ನೊಂದು 2 ವರ್ಷದಲ್ಲಿ ಕನ್ನಡ ಶಾಲೆ ಇರುವುದಿಲ್ಲ. ಹಾಗಾದರೆ ಮತ್ತೆ ಕನ್ನಡ ಅಂತ ಹೇಳಿ, ಆದ್ದರಿಂದ ನಮ್ಮ ಮಕ್ಕಳಿಗೆ ಯಾವ ಭಾಷೆಯಲ್ಲಿ ವಿದ್ಯಾಭ್ಯಾಸ ಮಾಡಿಸಿ, ಮಾತೃಭಾಷೆಯನ್ನು ಕಲಿಯೋದು ಬಿಡಬಾರ್ದು. ಯಾಕೆಂದರೆ ನಮಗೆ 2 ತಾಯಿಯರು, ಒಂದು ತುಳುವಪ್ಪೆ, ಒಂದು ಕನ್ನಡ. ಇದು 2 ಭಾಷೆಯನ್ನು ನಮ್ಮ ಮಕ್ಕಳಿಗೆ ಕಲಿಸುವಂಥ ಕಡ್ಡಾಯ ಮಾಡಬೇಕು. ಯಾಕೆಂತ ಹೇಳಿದರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿಸಿ, ಯಾವುದೇ ಮಾಧ್ಯಮದಲ್ಲಿ ಕಲಿಸಿ, ಅದು ಪ್ರಶ್ನೆ ಇಲ್ಲ. ಇವತ್ತು ಅಂಥ ಕ್ರಾಂತಿ ಆದರೆ ಮಾತ್ರ ಕನ್ನಡ ಉಳಿತದೆ. ಕನ್ನಡ ಪುಸ್ತಕಗಳು ಬಿಡುಗಡೆ ಆಗ್ತದೆ. ಇವತ್ತು ಓದುವವರಿಲ್ಲ, ಪರಿಸ್ಥಿತಿ ಆಗಿದೆ. ಬರೀತಾರೆ, ಮಾರಾಟ ಆಗ್ತದೆ, ಓದುವವರಿಲ್ಲ. ನಾನು ಯಾವಾಗಲೂ ಪುಸ್ತಕ ಬಿಡುಗಡೆ ಮಾಡುವಾಗ ಹೇಳುವುದುಂಟು, ಕೊಂಡಾಡಿ ಅಂತ ಹೇಳಿಕೊಂಡು. ಯಾಕೆಂದರೆ ತೆಗೆದುಕೊಂಡು ಪುಸ್ತಕ ಕೊಟ್ಟ ಕೂಡಲೇ ಥ್ಯಾಂಕ್ಸನ್ನು ಬಗಲಿಟ್ಟುಕೊಂಡು ಹೋಗುವುದಲ್ಲ. ಅವರು ಯಾರು ಸಾಹಿತ್ಯವನ್ನು ಬರೀತಾರೆ ಅವರು ಸರಸ್ವತಿ ಪುತ್ರರು, ಅವರಿಗೆ ಲಕ್ಷ್ಮೀ ಪುತ್ರರ ಸಹಕಾರ ಬೇಕೇ ಬೇಕು. ಆದ್ದರಿಂದ ಪುಸ್ತಕದ ಮುಖಬೆಲೆಗಿಂತ ಹೆಚ್ಚಿಗೆ ಹಣವನ್ನು ಅವರಿಗೆ ಕೊಟ್ಟು ಸಂತೋಷಪಡಿಸಿ ಮುಂದಿನ ಕೃತಿಗಳಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಯಾವಾಗಲೂ ನಾನು ಹೇಳುವುದುಂಟು. ಅದೇ ರೀತಿ ಸಾಹಿತ್ಯದ ಮಕ್ಕಳಿಗೆ ಅದನ್ನು ಕಲಿಸುವಂಥ ಕೆಲಸ ಆಗಬೇಕು. ನಾನು ಸಾಹಿತ್ಯ ವರ್ಷದ ಅಧ್ಯಕ್ಷ ಬೆಂಗಳೂರಿನಲ್ಲಿ 20 ವರ್ಷ ಹಿಂದಿನ ಕಥೆ, 2005ರವರೆಗೆ 1ರಿಂದ 5ರವರೆಗೆ ಇದ್ದೆ ನಾನು. ಆ ಸಮಯದಲ್ಲಿ ಪ್ರಯಾಣ ಭತ್ಯೆ ಅದು ಇದು ಯಾವುದು ನಾನು ತೆಗೆದುಕೊಳ್ಳಿಲ್ಲ. ಸರ್ಕಾರಕ್ಕೆ ನಮಗೆ ಗೌರವ ಅಂತ ಹೇಳಿದರೆ ಸರ್ಕಾರಿ ಕಾರು, ಫೋನು, ಸರ್ಕಿಟ್ ಹೌಸು ಯಾವುದನ್ನು ನಾನು ತೆಗೆದುಕೊಳ್ಳೋದು, TADA ಡೀಸೆಲ್ ನಾನು ಕೂಡ ತೆಗೆದುಕೊಳ್ಳೋದು ನನ್ನ ಗಾಡಿನಲ್ಲಿ ಓಡಾಗಿ ತಿರುಗಿದೆ. ಯಾಕೆಂದರೆ ಕನ್ನಡ ಮನಸ್ಸೇವೆ ಅಂತ ಹೇಳಿಕೊಂಡು TADA ಯಾವುದು ತೆಗೆದುಕೊಳ್ಳಿಲ್ಲ. ಪುಸ್ತಕ
80 ವರ್ಷದಲ್ಲಿ 800 ಪುಸ್ತಕ ಮುದ್ರಣ ಆಗಿತ್ತು. ನಮ್ಮ 3 ವರ್ಷದಲ್ಲಿ 650 ಪುಸ್ತಕ ಮುದ್ರಣ ಮಾಡಿದ್ದೆ. ನಾನು ದತ್ತಿಗಳನ್ನು ಹಾಗೆ ಮಾಡಿದ್ದೇನೆ. ನಾನು ಅಧಿಕಾರ ಸ್ವೀಕರಿಸುವಾಗ ಸಾಹಿತ್ಯ ಪರಿಷತ್ ಸಾಲದಲ್ಲಿತ್ತು. ನಾನು ಸಾಲ ಮುಗಿಸಿ ಕೋಟಿಗಟ್ಟಲೆ ಇಟ್ಟು ಬಂದಿದ್ದೇನೆ. ಈಗ ಏನಾಯಿತು ನನಗೆ ಗೊತ್ತಿಲ್ಲ. ಅಂತೂ ಸಾಹಿತ್ಯ ಸಮ್ಮೇಳನದಲ್ಲಿ ಉಳಿಕೆಯಾದ ಹಣ, ಇಡೀ ಕರ್ನಾಟಕದಲ್ಲಿ ಉಳಿಕೆಯಾದ ಹಣವನ್ನು ಕೇಂದ್ರದಲ್ಲಿ ಠೇವಣಿ ಇಟ್ಟದ್ದು ನಾನು ಮಾತ್ರ, ಬೇರೆ ಯಾರೂ ಇಡಲಿಲ್ಲ ಇಷ್ಟವರೆಗೆ. ಇದೊಂದು ದೊಡ್ಡ ಸಾಹಸ. ಯಾಕೆಂದರೆ ಇಲ್ಲಿ ಯಾರು ಬಿಲ್ಡಿಂಗ್ ಕಟ್ಟೋದಿದ್ದರೆ ಅದಕ್ಕೆ ಆ ಹಣವನ್ನು ಉಪಯೋಗ ಮಾಡುವ ಅಂತೇಳಿ ಉದ್ದೇಶದಿಂದ ಇಟ್ಟಿದ್ದೇನೆ. ಈಗ ಅದಕ್ಕೆ ಬಡ್ಡಿ ಸೇರಿ ಎಷ್ಟು ಲಕ್ಷ ಆಯಿತು ಅಂತ ಗೊತ್ತಿಲ್ಲ, ಆದರೆ 61 ಕೋಟಿಗೆ ಮೇಲೆ ಆಯಿತು. ಏನು ಆದ್ದರಿಂದ ಒಳ್ಳೆಯ ಒಂದು ಕಟ್ಟಡವನ್ನು ಕಟ್ಟಬೇಕು, ಕನ್ನಡಕ್ಕೆ ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದ. ಇವತ್ತು ಗೀತಾ ಸುರತ್ಕಲ್ರವರು ಹಿರಿಯ ಸಾಹಿತಿ, ಆದರೆ ಜನ ಗುರುತಿಸಲಿಲ್ಲ. ಯಾಕೆ ಈಗ ಹೋಬಳಿ ಸಮ್ಮೇಳನ ಅದನ್ನು ಗುರುತಿಸಲಿಕ್ಕೆ ಸಾಧ್ಯ ಆಯಿತು. ಇಲ್ಲಂದರೆ ಅಂಥ ಸಾಹಿತ್ಯಗಳನ್ನು ಗುರುತಿಸೋದು ಯಾರು? ಅದನ್ನು ಹೋಬಳಿ ಸಮ್ಮೇಳನ ಗೃಹ ಸಮ್ಮೇಳನದವರೆಗೆ ಮಾಡಬೇಕು. ಮಾಡಿದಾಗ ಜನವನ್ನು ಗುರುತಿಸಲಿಕ್ಕೆ ಆಗ್ತದೆ. 10 ಜನ ಬರ್ತಾರೆ, ಪರಿಚಯ ಆಗ್ತದೆ, ಅವರಿಗೂ ನಮಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಆಸೆಯಿಂದ ಮತ್ತೆ ಸಾಹಿತ್ಯವನ್ನು ಬರೀತಾ ಇದ್ದಾರೆ. ಏನೇ ಆಗಲಿ, ಮೊಬೈಲ್ ಯುಗದಲ್ಲಿ ಇವತ್ತು ಓದುವವರ ಸಂಖ್ಯೆ ಕಮ್ಮಿ ಆಗಿದೆ. ಆದರೂ ನಾವು ನಮ್ಮ ಇದನ್ನು ಬಿಡಬಾರ್ದು, ಮಾತೃಭಾಷೆಯನ್ನು ಬಿಡಬಾರ್ದು. ಆ ದೃಷ್ಟಿಯಿಂದ ನಮ್ಮ ಎಲ್ಲ ಮಕ್ಕಳಿಗೂ ಕನ್ನಡ ಮತ್ತು ತುಳು ಒಂದು ಆಗಬೇಕು. ಯಾಕೆಂದರೆ ನಾನು ಒಂದು ಮಾತು ಹೇಳ್ತೇನೆ, ವಿಧಾನಸೌಧದಲ್ಲಿ ಮೀಟಿಂಗ್ ಆದಾಗ ನಮ್ಮ IAS ಆಫೀಸರ್ ನಮ್ಮ ತುಳು ಒಬ್ಬರಿದ್ದರು. ಅವರು ನಾನು ತುಳುವಿನಲ್ಲಿ ಮಾತಾಡ್ತಿದ್ದೆ. ಹತ್ತಿರದ ಇನ್ನೊಬ್ಬ IAS ಆಫೀಸರ್ ಹೇಳಿದೆ, ಏನು ರೀ ಕನ್ನಡ ಸಾಹಿತ್ಯ ಅಧ್ಯಕ್ಷರು ಯಾವ ಭಾಷೆಯಲ್ಲಿ ಮಾತಾಡ್ತೀರಿ ಅಂತೇಳಿ ನನಗೆ ಗದರಿಸಿದರು. ನಾನು ಹೇಳಿದೆ, ನನಗೆ ಕೃಷ್ಣನ ಹಾಗೆ 2 ತಾಯಿಯರು, ಹುಟ್ಟಿಸಿದ್ದು ತುಳು ಒಬ್ಬ, ಸಾಕುವುದು ಕನ್ನಡ ತಾಯಿ. ಆದ್ದರಿಂದ ನೀವು ಅದರಲ್ಲಿ ಗಲಾಟೆ ಮಾಡಬೇಡ ಅಂತ ಹೇಳಿದೆ. ಅಲ್ಲಿ ಕೂತ್ಕೊಂಡ್ರು. ಮತ್ತು ಯಾಕೆಂದರೆ ನಾವು ತುಳುವರು ಹೌದು, ಕನ್ನಡಿಗರು ಹೌದು. ಆ 2 ಭಾಷೆಯನ್ನು ನಮ್ಮ ಮಕ್ಕಳಿಗೆ ಕಡ್ಡಾಯ ಕಲಿಸಬೇಕು. ಮತ್ತು ಯಾವ ಇದರಲ್ಲಿ ಪಾಠ ಕಲಿಸಿ ತೊಂದರೆ ಇಲ್ಲ. ಯಾಕೆ ಇವತ್ತು ತಂದೆ ತಾಯಿಯಲ್ಲಿ ಏನು ಮಾಡ್ತಾರೆ ಅಂತೇಳಿ ಮಕ್ಕಳಿಗೆ ಚೆನ್ನಾಗಿ ಇಂಗ್ಲೀಷ್ ಬರಬೇಕು ಅಂತ ಮನೇಲಿ ಇಂಗ್ಲೀಷ್ ಮಾತಾಡಲಿ ಶುರು ಮಾಡ್ತಾರೆ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಕಲಿಸುವುದು ಪರ ರಾಷ್ಟ್ರಕ್ಕೆ ಸಂಪಾದನೆ ಕಳಿಸುವುದು. ತಂದೆ ತಾಯಿಗಳ ನಾಥ ಹಾಗಾಗಬಾರ್ದು. ಅವ್ರ ಸಂಸ್ಕಾರ ಬರಬೇಕು. ಅದು ಬರುವುದಂಥದ್ದೆಲ್ಲ ಭಾಗವಹಿಸಬೇಕು ಮಕ್ಕಳೆಲ್ಲ. ಏನೇ ಆಗಲಿ, ಒಳ್ಳೆಯ ಕೆಲಸ ಈ ಪೂಜನೆ ನಾರಾಯಣ ಗುರುಗಳ ಶಾಲೆಯಲ್ಲಿ ನಡೀತಾ ಇದೆ. ಗುರುಗಳ ಆಶೀರ್ವಾದ ಇರಲಿ. ನಾವೆಲ್ಲ ಕನ್ನಡವನ್ನು ಮಕ್ಕಳಿಗೆ ಕಡ್ಡಾಯ ಕಲಿಸುವಂಥ ಕೆಲಸ. ಒಂದು ಪಾಠ ಸರ್ಕಾರಕ್ಕೆ ಒಂದು ಪಾಠ ಕಡ್ಡಾಯ ಕಳಿಸ್ಲಿಕ್ಕೆ ಆಗಲಿಲ್ಲ. ತಮಿಳುನಾಡಿಗೆ, ಮಲಯಾಳಿ, ಕೇರಳಕ್ಕೆ ಹೋದರೆ ಆ ಭಾಷೆ ಅಲ್ಲಿ ಕಡ್ಡಾಯ. ಜೊತೆಗೆ ಎಲ್ಲ ನಾಮವರ್ಗಗಳು ಕನ್ನಡ ಆಯಾ ಭಾಷೆಯಲ್ಲಿದೆ. ಕರ್ನಾಟಕದಲ್ಲಿ ನಾಮವರ್ಗಗಳೆಲ್ಲ ಇಂಗ್ಲೀಷ್ನಲ್ಲಿ. ಕನ್ನಡ ಓದುವವರು ಕರ್ನಾಟಕ ಅಂತೇಳಿ ನಾವು ಹೇಳಿಕೊಳ್ಳೋದು ಮಾತ್ರ. ಹಾಗಾಗಬಾರ್ದು. ಕನ್ನಡ ಎಲ್ಲ ಕನ್ನಡದಲ್ಲೇ ನಾಮವರ್ಗ ಬರೀಬೇಕು ಅಂತೇಳಿ ನಾವು ಆದೇಶ ಮಾಡಿದರೂ ಕೂಡ ಆಗ್ತಾಯಿಲ್ಲ. ಏನು ಮಾಡಲಿ, ಕಷ್ಟ. ಆದ್ದರಿಂದ ನಾವು ನಮ್ಮಷ್ಟಕ್ಕೆ ನಮ್ಮ ಕನ್ನಡವನ್ನು ಬೆಳೆಸುವಂಥ ಕೆಲಸ ಮಾಡುವಂತ ಹೇಳ್ತಾ, ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಒಳ್ಳೆಯ ದೇಗುಲದಲ್ಲಿ ಆಗ್ತಾಯಿದೆ. ಅದನ್ನು ನಾವೆಲ್ಲ ಸಹಕಾರ ನೀಡಬೇಕು, ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸಬೇಕು ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಶುಭಾರೈಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ತಮ್ಮ ಉಪಸ್ಥಿತಿಯೇ ನಮಗೆಲ್ಲ ಸ್ಫೂರ್ತಿ ಅಂತ ಹೇಳುತ್ತಾ, ಇದೀಗ ಸಾಹಿತ್ಯ ಸಮ್ಮೇಳನದ ಬಗ್ಗೆ 2 ಶುಭ ಹಾರೈಕೆಯ ನುಡಿಗಳನ್ನು ಆಡಬೇಕಾಗಿ ನಮ್ಮ ಮಂಗಳೂರು ತಾಲೂಕು ಸಮಿತಿಯ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಎಸ್ ರೇವಣ್ಕರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಮಂಗಳೂರು ತಾಲೂಕು ಘಟಕ ಹಾಗೂ ಸುರತ್ಕಲ್ ಹೋಬಳಿ ಇವರ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಸಮ್ಮೇಳನಾಧ್ಯಕ್ಷರಾದ ಗೀತಾ ಸುರತ್ಕಲ್ ಅವರೇ, ನನ್ನ ಆತ್ಮೀಯರು ಹಾಗೂ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಡಾಕ್ಟರ್ MP ಶ್ರೀನಾಥ್ ಅವರೇ, ಹಾಗೂ ನನ್ನ ಮಾರ್ಗದರ್ಶಕರು ಹಿರಿಯರಾದಂಥ ಹರಿಕೃಷ್ಣ ಪುನ್ನೂರವರೇ, ಹಾಗೆ ಎಲ್ಲ ಸಭೆಯಲ್ಲಿದ್ದಂಥ ಎಲ್ಲ ಹಿರಿಯರೇ ಹಾಗೂ ಸಾಹಿತ್ಯ ಅಭಿಮಾನಿಗಳೇ, ಇವತ್ತು ಭಾಳ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದ ಮಂಗಳೂರು ತಾಲೂಕು ಘಟಕ ವತಿಯಿಂದ ಹುಬ್ಬಳ್ಳಿ ಗ್ರಾಮದಲ್ಲಿ ಒಂದು ಸಮ್ಮೇಳನ ಆಗ್ತಾ ಇರಬೇಕಾದ್ರೆ ನನಗೆ ಎಷ್ಟು ಖುಷಿ ಅಂತ ಹೇಳಿದರೆ ಅಷ್ಟು ಖುಷಿ. ಅದಕ್ಕೆ ನಾನು ಮಂಗಳೂರು ತಾಲೂಕು ಘಟಕ ವತಿಯಿಂದ ಗುಣವತಿಯವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಗುಣವತಿಯವರು ಭಾಳ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಯಾಕಂದ್ರೆ ಇಂಥ ಸಮ್ಮೇಳನ ಮಾಡಬೇಕಾದ್ರೆ ಅಷ್ಟು ಈಜಿ ಇಲ್ಲ. ಯಾಕಂದ್ರೆ ತಾಲೂಕು ಸಮ್ಮೇಳನ ಮಾಡಬೇಕಾದ್ರೂ ಎಷ್ಟು ಕಷ್ಟ ಇದೆ, ಹಾಗೆ ಅದಕ್ಕಿಂತ ಜಾಸ್ತಿ ಕಷ್ಟ ಹೋಬಳಿ ಸಮ್ಮೇಳನ ಮಾಡೋದು ಭಾಳ ಕಷ್ಟ. ಅಂಥ ಸಮಯದಲ್ಲಿ 4 ತಿಂಗಳಿಂದ ಭಾಳ ಪರಿಶ್ರಮಪಟ್ಟು ಇಂಥ ಒಂದು ಅದ್ಭುತವಾದಂಥ ಮೆರವಣಿಗೆ, ಅದ್ಭುತವಾದಂಥ ಒಂದು ಉದ್ಘಾಟನೆ ಕಾರ್ಯಕ್ರಮ, ವೇದಿಕೆಯಲ್ಲಿ ನೋಡಿದಂಥ ಎಲ್ಲ ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಸೇರಿದ್ದಾರೆ.
ಇಂಥ ಒಂದು ಸುರತ್ಕಲ್ ಹೋಬಳಿಯಲ್ಲಿ ಒಂದು ಆಗುವಂಥ ಕೆಲಸಕ್ಕೆ ನಾನು ಮಂಗಳೂರು ತಾಲೂಕು ಘಟಕದಿಂದ ತುಂಬ ಹೃದಯದ ಅಭಿನಂದನೆಯನ್ನು ಗುಣವತಿಯರಿಗೆ ಹೇಳಿ ನನ್ನ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ. ವಂದನೆಗಳು ಸರ್. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಒಂದು ಮುಖ್ಯ ಕಾರ್ಯಕ್ರಮ ಈಗ ನಡೆಯಲಿಕ್ಕಿದೆ. ನಮ್ಮ ಸುರತ್ಕಲ್ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯಸ್ಥರಾದ, ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರುವ ಶ್ರೀಮತಿ ಗುಣವತಿ ರಮೇಶ್ ಇವರ ಒಂದು ಕೃತಿ ಭಾರತದ ಸಂತ ತತ್ವಗಳು ಮತ್ತು ನಾರಾಯಣ ಗುರುಗಳ ತತ್ವಗಳು ಎನ್ನುವ ಈ ಕೃತಿಯನ್ನು ಇದೀಗ ಈ ವೇದಿಕೆಯಲ್ಲಿ ಬಿಡುಗಡೆಗೊಳಿಸಲಿದ್ದಾರೆ. ಶ್ರೀ ಪ್ರಭಾಕರ ನೀರ್ಮಾರ್ಗ ಇವರು ಮಂಗಳೂರು ವಿಶ್ವವಿದ್ಯಾನಿಲಯದ ಮಾಜಿ ಉಪಕುಲ ಸಚಿವರಾಗಿರುವರಂತೆ ಪ್ರಸಿದ್ಧ ಸಾಹಿತಿಗಳು ಕೂಡ. ಈ ಪುಸ್ತಕ ಬಿಡುಗಡೆಯಾಗುವ ಮೊದಲು ಕೃತಿಯ ಬಗ್ಗೆ ಒಂದೆರಡು ಮಾತುಗಳನ್ನು, ಕೃತಿ ಪರಿಚಯವನ್ನು ಮಾಡಿಕೊಡಬೇಕಾಗಿ ಶ್ರೀಮತಿ ಶಶಿಲೇಖಾ ಬಿ, ಸಾಹಿತಿ ಮತ್ತು ನಿವೃತ್ತ ಪ್ರಾಂಶುಪಾಲರು, ಇವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ ಎಲ್ರಿಗೂ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಮತ್ತು ಸುರತ್ಕಲ್ ಹೋಬಳಿ ಘಟಕ ಇವರ ಆಶ್ರಯದಲ್ಲಿ ಇಂದು ಸಂಪನ್ನಗೊಂಡಂತಹ ದಕ್ಷಿಣ ಕನ್ನಡ ಜಿಲ್ಲಾ ಸುರತ್ಕಲ್ ಹೋಬಳಿಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಶ್ರೀಮತಿ ಗೀತಾ ಸುರತ್ಕಲ್ ಅವರು ಒಬ್ಬ ರಂಗಕರ್ಮಿ, ಒಬ್ಬ ಸಾಹಿತಿ. ಅಷ್ಟೇ ಅಲ್ಲ, ಶಿ ಈಸ್ ಎ ಸೋಷಲ್ ಆ್ಯಕ್ಟಿವಿಸ್ಟ್ ಆಲ್ಸೋ ಅವರು ಇದ್ದಾರೆ. ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಸ್ಮರಿಸಿಕೊಳ್ತಾ ಎದುರಿಗೆ ಆಸೀನರಾಗಿರುವ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಸಾಹಿತ್ಯಾಸಕ್ತರೇ, ಇಂದಿನ ಈ ಸಮಾರಂಭದ ಬಗ್ಗೆ ಎಲ್ಲರಿಗೂ ಒಂದು ಅಭಿನಂದನೆಗಳನ್ನು ನನ್ನ ವೈಯಕ್ತಿಕ ನೆಲೆಯಲ್ಲಿ ತಿಳಿಸಬಯಸ್ತೇನೆ. ಆತ್ಮೀಯರೇ, ಇಲ್ಲಿ ನನಗೆ ಎರಡು ಮಾತು ಹೇಳುವಂಥ ಒಂದು ಸದವಕಾಶವನ್ನು ಒದಗಿಸಿದ್ದಕ್ಕಾಗಿ ಸಂಯೋಜಕರಿಗೆ ನನ್ನ ಧನ್ಯವಾದಗಳು. ಇದು ನನಗೆ ಸಿಕ್ಕಿದ ಒಂದು ಗೌರವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆತ್ಮೀಯ ಬಂಧುಗಳೇ, ತಾವೆಲ್ಲ ತಿಳಿದಂತೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ನಾಡು ನುಡಿಯ, ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿಯ ಒಳಿತಿಗಾಗಿ ಆಗಾಗ ಬೇರೆ ಬೇರೆ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಧಾರ್ಮಿಕ ಕೂಡ ಈ ರಂಗಗಳಲ್ಲಿ ಅನೇಕ ಅದ್ಭುತ ಕೊಡುಗೆಗಳನ್ನು ನೀಡಿದೆ. ಆಗಾಗ ಬೇರೆ ಬೇರೆ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದೆ. ಇದರಲ್ಲಿ ಸಾಹಿತ್ಯ ದಿಗ್ಗಜರನ್ನು ಕರೆಸಿ ಅವರಿಂದ ಉಪನ್ಯಾಸ ಕಾರ್ಯಕ್ರಮ ಹಾಗೂ ತತ್ಸಂಬಂಧವಾದ ಸಂವಾದ, ಕವಿ ಗೋಷ್ಠಿ, ಕವಿ ಕೃತಿ ಬಿಡುಗಡೆ, ಇನ್ನು ಅನನ್ಯ ಸಾಧಕರನ್ನು ಸನ್ಮಾನಿಸುವಂಥದ್ದು, ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದೆ. ಆ ನೆಲೆಯಲ್ಲಿ ಇಂದು ಈ ಸಾಹಿತ್ಯ ಸಮ್ಮೇಳನ ಆಯೋಜಿಸಲಾಗಿದೆ. ಗೀತಾ ಸುರತ್ಕಲ್ ಅವರು ಸಮ್ಮೇಳನದ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅವರು ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಸದಸ್ಯೆಯೂ ಕೂಡ ಹೌದು ಎನ್ನುವುದು ನನ್ನ ಹೆಮ್ಮೆ. ಹಾಗೆಯೇ ಗುಣವತಿ ರಮೇಶ್ ಅವರು ಕೂಡ ನಮ್ಮ ಕರಾವಳಿಯ ಸದಸ್ಯ ಆಗಿದ್ದಾರೆ. ಅದು ಕೂಡ ನಮಗೆ ಹೆಮ್ಮೆ ತರುವಂಥ ಸಂಗತಿ. ಇನ್ನು ಈ ಸಂಭ್ರಮಕ್ಕೆ ಕೈ ಜೋಡಿಸಿದಂಥವರು ನಾರಾಯಣಗುರು ಸಮೂಹ ಶಿಕ್ಷಣ ಸಂಸ್ಥೆ ಕಾಟಿಬಳ್ಳದ ಅಧ್ಯಕ್ಷ ಶ್ರೀ ದಯಾಕರ್, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಶ್ರೀ MP ಶ್ರೀನಾಥ್, ಹಾಗೂ
ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಂಜುನಾಥ್ ರೇವಣ್ಕರ್, ಆಡಳಿತಾಧಿಕಾರಿ ಗಣೇಶ ಮೀನ್ ಸಂಕಮಾರ್ ಮತ್ತು ಗೌರವ ಕಾರ್ಯದರ್ಶಿ ಅಕ್ಷತಾ, ಕೋಶಾಧಿಕಾರಿ ಅನುರಾಧ ಹಾಗೂ ಸಂಘಟನಾ ಕಾರ್ಯದರ್ಶಿ ರಾಮಚಂದ್ರ ರಾವ್ ಇವರಿಗೆಲ್ಲ ಆತ್ಮೀಯವಾದ ಅಭಿನಂದನೆಗಳನ್ನು ತಿಳಿಸಬಯಸ್ತೇನೆ. ಈ ಸಂದರ್ಭದಲ್ಲಿ ಗುಣವತಿ ರಮೇಶ್ ಅವರದು ಒಂದು ಪುಸ್ತಕ ಬಿಡುಗಡೆಯಾಗಿದೆ, ಭಾರತದ ಸಾಧು ಸಂತರ ತತ್ವಗಳು ಮತ್ತು ನಾರಾಯಣ ಗುರುಗಳ ತತ್ವಗಳು ಎಂಬ ಒಂದು ತುಲನಾತ್ಮಕ ಅಧ್ಯಯನ. ಇದಕ್ಕೊಂದು ಮುನ್ನುಡಿ ಬರೆದು ಕೊಡಬೇಕು ಅಂತ ನನ್ನನ್ನು ಅವರು ಕೇಳಿಕೊಂಡರು. ಆ ನಿಟ್ಟಿನಲ್ಲಿ ನಾನು ಒಂದೆರಡು ಮಾತು ಬರೆದಿದ್ದೇನೆ, ಹಾಗೂ ಇಲ್ಲಿ ಬಂದು ಸ್ವಲ್ಪ ಅದರ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂದ್ಕೊಂಡ್ರು. ಅದನ್ನು ಹೇಳಲಿಕ್ಕೆ ನಿಮ್ಮ ಮುಂದೆ ಇದ್ದೇನೆ. ಆದರೆ ಹೆಚ್ಚಿಗೆ ಮಾತನಾಡಲಿಕ್ಕೆ ಇಲ್ಲ, ಕೇವಲ ಒಂದೆರಡು ವಿಷಯವನ್ನು ಮಾತ್ರ ನಾನು ಇಲ್ಲಿ ಉಲ್ಲೇಖಿಸ ಬಯಸ್ತೇನೆ. ನನಗೆ ಗೊತ್ತಿದ್ದ ಹಾಗೆ ಗುಣವತಿ ರಮೇಶ್ ಅವರು ಒಬ್ಬ ದಿಟ್ಟ ಮಹಿಳೆ. ತನ್ನ ಜೀವನದಲ್ಲಿ ಬಂದ ಎಲ್ಲ ಆಪತ್ತುಗಳನ್ನು ಸಡ್ಡು ಹೊಡೆದು ತನ್ನದೇ ಜೀವನವನ್ನು ತನ್ನ ಒಂದು ಯಶಸ್ಸಿನ ಮಾರ್ಗದಲ್ಲಿ ತೆಗೆದುಕೊಂಡು ಹೋದ ಒಬ್ಬ ಧೀಮಂತ ಮಹಿಳೆ. ಅವರನ್ನು ಈ ನೆಲೆಯಲ್ಲಿ ನಾನು ಅಭಿನಂದಿಸ್ತೇನೆ. ಅವರು ಈ ಪುಸ್ತಕವನ್ನು ತಂದಿದ್ದಾರೆ. ಇದೊಂದು ವಿಶಿಷ್ಟ ರೀತಿಯ ಪುಸ್ತಕ. ಒಂದು ಓದಿಗೆ ನಮಗೆ ಭಾರತದ ಎಲ್ಲ ಸಂತರ, ಎಲ್ಲ ಮತ ಸಂಸ್ಥಾಪಕರ ಹಾಗೂ ದಾರ್ಶನಿಕರ ಏನು ಅವರು ಸಂದೇಶ ಕೊಟ್ಟಿದ್ದಾರೆ ನೋಡಿ, ಅದರದೊಂದು ಜಿಸ್ಟ್ ಅಥವಾ ಸಂಕ್ಷಿಪ್ತ ರೂಪದಲ್ಲಿ ನಮಗೆ ಅದು ಸಿಗ್ತದೆ. ಜೊತೆಯಲ್ಲಿ ನಾರಾಯಣ ಗುರುಗಳ ಬಗ್ಗೆಯೂ ನಮಗೆ ತುಂಬ ವಿಷಯ ಅವರು ಹೇಳ್ತಾರೆ. ಈಗ ಇಲ್ಲಿ ನಾನು ನಾರಾಯಣ ಗುರುಗಳ ಬಗ್ಗೆ ಮಾತನಾಡಲಿಕ್ಕೆ ನನಗೆ ನೈತಿಕವಾಗಿ ಹಕ್ಕು ಇದೆಯಾ ಅಂತ ಒಂದು ಪ್ರಶ್ನೆ. ಅದಕ್ಕೊಂದು ಸಣ್ಣ ಎಪಿಸೋಡ್ ಹೇಳ್ತೇನೆ, ಹೆಚ್ಚು ಟೈಮ್ ತಗೊಳ್ಳಲ್ಲ. ನಾನು ಒಂದು 20 ವರ್ಷದ ಕೆಳಗೆ ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿದ್ದೆ. ಆ ಸಂದರ್ಭದಲ್ಲಿ ನಾರಾಯಣ ಗುರು ಹೆಸರು ಮಾತ್ರ ಗೊತ್ತಿತ್ತಲ್ಲದೆ, ಸತ್ಯ ಹೇಳ್ತೇನೆ, ಎಂಥದ್ದು ಗೊತ್ತಿರಲಿಲ್ಲ ನನಗೆ ಅವರ ಬಗ್ಗೆ. ನಾನೇನೋ ಸರ್ಫೇಸಲ್ಲಿ ಓದಿದ್ದೆ, ಬಟ್ ಅವರ ಒಂದು ಜೀವನದ ಆಳದಲ್ಲಿ ಏನಿದೆ ಅದನ್ನು ಅರ್ಥ ಮಾಡಿಕೊಂಡಿಲ್ಲ. ಅದರ ಬಗ್ಗೆ ನನಗೆ ಬಾದರೇಷನ್ ಕೂಡ ಇರಲಿಲ್ಲ. ನಾವು ವರ್ಷಕ್ಕೊಮ್ಮೆ ನಾರಾಯಣ ಗುರುಗಳ ಜಯಂತಿಯನ್ನು ಆಚರಿಸ್ತಿದ್ದೆವು. ಆಗ ಅಂತರ್ ಕಾಲೇಜು ಮಟ್ಟದಲ್ಲಿ ನಾವು ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸ್ತಿದ್ದೆವು. ನಮ್ಮ ಗಣೇಶ ಮೀನ್ ಸಂಕಮಾರ್ 3 ವರ್ಷ ಅಲ್ಲಿ ಭಾಷಣದಲ್ಲಿ ಪ್ರೈಸ್ ಹೊಡೆದಿದ್ದರು. ನನ್ನ ಮಕ್ಕಳು ಅಂದರೆ ನನ್ನ ಸ್ಟೂಡೆಂಟ್ಸ್ ನನ್ನ ಹತ್ರ ಬಂದು ಕೆಲವು ಪಾಯಿಂಟ್ಸ್ ಕೊಡಿ ಮೇಡಮ್ ಅಂದರೆ, ನಾನು ಎಲ್ಲಿಂದ ಕೊಡಲಿ ನನಗೆ ಗೊತ್ತಿಲ್ಲ. ನಾನೇನು ಮಾಡ್ತಿದ್ದೆ, ಲೈಬ್ರರಿಯ ಪುಸ್ತಕಗಳ ಹೆಸರು ಕೊಟ್ಟು ಹೋಗಿಯಪ್ಪ ಅಲ್ಲಿ ನೋಡಿ ಅಂತ ಹೇಳಿ ನುಣ್ಚಿಕೊಳ್ತಿದ್ದೆ. ಆದರೆ ಮುಂದೆ 2010ರಲ್ಲಿ, ಬಹುಶಃ 2010ರಲ್ಲಿ ಮುಂಬಯಿಯ ಒಬ್ಬ ಶ್ರೇಷ್ಠ ಸಾಹಿತಿ, ಚಿಂತಕ ಹಾಗೂ ದೊಡ್ಡ ಸಂಶೋಧಕ ಅವರು ಬಾಬು ಶಿವ ಪೂಜಾರಿ ಅವರು ತಾನು ಬರೆದ ನಾರಾಯಣ ಗುರು ವಿಜಯದರ್ಶನಂ ಎಂಬ ಪುಸ್ತಕವನ್ನು ನಾನು ಕೊಟ್ಟರು, ಓದಿಕೊಳ್ಳಿ ಮೇಡಮ್ ಅಂತ. ಅದರ ಜೊತೆಯಲ್ಲಿ ಇದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಬಹುದೇ ಅಂತ ಕೇಳಿದರು. ನಾನು ಹೆದರಿಬಿಟ್ಟೆ. ಆದರೆ ನೀವು ಓದಿ ನೋಡಿ ಅಂತ ಹೇಳಿದರು. ಆ ಪುಸ್ತಕ ಓದ್ತಾ ಹೋದಂತೆ ನಿಜವಾಗಿ ಹೇಳ್ತೇನೆ, ಹೊಸ ಲೋಕವೇ ನನ್ನೆದುರು ಅನಾವರಣ ಆಯಿತು. ಸ್ವಾಮಿ ಗುರುಗಳ ಒಂದು ಅದ್ಭುತ ವ್ಯಕ್ತಿತ್ವ, ಅವರು ಮಾಡಿದ ಕೆಲಸ, ಅವರ ಸಾಧನೆಗಳು ಎಲ್ಲವೂ, ಅವರಿಗೆ ಒಂದು ವಿರಾಟ್ ವ್ಯಕ್ತಿತ್ವ. ಅವರು ನನ್ನ ಮುಂದೆ ಒಂದು ತ್ರಿವಿಕ್ರಮನಾಗಿ ಬೆಳೆದು ಬಿಟ್ಟರು. ನಾನು ಸೋತೋದೆ. ನಾನು ಒಪ್ಪಿಕೊಂಡೆ. 3 ವರ್ಷ ಒಂದು ಸೇವೆಯ ಥರ ಮಾಡಿ ಆ ಪುಸ್ತಕವನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದ್ದೇನೆ. ಆ ನೆಲೆಯಲ್ಲಿ ಬಹುಶಃ ನನಗೆ ಗುರುಗಳ ಬಗ್ಗೆ ಮಾತಾಡುವಂಥ ಒಂದು ಸಣ್ಣ ಮಟ್ಟದ ರೈಟ್ ಇದೆ ಅಂತ ಭಾವಿಸ್ಕೊಂಡು ಗುಣವತಿಯವರ ಪುಸ್ತಕದಲ್ಲಿರುವ 1-2 ಪಾಯಿಂಟ್ಸ್ ಮಾತ್ರ ನಾನು ಇಲ್ಲಿ ಉಲ್ಲೇಖಿಸ ಬಯಸ್ತೇನೆ. ಮೊದಲಾಗಿ ಗುಣವತಿ ರಮೇಶ್ ಹೇಳ್ತಾರೆ, ನಮ್ಮ ಪುಸ್ತಕದಲ್ಲಿ ಉಲ್ಲೇಖಿಸ್ತಾರೆ, ನಮ್ಮ ಭಾರತ ವರ್ಷ ಎಷ್ಟೋ ಮಂದಿ ದಾರ್ಶನಿಕರನ್ನು, ಎಷ್ಟೋ ಮಂದಿ ಸಾಧು ಸಂತರನ್ನು ಕಂಡಿದೆ. ಅವರಲ್ಲಿ ಹೆಚ್ಚಿನವರು ಒಂದು ಸಾಧನೆಯ ಒಂದು ಹಂತಕ್ಕೆ ಬಂದಾಗ, ಜ್ಞಾನಸಿದ್ಧಿ ಪಡೆದಾಗ ತಮ್ಮದೇ ಆದ ಮತವನ್ನು, ತಮ್ಮದೇ ಆದ ಕಲ್ಟ್ ಅಥವಾ ಸಂಘ ಸಂಸ್ಥೆಗಳನ್ನು ಹುಟ್ಟುಹಾಕಿ ತಮ್ಮದೇ ಡಿಸೈಪಲ್ಸ್ಗಳ ಒಂದು ಗುಂಪು ಮಾಡಿ, ಅವರು ದಂತಗೋಪುರದಲ್ಲೇ ಕುಳಿತರಲ್ಲದೆ ಕೆಳಗಿಳಿದು ಬರಲಿಲ್ಲ, ಜನಸಾಮಾನ್ಯರೊಟ್ಟಿಗೆ ಸಮಾನೀಕರಿಸಲಿಲ್ಲ, ಅವರ ನೋವು ನಲಿಗಳನ್ನು ಅರಿತುಕೊಳ್ಳಿಲ್ಲ. ಇನ್ಫ್ಯಾಕ್ಟ್ ಅವ್ರಿಗಾಗಿ ಏನು ಮಾಡಲೇ ಇಲ್ಲ. ಹೆಚ್ಚಿನವರು, ಎಕ್ಸೆಪ್ಷನ್ಸ್ ಇದೆ. ಆದರೆ ನಾರಾಯಣ ಗುರುಗಳ ಸಂಗತಿಯೇ ಬೇರೆ. ಅವರು ಅವರ್ಣರಾಗಿ ಹುಟ್ಟಿದರು, ಅವರ್ಣರ ಜೊತೆ ಜೀವಿಸಿದರು. ಮರುತ್ತೊಮಲೆಯಲ್ಲಿ 8 ವರ್ಷಗಳ ಕಾಲ
ತಪಶ್ಚರ್ಯಗೈದರು. ಆಮೇಲೆ ಅಲ್ಲೇ ಉಳಿಯಿಲ್ಲ ಅವರು, ಅಲ್ಲಿಂದ ಇಳಿದು ಬಂದವರು ಶೋಷಿತರ, ದಮನಿತರ, ಅವರ್ಣರ ಜೊತೆ ತಮ್ಮನ್ನು ಸಮಾನೀಕರಿಸಿಕೊಂಡರು. ಅವರ ನೋವು, ನಲಿವು, ಬೇಸರಗಳಿಗೆ ಸ್ಪಂದಿಸಿದರು. ಅವರಲ್ಲಿ ಆತ್ಮಶಕ್ತಿಯನ್ನು ಪ್ರಚೋದಿಸಿದರು. ಶಿಕ್ಷಣದಿಂದ ಮುಕ್ತಿ, ಸಂಘಟನೆಯಿಂದ ಶಕ್ತಿ, ಈ ಮಾತು, ಈ ಘೋಷವಾಕ್ಯವನ್ನು ಮೆರೆದು ಅವರಲ್ಲಿ ಮೊದಲೇ ಇದ್ದ ಆತ್ಮಶಕ್ತಿಯನ್ನು ಪ್ರಜ್ವಲಿಸಿದರು. ಅವರೊಂದಿಗೆ ಜೀವಿಸಿದರು. ಅವರನ್ನು ಎತ್ತರದ ಸರಕ್ಕೆ ತಂದರು. ಅವರ ಒಂದು ನಾವು ಕೂಡ ಮನುಷ್ಯರೇ ಎಂಬ ಭಾವನೆ ಅವರಲ್ಲಿ ಬರುವ ಹಾಗೆ ಒಂದು ಕ್ರಾಂತಿಯನ್ನೇ ಮಾಡಿಬಿಟ್ರು ಅವರು. ಇನ್ಫ್ಯಾಕ್ಟ್ ನಾರಾಯಣ ಗುರುಗಳು ಕಳೆದ ಶತಮಾನ ಕಂಡ ಅತ್ಯಂತ ಮಹತ್ತಾದ ಮಾನವತಾವಾದಿ ಸಂತ, ಅವರಾಗೆ ಯಾರೂ ಇಲ್ಲ. ಹಾಗೆ ಅದು ಒಂದು ವಿಷಯ ಅವರು ಪ್ರಸ್ತಾವಿಸ್ತಾರೆ. ಇನ್ನೊಂದು ವಿಷಯ ಅವರು ಹೇಳ್ತಾರೆ ಏನಂದರೆ, ಅವರ ಏನದು ಮೋಡಸ್ ಆಪರೆಂಡಿ ಹೇಳ್ತೇವೆ, ದ ವೇ ಆಫ್ ಆಪರೇಷನ್, ಹೇಗೆ ಅವರು ತನ್ನ ಕೆಲಸಗಳನ್ನು ನಡೆಸಿಕೊಟ್ರು ಅಂತ. ಅವರದ್ದು ಸಂಘರ್ಷರಹಿತ ಕ್ರಾಂತಿ. ಎಲ್ಲೂ ಯಾವ ಕಾಲದಲ್ಲೂ ಅವರು ಸಂಘರ್ಷಕ್ಕೆ ಇಳಿಲಿಲ್ಲ. ಉದಾಹರಣೆಯಾಗಿ ಆ ಕಾಲದಲ್ಲಿ ಅವರ್ಣರಿಗೆ ದೇವಸ್ಥಾನದೊಳಗೆ ಪ್ರವೇಶ ಇರಲಿಲ್ಲ. ಅದಕ್ಕಾಗಿ ನಾರಾಯಣಗುರು ಏನು ಮಾಡಿದರು, ನಯ್ಯಾರ್ ನದಿಯಲ್ಲಿ ಇಳಿದು ಒಂದು ಸಣ್ಣ ಕಲ್ಲನ್ನು ಹೊರಗೆ ತಂದು ಅದನ್ನು ಪ್ರತಿಷ್ಠಾಪಿಸಿ ಅರವಿಪುರಮಲ್ಲಿ ಅವರು ಹೇಳಿದರು, ಇದೇ ನಿಮ್ಮ ದೇವಸ್ಥಾನ, ಇದೇ ನಿಮ್ಮ ಶಿವ, ಇಲ್ಲೇ ಬನ್ನಿ, ಇಲ್ಲೇ ಪೂಜೆ ಮಾಡಿ ಅಂತ ಒಂದು 50 ದೇವಸ್ಥಾನಗಳನ್ನು ಅವರು ಪ್ರತಿಷ್ಠಾಪಿಸಿದರು. ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ವಿಶಿಷ್ಟ ದೇವಸ್ಥಾನಗಳು. ಯಾವುದೋ ಒಂದು ವೈಭವೀಕರಣ ಇಲ್ಲದೆ, ಯಾವುದೇ ಒಂದು ಗೌಜಿ ಗದ್ದಲ ಇಲ್ಲದೆ ಬಹಳ 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 ಸರಳ ರೀತಿಯಲ್ಲಿ ಪೂಜೆಗಳು ನಡೀತಾ ಇವೆ. ಅಲ್ಲಿ ಕೆಲವನ್ನು ದರ್ಶಿಸುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಅಂಥ ದೇವಸ್ಥಾನಗಳು ಪ್ರತಿಷ್ಠಾಪಿಸಲ್ಪಟ್ಟಾಗ ಮೇಲ್ಜಾತಿಯವರು ಬಂದರು, ಹೇಳ್ತಾರೆ, ನಿನಗೆ ಶಿವನನ್ನು ಪ್ರತಿಷ್ಠಾಪಿಸುವ ಅಧಿಕಾರ ಯಾರು ಕೊಟ್ಟರು ಅಂತ. ಇದನ್ನು ಅವರು ಜಗಳ ಮಾಡಲಿಲ್ಲ. ಅವರ ಹತ್ರ ಜಗಳಕ್ಕೆ ಇಳಿಲೇ ಇಲ್ಲ ಸ್ವಾಮಿ. ಅವರು ಒಂದೇ ಮಾತಿನಲ್ಲಿ ಎಲ್ಲರ ಬಾಯಿ ಮುಚ್ಚಿಸಿದರು. ಏನದು, ನಾನು ಶೂದ್ರ ಶಿವನನ್ನು ಪ್ರತಿಷ್ಠಾಪಿಸಿದ್ದೇನೆ, ಶೂದ್ರರು ಬಂದರೆ ಸಾಕು. ಇನ್ನೇನು ಮಾತಾಡ್ತಾರೆ ಅವರು. ಇಂಥ ಒಂದು ಮಹಾತ್ಮ ಬ್ರಹ್ಮಶ್ರೀ ನಾರಾಯಣ ಗುರು. ಮಾತಾಡೋದಾದರೆ ತುಂಬ ಇದೆ, ಅವರು ಬರ್ದದ್ದನ್ನೇ ಹೇಳ್ಬೋದು, ಬಟ್ ನನಗೆ 5 ನಿಮಿಷ ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಗುರುಗಳ ತತ್ವಗಳನ್ನು ಸಾಧ್ಯವಾದಷ್ಟು ಈ ಪುಸ್ತಕವನ್ನು ಓದಿ, ಇಲ್ಲಿ ಗುರುಗಳ ತತ್ವಗಳ ಜೊತೆ ನಾವು ಕಲಿಬೇಕಂತಿದ್ದ, ಓದಬೇಕಂತಿದ್ದ ಆಲ್ಮೋಸ್ಟ್ ಎಲ್ಲ ಮತ ಸಂಸ್ಥಾಪಕರು, ದಾರ್ಶನಿಕರು, ಅವರ ಬೋಧನೆಗಳು, ಅವರ ಸಂದೇಶಗಳು ಸಂಕ್ಷಿಪ್ತ ರೂಪದಲ್ಲಿ ನಮಗೆ ದೊರಕುತ್ತವೆ. ಆದ್ದರಿಂದ ತೆಗೆದುಕೊಂಡು ಓದಿ. ಈ ಅವಕಾಶಕ್ಕಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಮತ್ತು ಗುಣವತಿಯರಿಂದ ಇನ್ನಷ್ಟು ಮತ್ತಷ್ಟು ಇಂಥ ಪುಸ್ತಕಗಳು ಹೊರಬರಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಇದೀಗ ಕೃತಿ ಬಿಡುಗಡೆಯ ಕಾರ್ಯಕ್ರಮ. ಸಮೃದ್ಧಿಯ ಸಂಕೇತವಾದ ಕಳಸೆಯ ಒಳಗಿರುವ ಪುಸ್ತಕಗಳ ಕಟ್ಟನ್ನು ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀ ಪ್ರಭಾಕರ ನೀರ್ಮಾರ್ಗ ಇವರು ಬಿಡುಗಡೆಗೊಳಿಸಬೇಕಾಗಿ ಕೇಳಿಕೊಳ್ತೇನೆ. ಅದರ ಜೊತೆ ಎಲ್ಲ ಅತಿಥಿಗಳು ಅವರೊಂದಿಗೆ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ವಾಧ್ಯಕ್ಷರಾದ ಗೀತಾ ಸುರತ್ಕಲ್, ಕೃತಿಯನ್ನು ರಚಿಸಿದ ಶ್ರೀಮತಿ ಗುಣವತಿ ರಮೇಶ್, ಡಾಕ್ಟರ್ MP ಶ್ರೀನಾಥ್, ಶ್ರೀ ಮಂಜುನಾಥ ರೇವಣ್ಕರ್, ಶ್ರೀ P ದಯಾಕರ್, ಶ್ರೀ ಗಣೇಶ್ ಶಾಮೀನ್ ಸಂಕಮಾರು, ಇವರೆಲ್ಲ ಸೇರಿ ಈ ಕೃತಿಗಳನ್ನು ಲೋಕಾರ್ಪಣೆಗೊಳಿಸಬೇಕಾಗಿ ಪ್ರೀತಿಯಿಂದ, ವಿನಮ್ರತೆಯಿಂದ ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಮುಖ್ಯ ಘಟ್ಟದತ್ತ ನಾವು ಮುಂದುವರಿತಾ ಇದ್ದೇವೆ. ಇದೀಗ ಸಮ್ಮೇಳನದ ಸರ್ವಾಧ್ಯಕ್ಷರ ಮಾತು. ಅದಕ್ಕೆ ಮೊದಲು ಸರ್ವಾಧ್ಯಕ್ಷರನ್ನು ಸಭೆಗೆ ಪರಿಚಯಿಸಬೇಕಾಗಿ ಶ್ರೀ ಪ್ರೊಫೆಸರ್ ಕೃಷ್ಣಮೂರ್ತಿ ಸರ್ ಇವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಮೇ 18, 1953 ಜನಿಸಿದ ಗೀತಾ ಅವರು, ಅವರ ತಂದೆ ಗ್ರಾಮ ಲೇಖಕರಾಗಿ ಕೆಲಸ ಮಾಡ್ತಾ ಇದ್ದಂಥ ದಿವಂಗತ ಎಂ ತಿಮ್ಮಪ್ಪ ಅವರು, ತಾಯಿ ಅಂಚೆ ಅಧಿಕಾರಿಯಾಗಿ ನಿವೃತ್ತರಾಗಿದ್ದ ಎಂ ಕೆ ಶಾಂತ ಅವರು. ಶಿಕ್ಷಣದ ಮಹತ್ವ ಅವರಿಗೆ ಗೊತ್ತಿತ್ತು. ಪ್ರಾಥಮಿಕ ಶಿಕ್ಷಣವನ್ನು ಅವರು ಮೂಡುಬಿದಿರೆಯ ಮಡ್ಯಾಡಿ ಅನ್ನುವ ಊರಿನಲ್ಲಿ ಮಾಡಿ, ಪ್ರೌಢ ಶಿಕ್ಷಣಕ್ಕಾಗಿ ಅವರು ಬಂದಿರುವುದು, ಇಡೀ ಕುಟುಂಬ ಬಂದಿರುವುದು ಸುರತ್ಕಲ್ಲಿಗೆ. ಸುರತ್ಕಲ್ಲಿನ ವಿದ್ಯಾದಾಯಿನಿ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ, ಆಮೇಲೆ ಗೋವಿಂದದಾಸ ಕಾಲೇಜ್ ಸುರತ್ಕಲ್ನಲ್ಲಿ PUCಯ ಶಿಕ್ಷಣ. ಅವರ ಬದುಕಿಗೆ ಒಂದು ತಿರುವು ಸಿಕ್ಕಿದ ಸಂಗತಿ ಅಂತಂದರೆ, ಅವರು ಪ್ರಥಮ BAಗೆ ಸೇರಿದಾಗ ಡಾಕ್ಟರ್ ಸಿ ಹೊಸಪೆಟ್ಟು, ಸೀತಾರಾಮಾಚಾರ್ಯ ಮತ್ತು ಶೇಖರ್ ರೆಡ್ಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಕನ್ನಡ ಐಚ್ಛಿಕ ತರಗತಿ BAಗೆ ಸೇರ್ತಾರೆ. ಅಲ್ಲಿಂದ ಅವರ ಸಾಹಿತ್ಯದ ಪಯಣ ಪ್ರಾರಂಭ ಆಗುತ್ತೆ. 71ರಿಂದ 73 ತನಕ ಪ್ರಥಮ BA, ದ್ವಿತೀಯ BAಯಲ್ಲಿ ಅವರು ಕವಿಗಳಾಗಿ ಕಾಣಿಸ್ಕೊಳ್ತಾರೆ, ಕಥೆಗಾರರಾಗಿ ಕಾಣಿಸ್ಕೊಳ್ತಾರೆ. 73ರ ವೇಳೆಯಲ್ಲಿ ಗೋವಿಂದದಾಸ ಕಾಲೇಜಿನ ವಿದ್ಯಾರ್ಥಿವಾಣಿಯ ಸಂಪಾದಕಿಯರಾಗ್ತಾರೆ, ವಿಮರ್ಶಕಿಯಾಗಿ ಕಾಣಿಸ್ಕೊಳ್ತಾರೆ. 71ರಲ್ಲಿ ಪ್ರಥಮ BA ವಿದ್ಯಾರ್ಥಿನಿ ಆಗಿದ್ದಾಗ MGM ಕಾಲೇಜಿನಲ್ಲಿ ನಡೆದಂಥ ಯುವ ಕವಿ ಸಮ್ಮೇಳನದಲ್ಲಿ ಅವರು ಕವಿತ್ರಿಯಾಗಿ ಭಾಗವಹಿಸಿದ್ದಾರೆ. ಅಂಥ ಆಗಿನ ಕವಿತ್ರಿ, ಕಥೆಗಾರ್ತಿ, ವಿಮರ್ಶಕಿ ಇವತ್ತು ನಮ್ಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರೋದು ನಮ್ಮ ಗೋವಿಂದದಾಸ ಕಾಲೇಜಿಗೆ ಅಭಿಮಾನದ ಸಂಗತಿ. ನಂತರದಲ್ಲಿ ಅವರು MA ಕನ್ನಡವನ್ನು ಅಧ್ಯಯನ ಮಾಡೋದಕ್ಕಾಗಿ ಅವರು ಕನ್ನಡ ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ ಕನ್ನಡ ವಿಭಾಗಕ್ಕೆ ಸೇರ್ತಾರೆ. ನಮಗೆ ಅದು ಕೂಡ ಒಂದು ಹೆಮ್ಮೆ. ಗಿಳಿಬಿಂಡಿನ ಅಧ್ಯಕ್ಷ ಡಾಕ್ಟರ್ ಶಿವರಾಮ್ ಶೆಟ್ಟಿಯವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಕನ್ನಡ MAಯ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿ ಅವರು ಕಾಣಿಸ್ಕೊಳ್ತಾರೆ. ನಂತರದಲ್ಲಿ ಗೋವಿಂದದಾಸ ಕಾಲೇಜಿನಲ್ಲಿ ಕೆಲವು ತಿಂಗಳುಗಳ ಕಾಲ ಅವರು ಕನ್ನಡ ಅಧ್ಯಾಪಕಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ನಂತರದಲ್ಲಿ ಅವರು ಸೇರಿಕೊಂಡದ್ದು ಸಿಂಡಿಕೇಟ್ ಬ್ಯಾಂಕನ್ನು. ಅಷ್ಟರಲ್ಲೇ ರಂಗಭೂಮಿಯ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ಇತ್ತು. ಅದಕ್ಕೆ ವೇದಿಕೆಯಾದದ್ದು ಮತ್ತೆ ಗೋವಿಂದದಾಸ ಕಾಲೇಜಿನ ಕಾಳಜಿ ಸಂಸ್ಥೆ. 1985 ಡಿಸೆಂಬರ್ 7 ನಡೆದಂಥ ಯಯಾತಿ ಅನ್ನುವ ನಾಟಕದ ಮೂಲಕ ಅವರು ರಂಗವನ್ನು ಏರ್ತಾರೆ. ನಂತರದಲ್ಲಿ ಅವರ ರಂಗ ಪಯಣ ನಿರಂತರವಾಗಿ ನಡೆದಿರುವುದನ್ನು ನಾವು ಕಾಣ್ತೇವೆ. ಯಯಾತಿಯಿಂದ ತೊಡಗಿದ ಆ ನಾಟಕ ಪಯಣ, ಆಯನ, ಅಭಿವ್ಯಕ್ತ, ಭೂಮಿಕಾ, ಈ ರೀತಿ ಅನೇಕ ಸಂಸ್ಥೆಗಳ ಜೊತೆಗೆ ಪ್ರಸಿದ್ಧ ರಂಗಭೂಮಿ ನಟಿಯಾಗ್ತಾರೆ. ನಂತರದಲ್ಲಿ ಅವರ ಅವಕಾಶಗಳು ಹೆಚ್ಚು ತೆರೆದುಕೊಳ್ಳುವ ಸಂದರ್ಭದಲ್ಲಿ ಅವರು ಸಿಂಡಿಕೇಟ್ ಬ್ಯಾಂಕಿನ ಗಾಂಧಿನಗರ, ಬೆಂಗಳೂರಿನ ಗಾಂಧಿನಗರ ಶಾಖೆಗೆ ಹೋಗಬೇಕಾಗಿ ಬರುತ್ತೆ, ವರ್ಗವಾಗಿ ಹೋಗ್ತಾರೆ. ಅವರ ಆ ಅವಕಾಶ ಇನ್ನಷ್ಟು ಹೆಚ್ಚಾಗುತ್ತೆ. ರಂಗಶಂಕರದಿಂದ ತೊಡಗಿ ರಂಗ ಪಯಣದ ತನಕ ಪ್ರತಿಯೊಂದು ರಂಗ ಸಂಸ್ಥೆಯ ಜೊತೆಯಲ್ಲಿ ಅಮ್ಮಚ್ಚಿಯ ನೆನಪಿರ್ಬೋದು, ಗಾಂಧಿ ಬಂದ ಇರ್ಬೋದು, ಇನ್ನಿತರ ಅನೇಕ ನಾಟಕಗಳು, ಅದರ ಜೊತೆಯಲ್ಲಿ ಚಲನಚಿತ್ರದಲ್ಲಿ ನಟಿಸಿರುವುದು, ಗುಡ್ಡೆದ ಭೂತ ಅನ್ನುವಂಥ ಒಂದು ಪ್ರಥಮ ಕನ್ನಡದ ಪ್ರಸಿದ್ಧ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದು. ಹೀಗೆ ಚಲನಚಿತ್ರ, ರಂಗಭೂಮಿ, ಧಾರಾವಾಹಿಗಳು, ಹೀಗೆ ತನ್ನ ಲೋಕವನ್ನು ವಿಸ್ತರಿಸಿಕೊಂಡು ಹೋದಂಥ ಗೀತಾ ಸುರತ್ಕಲ್ ಸ್ವತಃ ಸಿನಿಮಾಗಳನ್ನು ಕೂಡ ಮಾಡುವಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ.
ಕೋಳಿ ಹೆಸರು, ಹಕ್ಕು ಮೊದಲಾದಂಥ ಸಿನಿಮಾಗಳು ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪ್ರದರ್ಶನಗೊಂಡಿದೆ. ಕರ್ನಾಟಕ ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಇನ್ನಿತರ ಅನೇಕ ಪ್ರಶಸ್ತಿಗಳು ಅವರಿಗೆ ಬಂದಿದೆ. ಪ್ರಾಯಶಃ ರಂಗಭೂಮಿಯ ಒಬ್ಬಳು ನಟಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾ ಇರುವಂಥದ್ದು ಪ್ರಥಮ ಅನ್ನುವುದನ್ನು ನಾನು ಇಲ್ಲಿ ಉಲ್ಲೇಖಿಸುವುದಕ್ಕೆ ಬಯಸ್ತಾ ಇದ್ದೇನೆ. ಸುರತ್ಕಲ್ನ ಪ್ರಥಮ ಹೋಬಳಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆ ಆಗಿರುವ ಗೀತಾ ಮೇಡಮ್ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ದ್ವಿತೀಯ BAಯಲ್ಲಿರುವಾಗ ಒಂದು ನಾನು ಮತ್ತು ನಾಳೆ ಅನ್ನುವ ಒಂದು ಕವಿಗೋಷ್ಠಿ ನಡೆಯುತ್ತೆ. ಅದನ್ನು ಆಮೇಲೆ ನಾವು 40 ವರ್ಷದ ನಂತರ ಮತ್ತೊಮ್ಮೆ ಅದೇ ವಿಷಯವನ್ನು ಇಟ್ಟುಕೊಂಡು ಮಾಡಿದೆವು. ಅಲ್ಲಿ ಒಂದು ಮಾತು ಬರುತ್ತೆ, ಅವರದೇ ಕವಿತೆಯ ಸಾಲು: ಓದುವಾಗ, ಬರೆಯುವಾಗ, ತಿನ್ನುವಾಗ, ಕುಡಿಯುವಾಗ ಕಾಡುವುದು ಈ ಪ್ರಶ್ನೆ, ನಾನು ನಾಳೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧರಾಗಿರುವ ಗೀತಾ ಸುರತ್ಕಲ್ ಅವರನ್ನು, ಸುರತ್ಕಲನ್ನು ಜಗತ್ತಿಗೆ ಪರಿಚಯಿಸಿದ ಗೀತಾ ಸುರತ್ಕಲ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಸುರತ್ಕಲ್ಲಿನ ಹೆಸರನ್ನು ಕರ್ನಾಟಕ ರಾಜ್ಯದಲ್ಲಿಯೇ ಹುಡಿ ಹಾರಿಸಿದ ನಮ್ಮೆಲ್ಲರ ಪ್ರೀತಿಯ ಅಕ್ಕ ಗೀತಾ ಸುರತ್ಕಲ್ ಇದೀಗ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರ ನೆಲೆಯಲ್ಲಿ ತಮ್ಮ ಮಾತುಗಳಿಗಾಗಿ ಈ ವೇದಿಕೆ ಕಾತರದಿಂದ ಎದುರು ನೋಡ್ತಾ ಇದೆ. ಅಕ್ಕ, ದಯವಿಟ್ಟು ಬನ್ನಿ. ಭಾವುಕಳಾಗಿದ್ದೇನೆ. ಮಾತುಗಳು ಬಹಳ ದೊಡ್ಡ ಮಾತುಗಾತಿ ನಾನು, ಒಂದಷ್ಟು ನಾಟಕದಲ್ಲಿ ಮಾತಾಡ್ತೇನೆ. ಮಾತುಗಳು ಹೊರಗೆ ಬರೋದಕ್ಕೆ ತಡವರಿಸ್ತಾ ಇವೆ. ಇದಕ್ಕೆ ಮುಖ್ಯ ಕಾರಣ ಈ ಊರಿನ ಜನಗಳ ಪ್ರೀತಿ ನನ್ನ ಬಾಯಿಯನ್ನು ಕಟ್ಟಿ ಹಾಕಿದೆ. ಸುರತ್ಕಲ್ ಪರಿಸರದ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಕನ್ನಡದ ಸುಂದರ ಮನಸ್ಸುಗಳೇ, ನನ್ನ ಮೇಲಿನ ಅಭಿಮಾನದಿಂದ ಸುರತ್ಕಲ್ ಹೋಬಳಿಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿರಿಯ ಜವಾಬ್ದಾರಿಯನ್ನು ನನ್ನ ಹೆಗಲ ಮೇಲೆ ಹೊರಿಸಿ ಬೃಹತ್ ಜವಾಬ್ದಾರಿಯ ಅರಿವು ಮೂಡಿಸಿದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯರೇ, ನಿಮಗೆಲ್ಲರಿಗೂ ಮನದಾಳದಿಂದ ಅಭಿನಂದಿಸುತ್ತಾ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಪ್ರಾರಂಭಿಸುತ್ತೇನೆ. ಮೊದಲನೆಯದಾಗಿ ಶ್ರೀ ನಾರಾಯಣ ಗುರು ಶಿಕ್ಷಣ ಸಂಸ್ಥೆಯ ವಠಾರದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಾನು ಅದೃಷ್ಟವಂತೆ. ತಾನು ಆರಾಧಿಸುವ ದೇವರನ್ನು ತಲುಪಲು ನಿರಾಕರಿಸಿದ ಜನರ ಕ್ರೌರ್ಯಕ್ಕೆ ಶಾಂತಿ ಸಹನೆಯ ಉತ್ತರ ನೀಡಿ ರಕ್ತಪಾತವನ್ನು ತಪ್ಪಿಸಿದವರು ನಾರಾಯಣ ಗುರುಗಳು. ಮೇಲ್ಜಾತಿಯ ಪ್ರತಿಷ್ಠೆ ಸೊಕ್ಕುಗಳು ದೇವರ ದರ್ಶನಕ್ಕೆ ನಿರಾಕರಿಸಿದಾಗ ವಂಚಿತ ವರ್ಗಕ್ಕೆ ದೇವರ ಮಂದಿರವನ್ನು ಕಟ್ಟಿದ ನಿಜ ಧರ್ಮ ರೂವಾರಿ ನಾರಾಯಣ ಗುರುಗಳು. ಅವರ ನಾಮ ಮಾತ್ರದ ಉಚ್ಚಾರವು ನನಗೆ ಮಂತ್ರ ಪಠಣದಂತೆ. ನನ್ನ ಬಾಲ್ಯದ ವಿದ್ಯಾಭ್ಯಾಸ ಬೇರೆ ಊರಲ್ಲಿ ನಡೆದರೂ ಕಾಲೇಜು ವಿದ್ಯಾಭ್ಯಾಸ ನಡೆದದ್ದು ನಮ್ಮೂರಿನ ಗೋವಿಂದಾಸ್ ಕಾಲೇಜಿನಲ್ಲಿ. ಕನ್ನಡದ ಬಗ್ಗೆ ತೀರಾ ಅವಜ್ಞೆ ಹೊಂದಿದ್ದ ನನಗೆ ನಿಜಗನ್ನಡದ ಅರಿವು ಮೂಡಿಸಿದವರು ಕಾಲೇಜಿನ ಕನ್ನಡ ವಿಭಾಗದ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಸಿ ಹೊಸಬೆಟ್ಟು, ಲೀಲಾವತಿ ಎಸ್ ರಾವ್ ಹಾಗೂ ಆಂಗ್ಲ ಭಾಷೆಯ ಉಪನ್ಯಾಸಕರಾಗಿದ್ದು ಕನ್ನಡ ಭಾಷೆ ಸಾಹಿತ್ಯಗಳ ಬಗ್ಗೆ ಅದಮ್ಯ ಪ್ರೀತಿ ಹೊಂದಿದ್ದ ಪ್ರೊಫೆಸರ್ ಶೇಖರ್ ರೆಡ್ಡಿ ಅವರು. ಇವರುಗಳು ಕನ್ನಡವನ್ನು ಐಚ್ಛಿಕ ವಿಷಯವಾಗಿ ತೆಗೆದುಕೊಳ್ಳುವಂತೆ ನನ್ನ ಮನವೊಲಿಸದಿದ್ದರೆ ನಾನು ಇವತ್ತು ನಿಮ್ಮೆದುರು ಈ ಅಧ್ಯಕ್ಷೀಯ ಆಸನದಲ್ಲಿ ಆಸೀನಳಾಗಿರಲು ಸಾಧ್ಯವೇ ಇರಲಿಲ್ಲ. ನಾನು ಬೆರೆದುದಕ್ಕಿಂತಲೂ ಮಾತನಾಡಿದ್ದೇ ಹೆಚ್ಚು. ಅದು ಕಿರಿದುದರಲ್ಲಿ ಪಿರಿದತ್ತಮಂ ಹೇಳುವುದರಲ್ಲಿ ಹೆಚ್ಚು ಆಸಕ್ತಿ ನಂಬಿಕೆ ನನಗೆ. ಉದ್ದವಾಗಿ ಬರೆದುಕೊಂಡ ಭಾಷಣ ಮಾಡೇ ಇಲ್ಲ ಅನ್ನುವಷ್ಟು ವಿರಳ. ಸಾಹಿತ್ಯ ಬರೆದಿಲ್ಲ ಅನ್ನುವಂತಿಲ್ಲ, ತುಂಬ ಬರೆದೂ ಇಲ್ಲ. ಕ್ರಮೇಣ ಕನ್ನಡ ಭಾಷೆಯ ಇತಿಹಾಸ ಸಾಹಿತ್ಯದ ಅಗಾಧತೆ ಅರಿವಾಗುತ್ತಾ ಹೋದಂತೆ ನನ್ನ ಗುರುತ್ರಯರ ಸಲಹೆ ಸಹಕಾರಗಳು ಇಲ್ಲದೆ ಹೋಗಿದ್ದರೆ ನನಗೆ ಯಾವ ಅಸ್ತಿತ್ವವೂ ಇರುತ್ತಿರಲಿಲ್ಲ ಅಂತ ಗೊತ್ತಾಯಿತು.
ತನ್ನ ನಾಮಧೇಯದ ಬಗ್ಗೆ ಹಲವಾರು ಕಥೆಗಳನ್ನು, ದಂತಕಥೆಗಳನ್ನು ಧರಿಸಿರುವ ನನ್ನೂರು ಸುರತ್ಕಲ್ ಕಡಲ ತಡಿಯ ಸುಂದರವಾದ ಪುಟ್ಟ ಊರು. ಪದನರಿದು ನುಡಿಯಲು ನುಡಿದುದನರಿದಾರಯಲು ಮಾರ್ಪರ ನಾಡವರ್ಗಳ್ ಎಂಬ ಕವಿರಾಜ ಮಾರ್ಗಕಾರನ ಮಾತುಗಳನ್ನು ಸಾಕ್ಷೀಕರಿಸಿದಂತಿರುವವರು ನಮ್ಮೂರ ಜನ. ಬುದ್ಧಿವಂತರ ಜಿಲ್ಲೆಯ ಈ ಸಣ್ಣ ಭೂಭಾಗ ಕೂಡ ಜಿಲ್ಲೆಯ ಸಾರಸ್ವತ ಲೋಕಕ್ಕೆ ಕೊಟ್ಟ ಕಾಣಿಕೆ ಸ್ವಲ್ಪವಲ್ಲ. ಇಲ್ಲಿನ ಎಲ್ಲ ವಿದ್ಯಾಸಂಸ್ಥೆಗಳು ವಿದ್ಯೆಯ ಜೊತೆಗೆ ಸಾಹಿತ್ಯಿಕ, ಬೌದ್ಧಿಕ, ಸಾಂಸ್ಕೃತಿಕ, ಸಾಮಾಜಿಕ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿವೆ. ವಿದ್ಯಾಸಂಸ್ಥೆಗಳು ಏರ್ಪಡಿಸುವ ಇಂತಹ ಕಾರ್ಯಕ್ರಮಗಳಿಗೆ ತಮ್ಮ ಹೊಣೆಯರಿತ ಊರ ಜನ ನೆರೆಯುತ್ತಾರೆ. ಇದನ್ನು ಮುಖ್ಯವಾಗಿ ನಾನು ಗೋವಿಂದಾಸ್ ಕಾಲೇಜನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಬರ್ತಿದ್ದೇನೆ. ಆಧುನಿಕತೆಗೆ ದಾಪುಗಾಲಿಟ್ಟು ತಾಂತ್ರಿಕ ಬೆಳವಣಿಗೆಗೆ ಇಡೀ ಜಗತ್ತೇ ತೆರೆದುಕೊಂಡಾಗ ನಮ್ಮ ಊರೊಂದು ಹಿಂದುಳಿಯಲು ಸಾಧ್ಯವೇ? ಕೃತಕ ಬುದ್ಧಿಮತ್ತೆಯ ಯುಗಕ್ಕೆ ಪ್ರಪಂಚ ಸಿದ್ಧವಾದಾಗ ನಾವು ಆ ನಿಟ್ಟಿನಲ್ಲಿ ಮುಂದುವರಿಯದಿದ್ದರೆ ಮುಂದಿನ ಜನಾಂಗ ನಮ್ಮನ್ನು ಕ್ಷಮಿಸಲಾರದು. ಹಾಗೆ ನನ್ನ ಮನೆಯ ಬಳಗದ ಮಗುವೊಂದು ಮೊಬೈಲ್ನ ಉಪಯೋಗ ಅತಿಯಾಗಿ ಮಾಡುತ್ತಿದ್ದರೆ ಅದಕ್ಕೆ ಬೋಧಿಸುವ ಮೊದಲು ನನ್ನ ಮೊಬೈಲ್ ಉಪಯೋಗದ ಬಗ್ಗೆ ನನ್ನನ್ನು ನಾನು ಪ್ರಶ್ನಿಸಿಕೊಳ್ಳಬೇಕಾದದ್ದು ಇವತ್ತಿನ ಅನಿವಾರ್ಯ. ಇವೆಲ್ಲವುಗಳಿಂದ ಹೊರತಾಗಿ ನನ್ನನ್ನು ಮುಖ್ಯವಾಗಿ 2 ಪ್ರಶ್ನೆಗಳು ಬಹುವಾಗಿ ಕಾಡುತ್ತವೆ. ಒಂದು, ಈ ಊರು ತನ್ನೆಲ್ಲ ಸುಂದರತೆಯ ಹೊರದಾಗಿಯೂ ಕೋಮುದಳ್ಳುಲಿಯ ಬೇಗೆಯಲ್ಲಿ ಸಿಕ್ಕಿ ಹಾಕಿಕೊಂಡದ್ದು ಹೇಗೆ ಮತ್ತು ಯಾಕೆ? ಮುಂದಿನ ಜನಾಂಗದ ಏಳಿಗೆಗಾಗಿ ನಾವು ಯಾವುದಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಸಾಹಿತ್ಯಕ್ಕೆ ಅಥವಾ ಹಿಂಸೆಗೆ? ಇನ್ನೊಂದು ಬಹಳ ಮಹತ್ವದ ಪ್ರಶ್ನೆ, ಸ್ತ್ರೀಕುಲದ ಮೇಲೆ ನಡೆಯುವ ಅತ್ಯಾಚಾರ, ಅನಾಚಾರಗಳು. ಸಮಕಾಲೀನ ಸಮಸ್ಯೆಗಳಿಗೆ ಸ್ಪಂದಿಸದ ಸಾಹಿತ್ಯ ಕ್ರಿಯೆ ಎಷ್ಟು ಸಮಂಜಸ, ಸಕಾಲಿಕ? ನನ್ನ ಪರಿಸರದ ಆಸುಪಾಸಿನ ಹೆಣ್ಣೊಬ್ಬಳ ಮೇಲೆ ಅತ್ಯಾಚಾರ ನಡೆದಾಗ ನನ್ನ ಬಾಧ್ಯತೆಗಳೇನು? ಸುಮ್ಮನೆ ಕೂರುವುದೇ? ಗಿಡ ಮರಗಳ ಬಗ್ಗೆ ಕವನ ಕಥೆ ಬರೆಯುವುದೇ? ಏನೂ ಅಸಾಧಾರಣವಾದದ್ದು, ಅಸಾಮಾನ್ಯವಾದದ್ದು ನಡೆದೇ ಇಲ್ಲವೆಂಬಂತೆ ಸುಮ್ಮನಿರುವುದೇ? ಅಥವಾ ನನ್ನ ಸಾಹಿತ್ಯಿಕ ಮಾಧ್ಯಮವನ್ನು ನನ್ನ ಸಂವೇದನೆಯ ಅಭಿವ್ಯಕ್ತಿಗಾಗಿ ಬಳಸಿಕೊಳ್ಳುವುದೇ? ಮೌನವಾಗಿರಲು ಒಬ್ಬೊಬ್ಬರಿಗೆ ಒಂದೊಂದು ಕಾರಣಗಳಿರುತ್ತವೆ, ಒಪ್ಪುತ್ತೇನೆ. ಆದರೆ ತೀರಾ ನಿಷ್ಪಂದ ಮೌನ ಅಸಹನೀಯ. ಒಂದು ಲೆಕ್ಕಾಚಾರದ ಪ್ರಕಾರ ದೇಶದಾದ್ಯಂತ ಪ್ರತಿ 16 ಸೆಕೆಂಡುಗಳಿಗೆ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ನಡೆಯುತ್ತದೆ. ಇದನ್ನು ನಾವು ಹೇಗೆ ಸಹಜವಾಗಿ ಸ್ವೀಕರಿಸುವುದು? ಸಾಹಿತ್ಯ ಯಾವತ್ತೂ ಪುರೋಗಾಮಿ ಎಂದಾಗಿದ್ದಲ್ಲಿ ಸಾಹಿತಿಗಳು ಹೇಗೆ ನಿರ್ಲಿಪ್ತರಾಗಲು ಸಾಧ್ಯ? ಮಾನವ ಜಾತಿ ತಾನೊಂದೇ ವಲಂ ಎಂದ ಕನ್ನಡದ ಸಾಹಿತ್ಯ, ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಎಂದ ಕನ್ನಡ ಸಾಹಿತ್ಯ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎಂದ ಕನ್ನಡ ಸಾಹಿತ್ಯ ಇವತ್ತು ಯಾಕೆ ಅಸಹಾಯಕವಾಗಿವೆ? ನಾವು ಇದಕ್ಕೆಲ್ಲ ಖಂಡಿತ ಉತ್ತರ ಕಂಡುಕೊಳ್ಳಲೇಬೇಕಾಗುತ್ತದೆ. ಇಲ್ಲವಾದರೆ ಸಮ್ಮೇಳನ ನಾಡು ನುಡಿಯ ಸಂಭ್ರಮದ ಜಾತ್ರೆಯಾಗದೆ ಗೌಜುಗದ್ದಲವಾಗಿ ಪರಿಣಮಿಸುವ ಅಪಾಯವಿದೆ. ಸಮ್ಮೇಳನಗಳು ಹೆಚ್ಚು ಅರ್ಥವತ್ತಾಗಿ ವಿಜೃಂಭಿಸಲಿ ಎಂದು ಹಾರೈಸುತ್ತಾ ನನ್ನ ಅಧ್ಯಕ್ಷ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ನನಗೆ ಈ ಅಧ್ಯಕ್ಷ ಪದದ ಗೌರವವಿತ್ತ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸಿ ವಿರಮಿಸುತ್ತೇನೆ. ಎಲ್ಲರಿಗೂ ವಂದನೆಗಳು. ನನ್ನ ಈ ವಂದನೆಯಲ್ಲಿ ಆ ಮೆರವಣಿಗೆಯಲ್ಲಿ ಬಂದ ಮೊದಲ ಹುಡುಗಿಯಿಂದ ಮೆರವಣಿಗೆಯ ಕೊನೆಯ ವ್ಯಕ್ತಿಯವರೆಗೂ ನನ್ನ ಧನ್ಯವಾದಗಳು ಸಲ್ಲುತ್ತವೆ. ನಿಜ ಅಂದರೆ ಗುಣವತಿಯವರು ಹೇಳಿದ ಹಾಗೆ ಕೆಲವು ವಿಷಯಗಳ ಬಗ್ಗೆ ನನಗೆ ಇತಿಮಿತಿ ಇದೆ. ಕೆಲವು ನನ್ನ ಮನಸ್ಸಿನ ವಿರುದ್ಧವಾದ ವಿಷಯಗಳನ್ನು ನಾನು ಮಾಡೋದೇ ಇಲ್ಲ ಅಂತ. ರಥ ಹತ್ತೋದಕ್ಕೆ ನಾನು ತಯಾರಿರಲಿಲ್ಲ. ಭುವನೇಶ್ವರಿ ನಾಡದೇವಿಯ ಭಾವಚಿತ್ರ ಇಟ್ಕೊಂಡು ಅವರ ಜೊತೆ ನಡೆದಾಡ್ಕೊಂಡು ಬರ್ತೇನೆ ಅಂತ ನಾನಿದ್ದೆ. ತುಂಬ ತುಂಬ ವಾಗ್ವಾದ ನಡೆದಿದೆ. ಮೊನ್ನೆಯಿಂದಲೂ ಅದು ನಡೀತಾ ಇದೆ. ನಿಜ ಅಂದರೆ ನಾನು ನಡ್ಕೊಂಡೇ ಬರುವ ಆಸೆ ಹೊಂದಿದ್ದಳು. ನಾನು ಟ್ರೆಕ್ಕರ್ ಕೂಡ, ಹಿಮಾಲಯ ನಡೀತೇನೆ, ಇಲ್ಲಿ ನಡೆಯೋದು ಕಷ್ಟ ಅಲ್ಲ ನನಗೆ ಅಂತ ಮನಸ್ಸಿನಲ್ಲಿತ್ತು. ಆದರೆ ನಿಮ್ಮೆಲ್ಲರ ಪ್ರೀತಿ ಸಂಕಮಾರಾಗಲಿ ಎಲ್ಲ ಇವತ್ತೊಂದಿನ ನಾವು ಹೇಳ್ದ ಹಾಗೆ ನೀವು ಕೇಳಬೇಕು ಅನ್ನೋದು ಕೂಡ ಪ್ರೀತಿಯ ಒಂದು ಅಭಿವ್ಯಕ್ತಿ. ಅದನ್ನು ಮನ್ನಿಸಿ ನಾನು
ಕೊನೆಗೆ ರಥ ಹತ್ತಿ ಬಂದಿದ್ದೇನೆ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ಎಲ್ರಿಗೂ ಶಿರಬಾಗಿ ವಂದಿಸುತ್ತೇನೆ. ನಮಸ್ಕಾರಗಳು. ನಿಮ್ಮ ಪ್ರೀತಿಯುಂಡ ನಾವು ಕೂಡ ಧನ್ಯರು. ಗೀತಕ್ಕ, ಅದ್ಭುತವಾದ ಅಧ್ಯಕ್ಷೀಯ ಮಾತುಗಳಿಗಾಗಿ ತಮಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನೀಡ್ತಾ ಇದ್ದೇವೆ. ಇದೀಗ ಮುಖ್ಯ ಅತಿಥಿಗಳ ಮಾತು. ಮೊದಲನೇದಾಗಿ ಶ್ರೀ ಪ್ರಭಾಕರ ನೀರ್ಮಾರ್ಗ ಇವರಿಂದ. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಸುರತ್ಕಲ್ ಹೋಬಳಿ ಇದರ ಆತಿಥ್ಯದಲ್ಲಿ ಕಾಟಿಪಳ್ಳದ ಶ್ರೀ ನಾರಾಯಣಗುರು ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿರುವ ಈ ವೈಭವಪೂರ್ಣ ಸಾಹಿತ್ಯ ಸಮ್ಮೇಳನ ಭಾಳ ಅದ್ಧೂರಿಯಾಗಿ ಜರುಗಿದೆ. ಹಳ್ಳಿ ಪ್ರದೇಶವಾದರೂ ಇಂಥ ಸಾಹಿತ್ಯಕ್ಕೆ ಒತ್ತು ಕೊಟ್ಟು ಈ ಸಂಸ್ಥೆಯವರು ಇದನ್ನು ನಡೆಸಿಕೊಡಲು ಬಂದಿದ್ದು ಭಾಳ ಸಂತೋಷವಾಗಿದೆ. ಅದಕ್ಕಾಗಿ ನಾನು ಈ ಕಾಲೇಜಿನ ಅಧ್ಯಕ್ಷರು, ಪ್ರಾಂಶುಪಾಲರು, ಎಲ್ಲ ಸಿಬ್ಬಂದಿಗಳಿಗೂ ಹಾಗೆಯೇ ಆಡಳಿತ ಅಧಿಕಾರಿಯಾದ ಗಣೇಶ್ ಅಮೀನ್ ಸಂಕಮಾರ್ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾರತದ ಸಂತ ತತ್ವಗಳು ಮತ್ತು ನಾರಾಯಣ ಗುರುಗಳ ತತ್ವಗಳು ಇದರ ಬಗ್ಗೆ ಶ್ರೀಮತಿ ಗುಣಾವತಿ ರಮೇಶ್ ಇವರು ಒಂದು ಒಳ್ಳೆಯ ಕೃತಿಯನ್ನು ಬಿಡುಗಡೆಗೊಳಿಸಲು ನನಗೆ ಅವಕಾಶ ಮಾಡಿಕೊಟ್ಟರು. ಈ ಕೃತಿ ಬಗ್ಗೆ ಓದಲಿಕ್ಕಾಗದಿದ್ದರೂ ಭಾಳ ಒಳ್ಳೆಯ ಶೀರ್ಷಿಕೆಯುಳ್ಳ, ಬಹುಶಃ ಒಳ್ಳೆಯ ಮಾಹಿತಿ ನೀಡುವ ಕೃತಿಯಾಗಿದ್ದು ಗುಣಾವತಿ ರಮೇಶ್ ಅವರಿಗೆ ಅಭಿನಂದನೆಗಳು. ಅವರಿಂದ ಇನ್ನಷ್ಟು ಕೃತಿಗಳು ಮೂಡಿಬರಲಿ ಎಂದು ಹಾರೈಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಹಿರಿಯರಿಗೂ, ಈ ಮುಂಭಾಗದಲ್ಲಿರುವ ಎಲ್ಲ ಅಕ್ಕ ತಂಗಿಯರಿಗೂ, ಹಿರಿಯರಿಗೂ, ವಿದ್ಯಾರ್ಥಿ ಬಂಧುಗಳಿಗೂ, ಈ ಕಾಲೇಜಿನ ಪ್ರಾಂಶುಪಾಲರು ಸೇರಿದಂತೆ ಅಧ್ಯಕ್ಷರಿಗೂ ಎಲ್ಲರಿಗೂ ಶಿರವಾಗಿ ವಂದಿಸುತ್ತಾ ನನ್ನ ಈ ಕಿರು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸರ್. ಇದೀಗ ಶ್ರೀ ನಾರಾಯಣಗುರು ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀ ಪಿ ದಯಾಕರ್ ಇವರಿಂದ ಒಂದೆರಡು ಮಾತುಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇವತ್ತಿನ ಅಧ್ಯಕ್ಷರಾದ ಗೀತಾ ಸುರತ್ಕಲ್ರವರೇ, ಎಲ್ಲ ಅತಿಥಿಗಳೇ, ಇವತ್ತು ನಾವು ಇಲ್ಲಿ ಯಾಕೆ ಒಪ್ಪಿಕೊಂಡೆವು ಈ ಸಮ್ಮೇಳನಕ್ಕೆ ನಮ್ಮ ಮಕ್ಕಳಿಗೂ ಸಾಹಿತ್ಯದ ರುಚಿ, ಕನ್ನಡದ ಅಭಿಮಾನ ಸಿಗಬೇಕು. ಬೇರೆ ಕಡೆಯಲ್ಲಿ ಆದರೆ ನಮ್ಮ ಮಕ್ಕಳನ್ನು ಕಳಿಸ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಆದರೆ ನಮ್ಮ ಮಕ್ಕಳು ಅದರ ಪ್ರಯೋಜನವನ್ನು ಪಡಿಬೇಕು ಅಂತೇಳುವ ಒಂದು ಆಶೆಯಿಂದ ಇಲ್ಲಿ ನಾವು ಅದನ್ನು ಒಪ್ಪಿಕೊಂಡಿದ್ದೇವೆ. ಅದೇ ರೀತಿ ನಮ್ಮಲ್ಲಿ ಆಂಗ್ಲ ಮಾಧ್ಯಮ ಇದ್ದರೂ ನಾವು 34 ವರ್ಷದಿಂದ ಕನ್ನಡ ಮಾಧ್ಯಮವನ್ನು ನಡೆಸ್ತಾ ಬಂದಿದ್ದೇವೆ. 1ನೇಯಿಂದ 7ನೇವರೆಗೆ ಮಧ್ಯ ಇನ್ನೊಂದು ಕ್ಯಾಂಪಸ್ಸಲ್ಲಿದೆ. ಇಲ್ಲಿ ಹೈಸ್ಕೂಲ್ ವಿಭಾಗ ಇದೆ. ಅಲ್ಲಿ 27 ವರ್ಷ ಅನುದಾನ, ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ಅದನ್ನು ನಡೆಸಿದ್ದೇವೆ. ಈಗೊಂದು 5-6-7 ವರ್ಷದಿಂದ ಅನುದಾನ, ಅದು ಸಹ 2 ಶಿಕ್ಷಕರಿಗೆ ಮಾತ್ರ. ಇನ್ನುಳಿದ 5 ಶಿಕ್ಷಕರಿಗೆ ನಮ್ಮ ಇತರ ಸಂಸ್ಥೆಯಿಂದ ಅದನ್ನು ಕೊಟ್ಟು, ನಮ್ಮ ತಂದೆಯವರ ಒಂದು ಆಸೆ ಇತ್ತು, ಅದನ್ನ ತುಂಬ ಕಷ್ಟ ನಷ್ಟದಲ್ಲಿ ನಡೀತಾ ಇರುವಾಗಲ ಮುಚ್ಚುವ ಅಂತೇಳುವಮ್ಮ ಇದು ಅಭಿಪ್ರಾಯ ಬಂದಾಗ, ಎಷ್ಟು ಕಷ್ಟ ಆದರೂ ಅದನ್ನು ಮುಚ್ಚಬೇಡಿ, ಕನ್ನಡ ಶಾಲೆ ಇರಲಿ ಎಂಬ ಒಂದು ಆಶಯ ಹೇಳಿದ್ದಾರೆ. ಅದನ್ನು ಈಗಲೂ ನಾವು ಹೆಮ್ಮೆಯಿಂದ ಹೇಳ್ತೇವೆ, ಅದನ್ನು ನಡೆಸ್ತಾ ಇದ್ದೇವೆ. ಪೇಜಾವರದಲ್ಲಿ ಒಂದು ಶಾಲೆ ಮುಚ್ಚುವ ಪರಿಸ್ಥಿತಿಯಲ್ಲಿ ಬಂದಾಗ ಅದರಲ್ಲಿದ್ದ 22 ಮಕ್ಕಳನ್ನು ನಾವು ಪೇಜಾವರದಿಂದ ಮಧ್ಯಕ್ಕೆ ನಮ್ಮ ಬಸ್ಸಿನಲ್ಲಿ ತಂದು, ನಮಗೆ ನಿಜವಾಗಿ ಮುಂದಿನ ಮಾತು
ನಮ್ಮ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಹಾಗೂ ಪುಸ್ತಕ ಪ್ರದರ್ಶನದ ಮಳಿಗೆಯನ್ನು ಉದ್ಘಾಟಿಸಿದ ಶ್ರೀ ಧರ್ಮೇಂದ್ರ ಗಣೇಶ್ಪುರ ಇವರಿಂದ. ಶ್ರೀ ಕ್ಷೇತ್ರ ಶ್ರೀ ಮಹಾಗಣಪತಿ ದೇವರಿಗೆ ವಂದಿಸುತ್ತಾ, ಇವತ್ತಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವಂಥ ಗೀತಾ ಸುರತ್ಕಲ್ರವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಈ ಒಂದು ಕಾರ್ಯಕ್ರಮ ನಮಗೆ ಹೊಸ ಅನುಭವ. ನಾನು ಎಷ್ಟೋ ಕಾರ್ಯಕ್ರಮಗಳಿಗೆ ಭಾಗವಹಿಸಿದ್ದೇನೆ, ಆದರೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪ್ರಥಮ ಬಾರಿ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ದರು ನಮ್ಮ ವಿನೋದ್ ಸರ್, ರೇವಣ್ಣ ಸರ್, ಅವರ ಹತ್ರ ನಾನು ಹೇಳಿದೆ, ನಮಗೊಂದು ಅವಕಾಶ ಕೊಡಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ, ಏನಾದರೂ ಒಂದು ಕೆಲಸ ಕೊಡಿ ನಮಗೆ. ಯಾಕಂತೇಳಿದ್ರೆ ನನಗೆ ಭಾಳ ಇಷ್ಟ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಅಂತ ಹೇಳಿದ್ರೆ, ಬಹಳ ಒಂದು ಆಸಕ್ತಿಯಿಂದ ನಾನು ಭಾಗವಹಿಸ್ತಾ ಇದ್ದೇನೆ. ಯಾಕಂತೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅನ್ನೋ ಒಂದು ಆ ಮಾತಿಗೆ ಭಾಳಷ್ಟು ಬೆಲೆ ಕೊಡುವಂಥ ವ್ಯಕ್ತಿ ನಾನು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಹೆಮ್ಮೆಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಒಪ್ಪಿಕೊಂಡು ಬಂದಿದ್ದೇನೆ. ಮತ್ತು ಅದರಲ್ಲಿ ಮುಖ್ಯವಾಗಿ ಆ ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಸದಾವಕಾಶ ನನಗೆ ಸಿಕ್ಕಿದೆ. ಮಕ್ಕಳಿಗೆ ನಾನು ಒಂದು ಮಾತು ಹೇಳ್ತೇನೆ. ಯಾಕಂತ ಹೇಳಿದ್ರೆ, ನಾವು ಎಕ್ಸಾಮ್ ಟೈಮಲ್ಲಿ ಪುಸ್ತಕಗಳನ್ನು ಓದೋದು ನಮಗೆ ತುಂಬ ಕಿರಿಕಿರಿ ಅನಿಸ್ತದೆ. ಅದನ್ನು ಬಿಟ್ಟು ಕೆಲವೊಂದು ಒಳ್ಳೊಳ್ಳೆ ಕಥೆಗಳನ್ನು ಓದಲಿಕ್ಕೆ ಶುರು ಮಾಡಬೇಕು ಮಕ್ಕಳು. ಅದರಲ್ಲಿ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನೋದರ ಬಗ್ಗೆ ಸಾರಾಂಶ ಒಂದು ಕಥೆಗಳನ್ನು ನಾವು ಓದುತ್ತಾ ಹೋದಾಗ ನಮಗೆ ಅರಿವಿಲ್ಲದೆ ನಾವು ನಮ್ಮ ಜೀವನದಲ್ಲಿ ಏನಾಗಬೇಕು ಅನ್ನೋದರ ಬಗ್ಗೆ ಒಂದು ಕನಸು ನಮ್ಮನ್ನು ಅರಿಯದೆ ನಮ್ಮ ಮನಸ್ಸಿನೊಳಗೆ ಒಂದು ಆಸೆ ಹುಟ್ಟುತ್ತದೆ. ನಮ್ಮ ಅಬ್ದುಲ್ ಕಲಾಂ ಅವರು ಹೇಳೋದುಂಟು, ಎಲ್ಲ ಸಮಾರಂಭಗಳಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಅವರು ಅದನ್ನೇ ಹೇಳೋದು, ನಾವು ಜೀವನದಲ್ಲಿ ಮುಖ್ಯವಾಗಿ ನಾವು ದೊಡ್ಡ ಯಶಸ್ಸನ್ನು ಕಾಣಬೇಕು ಅಂತ ಹೇಳಿದ್ರೆ ನಾವು ಕನಸನ್ನು ಕಾಣಬೇಕು ಅಂತೇಳಿ. ಕನಸನ್ನು ಕಂಡಾಗ ಆ ಕನಸನ್ನು ಈಗ ಯಾರಾದರೂ ಒಬ್ಬರು ಡಾಕ್ಟರ್ ಆಗಬೇಕು ಅಥವಾ IAS ಆಫೀಸರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಆ ಒಂದು ಕನಸು ಏನಿದೆ ನಮ್ಮ ಮನಸ್ಸಲ್ಲಿ ಇದ್ದರೆ ಅಲ್ಲಿಗೆ ನಾನು ಯಾವ ರೀತಿ ರೀಚ್ ಮಾಡುವುದು, ಯಾವ ರೀತಿ ನಾನು ಆ ಗೋಲನ್ನು ಮುಟ್ಟಬಹುದು ಅನ್ನೋದ್ರ ಬಗ್ಗೆ ನಮಗೆ ದಾರಿಗಳು ಕಾಣ್ತಾ ಹೋಗ್ತದೆ. ಹಾಗಾಗಿ ಮಕ್ಕಳಿಗೆ ಕನಸನ್ನು ಕಾಣಿ, ಪುಸ್ತಕಗಳನ್ನು ಓದುವುದರಿಂದ ನಮಗೆ ಯಾವುದೇ ನಷ್ಟ ಆಗೋದಿಲ್ಲ. ಭಾಳಷ್ಟು ಒಳ್ಳೊಳ್ಳೆ ಕೃತಿಗಳು ನಮ್ಮ ಸಾಹಿತಿಗಳು ಬರೆದಂಥ ಭಾಳಷ್ಟು ಒಳ್ಳೊಳ್ಳೆ ಪುಸ್ತಕಗಳು ಇದ್ದಾವೆ. ನಮ್ಮ ದೊಡ್ಡವರಿಗೆ ಓದುವಂಥ ಬುಕ್ ಬೇರೆಯೇ ಇದೆ, ಮಕ್ಕಳಿಗೆ ಓದುವಂಥ ಬುಕ್ಗಳು ಬೇರೆ ಇದೆ. ಅಂಥ ಬುಕ್ಗಳನ್ನು ಓದಿ ನಮ್ಮ ಜೀವನ ಸಾರ್ಥಕತೆಯನ್ನು ಪಡ್ಕೊಳ್ಳುವ ಅನ್ನೋ ಮಾತನ್ನು ಹೇಳುತ್ತಾ, ನಾನು ಈ ವಿದ್ಯಾಸಂಸ್ಥೆಯ ಬಗ್ಗೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಇದು ಆ್ಯಕ್ಚುಲಿ ಈ ಸಾಹಿತ್ಯ ಸಮ್ಮೇಳನಕ್ಕೆ ಆ ಸಂದರ್ಭದಲ್ಲಿ ಮಾತಾಡುವಂಥ ಮಾತು ಅಲ್ವಂತ ನನಗೆ ಗೊತ್ತಿಲ್ಲ. ಆದರೂ ಕೂಡ ಈ ಸಂಸ್ಥೆಯನ್ನು ನೋಡಿದಾಗ ನಾನು ಕಂಡ ಒಂದು ನಾರಾಯಣಗುರು ಸಂಸ್ಥೆ ಅನ್ನೋದರ ಬಗ್ಗೆ ನಾನು ಒಂದು ಎರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆಯಲ್ಲಿ. ಯಾಕಂತ ಹೇಳಿದ್ರೆ 1984ನೇ ಇಸವಿಯಲ್ಲಿ ಪ್ರಾರಂಭಗೊಂಡಂಥ ಈ ವಿದ್ಯಾಸಂಸ್ಥೆ, ಸುಮಾರು 45 ವರ್ಷಗಳ ಒಂದು ಗತ ಇತಿಹಾಸವನ್ನು ಹೊಂದಿದಂಥ ಈ ವಿದ್ಯಾಸಂಸ್ಥೆ ಪ್ರಾರಂಭದಲ್ಲಿ ITI ಸಂಸ್ಥೆಯನ್ನು ಮಧ್ಯದಲ್ಲಿ ಸ್ಥಾಪನೆ ಆಯಿತು. ಬರೀ ITI ಮಾತ್ರ ಸ್ಥಾಪನೆಯಾಗಿ ತದನಂತರ ಈ ಒಂದು ಭಾಗದಲ್ಲಿ ನಾರಾಯಣಗುರು ವಿದ್ಯಾಸಂಸ್ಥೆ ಅನ್ನೋದು ಒಂದು ಪ್ರಾರಂಭ ಆಯಿತು. ಪ್ರಾರಂಭದ ದಿನಗಳಲ್ಲಿ ಭಾಳಷ್ಟು ಕಷ್ಟದ ಆ ಒಂದು ಕಾಲ. ಈ ವಿದ್ಯಾಸಂಸ್ಥೆಯನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ಭಾಳಷ್ಟು ಕಷ್ಟದ ಸಮಯದಲ್ಲಿ ನಮ್ಮ ಸಾಧು ಪೂಜಾರಿ ಅವರು, ನಮ್ಮ ದಯಾಕರ್ ಅವರ ತಂದೆಯವರನ್ನು ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ತುಂಬ ನಾವು ನೆನೆಸ್ಕೊಳ್ಬೇಕು. ಯಾಕಂತೇಳಿದರೆ ಆ ಪುಣ್ಯಾತ್ಮ ಆವತ್ತು ಈ ಸಂಸ್ಥೆಯನ್ನು ಮಾಡದೇ ಇದ್ದರೆ ಇವತ್ತು ಈ ಊರಿನಲ್ಲಿ ಇಷ್ಟೊಂದು ದೊಡ್ಡ ಒಂದು ವಿದ್ಯಾಸಂಸ್ಥೆಯಾಗಿ ಬೆಳೆಯಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಆವತ್ತು ಅವರು ಹಾಕಿದಂಥ ಆ ಬೀಜ ಇದು, ಆ ಸಾಧು ಪೂಜಾರಿಯವರು ಹಾಕಿದಂಥ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ನಮಗೆ ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ಈ ಒಂದು ಊರಲ್ಲಿ ಸುಮಾರು 1000 ಮಕ್ಕಳ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಆ ಸಂಸ್ಥೆಯನ್ನು ನಡೆಸಬೇಕಾದ್ರೆ ಇವತ್ತಿನ ದಿನಕ್ಕೆ ಸುಮಾರು 100 ಟೀಚರ್ಸ್ಗಳಿದ್ದಾರೆ ಅಲ್ವಾ ಸರ್? 100ಕ್ಕಿಂತ ಮೇಲೆ ಇದ್ದಾರೆ. ಎಲ್ಲ ಟೀಚಿಂಗ್ ಸ್ಟಾಫ್ ಮತ್ತು ನಾನ್ ಟೀಚಿಂಗ್ ಸ್ಟಾಫನ್ನು ಸೇರಿಸ್ಕೊಂಡ್ರೆ 150-100ಕ್ಕಿಂತ ಹೆಚ್ಚಿನ ನೌಕರರು ಈ ವಿದ್ಯಾಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ವಿದ್ಯಾಸಂಸ್ಥೆಯನ್ನು ನಡೆಸಬೇಕು ಅಂತೇಳಿದರೆ ಅದು ಸುಮ್ಮನೆ ಮಾತಲ್ಲ.
ನಮ್ಮ ದಯಾಕರ್ ಅವರು ಅದಕ್ಕೋಸ್ಕರ ಎಲ್ಲವನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಈ ವಿದ್ಯಾಸಂಸ್ಥೆಗೋಸ್ಕರ ಈಗ ಎಲ್ಲವನ್ನು ತ್ಯಾಗ ಮಾಡಿಕೊಂಡು ಬರೀ ವಿದ್ಯಾಸಂಸ್ಥೆ ಹೆಸರಲ್ಲೇ ಇದ್ದಾರೆ ಅವರು. ನಾನು ನೋಡ್ತಾ ಇದ್ದೇನೆ, ಅವರು ಯಾವ ಕಾರ್ಯಕ್ರಮಕ್ಕೂ ಯಾವುದೇ ಇದಕ್ಕೂ ಇಲ್ಲ, ಎಲ್ಲವೂ ಕೂಡ ನಮ್ಮ ಈ ನಾರಾಯಣ ಗುರು ವಿದ್ಯಾಸಂಸ್ಥೆಗೆ ಸಮರ್ಪಣೆ ಮಾಡಿದ್ದಾರೆ ಅವರು. ಅವರಿಗೆ ಮುಖ್ಯವಾಗಿ ನಾವು ಕೃತಜ್ಞತೆಯನ್ನು ಹೇಳಬೇಕು. ಯಾಕಂತೇಳಿದ್ರೆ ನೋಡಿ, ಇವತ್ತು ಈ ಕಾರ್ಯಕ್ರಮ ನಮ್ಮ ಯಾವುದು ಸಾಹಿತ್ಯ ಸಮ್ಮೇಳನ ಇಲ್ಲಿಗೆ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ಸರಿಯಾದ ವೇದಿಕೆ ಅನ್ನೋದು ಬೇಕಿತ್ತಲ್ವ. ಇಷ್ಟು ದೊಡ್ಡ ಒಂದು ಅಂಗಳ ಬೇಕಿತ್ತು, ಇಷ್ಟು ವ್ಯವಸ್ಥಿತವಾದಂಥ ಒಂದು ಜಾಗ ಬೇಕಿತ್ತು. ಇದಕ್ಕೆಲ್ಲ ಈ ವಿದ್ಯಾಸಂಸ್ಥೆ ಇದ್ದದರಿಂದ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಯಿತು. ಹಾಗಾಗಿ ಒಳ್ಳೆ ಕಾರ್ಯಕ್ರಮ ಈ ಊರಲ್ಲಿ ನಡೆದಿದೆ. ಮಕ್ಕಳು ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ. ಈಗ ನಮ್ಮ ಮೇಡಮ್ ಅವರು ಒಂದು ಬುಕ್ಕನ್ನು ಬರೆದಿದ್ದಾರೆ, ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಅವರೇ ಮಾತಾಡ್ತಾಯಿದ್ರು. ಬುಕ್ಕು ಬರೆಪಿಣಿ ಮಾತ್ರ ಬಕ್ಕ ಕಿತ್ಕಿಲ್ದಡಿಕಿದ್ದು ಇದು ಪತೊಂದು ಪೋಪೇರು ಓದು ನಕಳು ಇರಲಿಜ್ಜೇರು ಅಂತ. ಹಾಗೆ ಆಗಬಾರ್ದು. ಒಂದು ಪುಸ್ತಕವನ್ನು ಬರೆಯೋದು ಅಂತ ಹೇಳಿದರೆ ಅದಕ್ಕೆ ಎಷ್ಟೋ ಪರಿಶ್ರಮವನ್ನು ಮಾಡಿರ್ತಾರೆ ಅವರು. ಎಷ್ಟೋ ಪರಿಶ್ರಮ ಹಗಲಿರುಳು ಅದನ್ನು ಯೋಚನೆ ಮಾಡಿ ಯಾವ ರೀತಿ ಬರೀಬೇಕು, ಏನು ಬರೀಬೇಕು, ಎಲ್ಲಿ ತಪ್ಪಾಗ್ತದೆ, ಜನ ಯಾವುದನ್ನು ಹುಡುಕ್ತಾರೆ, ತಪ್ಪಿರಬಾರ್ದು, ಭಾಳಷ್ಟು ಪರಿಶ್ರಮ ಪಟ್ಟು ಆ ಬುಕ್ಕನ್ನು ಬರೆದಿರ್ತಾರೆ. ಅದಕ್ಕೆ ಅವರು ಮಾಡಿದಂಥ ಪ್ರಯತ್ನಕ್ಕೆ ಪ್ರತಿಫಲ ಸಿಗಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಓದಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ತಕ್ಕ ಮಟ್ಟಿಗೆ ಅಳವಡಿಸಲಿಕ್ಕೆ ಅದರ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಅನ್ನೋ ಮಾತನ್ನು ಹೇಳುತ್ತಾ ಸಂದರ್ಭಕ್ಕಾಗಿ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಸಮಾಜಪರ ಕಾಳಜಿಯ ಮಾತುಗಳಿಗಾಗಿ ವಂದನೆಗಳು ಶ್ರೀ ಧರ್ಮೇಂದ್ರ ಗಣೇಶ್ಪುರ ಅವರೇ. ಮುಂದಿನ 2 ಶುಭ ನುಡಿಗಳು ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಇವರಿಂದ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ನನಗೆ ಬಹಳ ಸಂತೋಷವಾಗ್ತದೆ. ಯಾಕೆ ಅಂತ ಹೇಳಿದರೆ, ಬಹಳ ಮುಖ್ಯವಾಗಿ ಒಬ್ಬ ಮಹಿಳಾ ಅಧ್ಯಕ್ಷೆಯಾಗಿ, ಹೋಬಳಿಯ ಅಧ್ಯಕ್ಷೆಯಾಗಿರುವಂತಹ ಪ್ರೀತಿಯ ನನ್ನ ಶಿಷ್ಯೆ ಗುಣವತಿ ಈ ಒಂದು ಕಾರ್ಯಕ್ರಮವನ್ನು ಹೋಬಳಿ ಮಟ್ಟದಲ್ಲಿ ಆಯೋಜಿಸಿರುವುದು ನಿಜವಾಗಿ ಸಂಭ್ರಮದ ವಿಚಾರ. ಮಾತ್ರವಲ್ಲ, ಒಬ್ಬ ಮಹಿಳೆಯನ್ನು ಇಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅವರೆಲ್ಲರೂ ಸೇರಿ ಆರಿಸಿಕೊಂಡಿರುವುದಿದೆಯಲ್ಲ, ಅದಕ್ಕಾಗಿ ನಮ್ಮ ಮಹಿಳೆಯರಿಗೆ ಸಂದಂತಹ ವಿಶೇಷವಾದಂತಹ ಒಂದು ಗೌರವ ಎನ್ನುವ ನೆಲೆಯಿಂದ ನಾನು ಇಬ್ಬರನ್ನು ಕೂಡ ಅಭಿನಂದಿಸುತ್ತೇನೆ. ಮಾತ್ರವಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲರಿಗೂ ಕೂಡ ಇಂತಹ ಸಮ್ಮೇಳನಗಳು ನಡೆಯಬೇಕು, ಮಹಿಳೆಯರಿಗೆ ವಿಶೇಷವಾದ ಸ್ಥಾನಗಳು ಲಭ್ಯ ಆಗಬೇಕು. ಅದೇ ರೀತಿಯಲ್ಲಿ ಮಹಿಳೆಯರು ಅಧ್ಯಕ್ಷ ಸ್ಥಾನಕ್ಕೆ ಬರಬೇಕು. ಹೋಬಳಿಯದ್ದು, ಅದೇ ರೀತಿಯಲ್ಲಿ ಜಿಲ್ಲೆಯದ್ದು, ಅದೇ ರೀತಿ ತಾಲೂಕಿನದ್ದು ಎಲ್ಲ ಮಹಿಳೆಯರಿಗೆ ಒಂದಿಷ್ಟು ಸ್ಥಾನ, ಎಷ್ಟು ಅಂತ ಹೇಳಿ ಅಲ್ಲ, ಒಂದಿಷ್ಟು ಸ್ಥಾನ. ನಮಗೆ ಗೊತ್ತು 33% ಮಹಿಳೆಯರಿಗೆ ಅಂತೇಳಿ, 33% ನಮಗೆ ಇದರಲ್ಲೂ ಕೂಡ ಕೊಡಬೇಕು ಅಂತ ಹೇಳಿ ನಾನು ಹೇಳ್ಕೊಳ್ತಾ ಇದ್ದೇನೆ. ಹಾಗೆ ಇಂತಹ ಅವಕಾಶ ಇನ್ನಷ್ಟು ಬರಲಿ. ಪ್ರೀತಿಯ ಶಿಷ್ಯೆ ನಿಜವಾಗಿಯೂ ಕೂಡ ಅಭಿಮಾನ ಪಡುವಂತಹ ರೀತಿಯಲ್ಲಿ ಇದನ್ನು ಅಭಿಯೋಜಿಸಿದ್ದಾಳೆ. ಅವಳಿಗೆ ಪ್ರತ್ಯೇಕವಾಗಿ, ಅವಳಿಗೆ ಅನ್ನುತ್ತೇನೆ, ನನ್ನ ಪ್ರೀತಿಯ ಶಿಷ್ಯೆ ಅವಳು, ಆದ ಕಾರಣ ಅವಳಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನಷ್ಟು ಅವಕಾಶಗಳು ಅವಳಿಗೆ ಲಭ್ಯವಾಗಲಿ. ಅದೇ ರೀತಿಯಲ್ಲಿ ಇನ್ನು ಹೋಬಳಿಯಿಂದ ತಾಲೂಕಿನಿಂದ ಜಿಲ್ಲೆಗೆ ನನ್ನ ಶಿಷ್ಯೆ ಮೇಲಕ್ಕೆ ಬರಲಿ ಎಂದು ಹೇಳಿಕೊಳ್ತಾ ನನಗೆ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕನ್ನಡ ನಮ್ಮ ನಾಡು ನುಡಿ, ಕನ್ನಡ ನಮ್ಮ ಒಡಲು ನುಡಿ, ಕನ್ನಡ ನಮ್ಮ ಉಸಿರು ನುಡಿ ಎಂದು ಹೇಳ್ಕೊಳ್ತಾ ನನ್ನ ಮಾತುಗಳಿಗೆ ನಾನು ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು. 33% ಅಲ್ಲ, 50% ಆಗಿದೆ. ಇವತ್ತು ಎಲ್ಲ ಕಡೆ ಈ ಸಮ್ಮೇಳನದಲ್ಲಿ ಮಹಿಳೆಯರೇ ವಿಜೃಂಭಿಸ್ತಾ ಇದ್ದಾರೆ. ಇದು ನನ್ನ ಮಾತಲ್ಲ, ಹಿಂದಿನಿಂದ ಕೃಷ್ಣಮೂರ್ತಿ ಸರ್ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಗಾಗಿ ಧನ್ಯವಾದಗಳು ಮೀನಾಕ್ಷಿ ಮೇಡಮ್. ಇದೀಗ ಸುಂದರವಾಗಿ ಸುವ್ಯವಸ್ಥಿತವಾಗಿ ಮತ್ತು ಸಮಯದ ಪರಿಮಿತಿಯೊಳಗೆ ತಮ್ಮೆದುರು ಅನಾವರಣಗೊಂಡ ಈ ಉದ್ಘಾಟನಾ ಸಮಾರಂಭ ಕೊನೆಯದಾಗಿ ವಂದನಾರ್ಪಣೆಯೊಂದಿಗೆ ತಮ್ಮೆದುರು ಶ್ರೀಮತಿ ಸುನಂದ ಇವರ ವಂದನಾರ್ಪಣೆಯೊಂದಿಗೆ ಈ ಒಂದು ಉದ್ಘಾಟನಾ ಸಮಾರಂಭ ಕೊನೆಗೊಳ್ಳಲಿದೆ.
ಎಲ್ಲರಿಗೂ ನಮಸ್ಕಾರ. ಕನ್ನಡ ತಾಯಿ ಭುವನೇಶ್ವರಿಗೆ ವಂದಿಸುತ್ತ ಅಕ್ಷರ ಬೀಜವನ್ನು ಬಿತ್ತಿದ ಭಾಷೆಯ ಮೌಲ್ಯವನ್ನು ಜೀವಂತವಾಗಿಟ್ಟ ಮಮತೆಯ ಕನಸುಗಳನ್ನು ಹಾಡಿಸಿದ ನಮ್ಮ ಕನ್ನಡ ತಾಯಿ, ಅವಳ ಕರುಣೆ, ಅವಳ ಕಾವ್ಯಕ್ಕೆ, ಅವಳ ಶಕ್ತಿಗೆ ನಮ್ಮ ಹೃದಯಪೂರ್ವಕ ವಂದನೆ. ಈ ಸಮ್ಮೇಳನದ ಬೆಳಕೆ ಕನ್ನಡ ತಾಯಿಯ ಆಶೀರ್ವಾದ. ಸಮ್ಮೇಳನದ ಸಭಾಧ್ಯಕ್ಷತೆಯನ್ನು ವಹಿಸಿರುವ ಖ್ಯಾತ ಸಾಹಿತಿ, ರಂಗಭೂಮಿ ಕಲಾವಿದೆಯಾದ ಗೌರವಾನ್ವಿತ ಗೀತಾ ಸುರತ್ಕಲ್ರವರು ಕನ್ನಡ ಭಾಷೆಯ ಇತಿಹಾಸ ಮತ್ತು ಸಾಹಿತ್ಯದ ಅಗಾಧತೆಯನ್ನು ಬದುಕಿಗೆ ಪ್ರೇರಣೆ ನೀಡಿದೆ ಎಂದು ತಮ್ಮ ಅಧ್ಯಕ್ಷೀಯ ನುಡಿಯಲ್ಲಿ ನುಡಿದಿದ್ದೀರಾ. ತಮಗೆ ಸಂಘಟಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿರುವವರು ಕರ್ನಾಟಕ ರಾಜ್ಯ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಗೌರವಾನ್ವಿತ ಕರ್ಮಯೋಗಿ ಡಾಕ್ಟರ್ ಹರಿಕೃಷ್ಣ ಪುನರೂರವರು. ತಮ್ಮ ಮಾತು ಸಾಹಿತ್ಯದ ಕುರಿತಾದ ಸ್ಫೂರ್ತಿದಾಯಕ ಚಿಂತನೆಗಳು ನಮ್ಮೆಲ್ಲರ ಮನದಲ್ಲಿ ಹೊಸ ಚೈತನ್ಯ ಮೂಡಿಸಿದೆ. ಕನ್ನಡ ಸಾಹಿತ್ಯ ಪರಂಪರೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸಲು ತಾವು ನೀಡಿದ ಸಲಹೆಗಳು ನಮ್ಮ ಮುಂದಿನ ಹೆಜ್ಜೆಗಳಿಗೆ ದಾರಿದೀಪವಾಗಿವೆ. ತಮಗೆ ಆದರಣೀಯ ವಂದನೆಗಳು ಸರ್. ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆಗೆ ಚಾಲನೆ ನೀಡಿದ ಶ್ರೀ ಮಹಾಗಣಪತಿ ದೇವಸ್ಥಾನ ಗಣೇಶ್ಪುರದ ಆಡಳಿತಾಧಿಕಾರಿ ಹಾಗೂ ಉಪ ತಹಶೀಲ್ದಾರರಾಗಿರುವ ಗೌರವಾನ್ವಿತ ನವೀನ್ ಕುಮಾರ್ ಸರ್ ಅವರಿಗೂ ಹೃತ್ಪೂರ್ವಕ ವಂದನೆಗಳು. ಸಾಹಿತ್ಯ ಸಮ್ಮೇಳನದಲ್ಲಿ ರಾಷ್ಟ್ರಧ್ವಜವನ್ನು ಆರೋಹಣಗೊಳಿಸಿ ಮಾತನಾಡಿದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಗೌರವಾನ್ವಿತ ಶ್ರೀ ಪಿ ದಯಾಕರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಕೃತಜ್ಞತೆಗಳು. ಕನ್ನಡ ಸಾಹಿತ್ಯ ಪರಿಷತ್ತಿನ ಧ್ವಜಾರೋಹಣವು ಸಾಂಸ್ಕೃತಿಕ ಗೌರವ ಹಾಗೂ ಭಾಷೆಯ ಹೆಮ್ಮೆಯ ಪ್ರತೀಕವಾಗಿದೆ. ಪರಿಷತ್ತಿನ ಧ್ವಜಾರೋಹಣಗೈದು ಆಶಯ ನುಡಿಗಳನ್ನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾದ ಗೌರವಾನ್ವಿತ ಡಾಕ್ಟರ್ MP ಶ್ರೀನಾಥ್ರವರಿಗೆ ವಂದನೆಗಳು. ಸಮ್ಮೇಳನದಲ್ಲಿ ಕನ್ನಡದ ಏಕತೆ, ಸ್ವಾಭಿಮಾನ ಹಾಗೂ ಸಾಹಿತ್ಯ ಸೇವೆಯ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಕನ್ನಡ ಧ್ವಜಾರೋಹಣಗೈದ ಹಾಗೂ ಆಶಯ ನುಡಿಗಳನ್ನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕಿನ ಅಧ್ಯಕ್ಷರಾದ ಗೌರವಾನ್ವಿತ ಶ್ರೀ ಮಂಜುನಾಥ ಎಸ್ ರೇವಣ್ಕರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಕೃತಜ್ಞತೆಗಳು. ಪುಸ್ತಕ ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದ ಗಣೇಶ್ಪುರದ ಗೌರವಾನ್ವಿತ ಶ್ರೀ ಧರ್ಮೇಂದ್ರ ಸರ್ ಇವರಿಗೂ ಕೂಡ ವಂದನೆಗಳು. ಮಂಗಳೂರು ಉತ್ತರ ಕ್ಷೇತ್ರದ ಶಿಕ್ಷಣಾಧಿಕಾರಿಯಾದ ಗೌರವಾನ್ವಿತ ಜೇಮ್ಸ್ ಕುಟಿನಾರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ವೇದಿಕೆಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿ ಕೃತಿಯನ್ನು ಲೋಕಾರ್ಪಣೆಗೊಳಿಸಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಮಾಜಿ ಉಪ ಕುಲಸಚಿವರಾದ ಗೌರವಾನ್ವಿತ ಶ್ರೀ ಪ್ರಭಾಕರ್ ನೀರ್ಮಾರ್ಗ ಸರ್, ನಿಮಗೂ ಕೂಡ ಅನಂತ ವಂದನೆಗಳು. ಹಳೆಯಂಗಡಿಯ ಹಿರಿಯ ಸಾಹಿತಿಯಾಗಿರೋ ಗೌರವಾನ್ವಿತ ಶ್ರೀಮತಿ ಶಕುಂತಲಾ ಭಟ್ರವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ವಂದನೆಗಳು. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿ ಭಾರತದ ಸಂತ ತತ್ವಗಳು ಮತ್ತು ನಾರಾಯಣ ಗುರುಗಳ ತತ್ವ ಪುಸ್ತಕದ ಬಗ್ಗೆ ಕಿರು ಪರಿಚಯವನ್ನಿತ್ತ ಸಾಹಿತಿ ಹಾಗೂ ನಿವೃತ್ತ ಪ್ರಾಂಶುಪಾಲರಾದ ಗೌರವಾನ್ವಿತ ಶ್ರೀಮತಿ ಶಶಿಲೇಖಾ ಬಿ ಅವರಿಗೂ ವಂದನೆಗಳು. ಖ್ಯಾತ ಉದ್ಯಮಿ ಗೌರವಾನ್ವಿತ ಶ್ರೀ ಮಹಾಪೂಜಾರಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ವಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿರುವ ಡಾಕ್ಟರ್ ಗಣೇಶ್ ಅಮೀನ್ ಸಂಗಮರ್ ಸರ್ ಅವರಿಗೂ ಕೂಡ ಕೃತಜ್ಞತೆಗಳು. ಮುಖ್ಯ ಅತಿಥಿಯಾಗಿ ಶಾಸಕರ ಆಗಮನವಾಗಬೇಕಿತ್ತು, ಅಧಿವೇಶನದ ಕಾರಣದಿಂದ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ವಂದನೆಗಳು. ಉಪಸ್ಥಿತರಿರುವ ಶ್ರೀ ನಾರಾಯಣಗುರು ಅನುದಾನಿತ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಗೌರವಾನ್ವಿತ ಶ್ರೀ ಉಮೇಶ್ ಎಂ ಕರ್ಕೇರ ಸರ್ ಅವರಿಗೂ ಕೂಡ ಕೃತಜ್ಞತೆಗಳು. ಸಮ್ಮೇಳನದ ಅಧ್ಯಕ್ಷರ ಪರಿಚಯವನ್ನು ನಮ್ಮ ಮುಂದಿಟ್ಟ ಗೋವಿಂದಾಸ್ ಕಾಲೇಜಿನ ಸುರತ್ಕಲ್ನ ನಿವೃತ್ತ ಪ್ರಾಂಶುಪಾಲರಾದ ಗೌರವಾನ್ವಿತ ಪ್ರೊಫೆಸರ್ ಕೃಷ್ಣಮೂರ್ತಿಯವರಿಗೂ ವಂದನೆಗಳು. ಸಮ್ಮೇಳನದಲ್ಲಿ ಉಪಸ್ಥಿತರಿರುವ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯವರಾದ ಗೌರವಾನ್ವಿತ ಶ್ರೀ ವಿನಯ್ ಆಚಾರ್ಯ ಎಚ್ ಅವರಿಗೂ ಕೂಡ ವಂದನೆಗಳು. ಟ್ರಸ್ಟಿನ ಸದಸ್ಯರುಗಳಾದ ಶ್ರೀ ಭೋಜಾಂಚನ್ ಮಧ್ಯ, ಶ್ರೀ ಪಿ ಅರುಣ್ ಕುಮಾರ್ ಸರ್, ರಾಜಾರಾಮ್ ಸಾಲ್ಯಾನ್ ಇವರಿಗೂ ಕೂಡ ಕೃತಜ್ಞತೆಗಳು. ಎಲ್ಲರನ್ನು ಸ್ವಾಗತಿಸಿದ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಸುರತ್ಕಲ್ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ
ಶ್ರೀಮತಿ ಗುಣವತಿ ರಮೇಶ್ ಮೇಡಮ್ ನಿಮಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮವನ್ನು ನಿರೂಪಿಸಿದ MRPLನ ವಿಶ್ರಾಂತ ಪ್ರಬಂಧಕರಾದ ಶ್ರೀಮತಿ ವೀಣಾ ಶೆಟ್ಟಿ ಮೇಡಮ್ ಇವರಿಗೂ ಕೂಡ ಕೃತಜ್ಞತೆಗಳು. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಸ್ಮರಣಿಕೆ ನೀಡಿ ಅಭಿನಂದಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಈ ಸಮ್ಮೇಳನದ ಯೋಜನೆ, ಸಂಯೋಜನೆ ಮತ್ತು ನಿರ್ವಹಣೆಯಲ್ಲಿ ಶ್ರಮಿಸಿದ ಸಂಘಟನಾ ಸಮಿತಿಯ ಸರ್ವ ಸದಸ್ಯರಿಗೂ ಕೂಡ ವಿಶೇಷ ಕೃತಜ್ಞತೆಗಳು. ಸಂಸ್ಥೆಯ ಮುಖ್ಯಸ್ಥರುಗಳು, ಸಾಹಿತ್ಯ ಪ್ರೇಮಿಗಳು, ವಿದ್ಯಾರ್ಥಿಗಳು, ಸಮಾಜದ ವಿವಿಧ ವಲಯಗಳಿಂದ ಆಗಮಿಸಿದ ಪ್ರೇಕ್ಷಕರು, ಮಾಧ್ಯಮ ಪ್ರತಿನಿಧಿಗಳು, ಅತಿಥಿ ಸತ್ಕಾರವನ್ನು ನೀಡಿದವರು, ಧ್ವನಿ ಬೆಳಕಿನ ವ್ಯವಸ್ಥಾಪಕರು ಹಾಗೂ ಎಲ್ಲ ಶಿಕ್ಷಕೇತರ ಬಂಧುಗಳಿಗೂ ಅನಂತಾನಂತ ಧನ್ಯವಾದಗಳು. ನಮ್ಮ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲಿ, ಹೊಸ ಚಿಂತನೆಗಳು ಅರಳಲಿ, ಸಾಹಿತ್ಯದ ಹೊಸ ದಿಕ್ಕುಗಳು ಬೆಳಗಲಿ ಎಂದು ಹಾರೈಕೆಯೊಂದಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದಿಸುತ್ತಾ ತನ್ನ ವಂದನಾರ್ಪಣಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಕನ್ನಡಾಂಬೆ. ವಂದನಾರ್ಪಣೆ ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸಿಕೊಟ್ಟ ಶ್ರೀಮತಿ ಸುನಂದಾ ಇವರಿಗೂ ವಂದನೆಗಳು. ಇವರಿಗೆ ರಾಜ್ಯಶಾಸ್ತ್ರದ ಉಪನ್ಯಾಸಕಿ ಇವರಿಗೆ ಶ್ರೀ ಪಿ ದಯಾಕರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉದ್ಘಾಟನಾ ಸಮಾರಂಭ ಇದೀಗ ಸಂಪನ್ನಗೊಂಡಿದೆ. ಮುಂದೆ ವಿಚಾರಗೋಷ್ಠಿ ನಡೆಯಲಿಕ್ಕಿದೆ. ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ಕರಾವಳಿ ಲೇಖಕಿಯರ ವಾಚಕಿಯರ ಸಂಘ ಮಂಗಳೂರು ಇದರ ಅಧ್ಯಕ್ಷರಾದ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ